ವಚನವೊಂದು ಹೀಗಿದೆ: ಯಾರು ತನ್ನ ನಾಲಿಗೆಯನ್ನು ನಿಯಂತ್ರಿಸುತ್ತಾನೋ ಅಲ್ಲಾಹನು ಅವನ ನ್ಯೂನತೆಗಳನ್ನು ಮುಚ್ಚಿಡುತ್ತಾನೆ. ಯಾರು ತನ್ನ ಕೋಪವನ್ನು ತಡೆದಿರಿಸುತ್ತಾನೋ ಅಲ್ಲಾಹನು ಕಿಯಾಮತ್ನಂದು ಅವನಿಂದ ತನ್ನ ಶಿಕ್ಷೆಯನ್ನು ತಡೆದಿರಿಸುವನು. ಮತ್ತು ಯಾರು ತನ್ನ ತಪ್ಪುಗಳಿಗಾಗಿ ಅಲ್ಲಾಹನಿಂದ ಕ್ಷಮೆಯಾಚಿಸುತ್ತಾನೋ ಅಲ್ಲಾಹನು ಅವನ ಕ್ಷಮೆಯನ್ನು ಸ್ವೀಕರಿಸುವನು. ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅರಿಯೋಣ. ಅಲ್ಲಾಹನು ತನ್ನನ್ನು ನಿರ್ಣಾಯಕ ದಿನದಂದು ದುಃಖ ಮತ್ತು ಬೇಸರದಿಂದ ರಕ್ಷಿಸಬೇಕೆಂದು ಯಾರು ಬಯಸುವರೋ ಅವರು ಸಂಕಷ್ಟದಲ್ಲಿರುವ ಸಾಲಗಾರರಿಗೆ ಅವಧಿ ನೀಡಲಿ ಅಥವಾ ಸಾಲದ ಹೊರೆಯಿಂದ ಅವರನ್ನು ಮುಕ್ತಗೊಳಿಸಲಿ. ವ್ಯವಹಾರದಲ್ಲಿ ಹಾಗೂ ಸಾಲ ವಸೂಲಿಯಲ್ಲಿ ಮೃದು ಸ್ವಭಾವ ಮತ್ತು ಸದಾಚಾರದೊಂದಿಗೆ ವರ್ತಿಸುವವನ ಮೇಲೆ ಅಲ್ಲಾಹನು ಕರುಣೆ ತೋರಿಸಲಿ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇಂದಿನ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿರುವ ಪದ್ಮಶ್ರೀ ಹರೇಕಳ ಹಾಜಬ್ಬ ಅವರನ್ನು ಕೂಡ ನಾನು ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಮುಖ್ಯ ಅತಿಥಿ ಗಣ್ಯರೆಲ್ಲರೂ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಮತ್ತೊಮ್ಮೆ ವಿನಂತಿ ಮಾಡುತ್ತಾ ಇದ್ದೇನೆ, ಸಭಿಕರಲ್ಲಿ ಯಾರಾದರೂ ಸಭಾಂಗಣದ ಹೊರಗಡೆ ಇದ್ದರೆ ಆದಷ್ಟು ಬೇಗ ಸಭಾಂಗಣವನ್ನು ಬಂದು ಸೇರಿಕೊಳ್ಳಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಲಿದ್ದೇವೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ YSV ದತ್ತ, ಚಿಂತಕರು, ಮಾಜಿ ಶಾಸಕರು ಕಡೂರು, ಫಾದರ್ ಕ್ಲಿಫರ್ಡ್ ಫೆರ್ನಾಂಡಿಸ್, ಧರ್ಮಗುರುಗಳು, ಹೋಲಿ ಕ್ರಾಸ್ ಚರ್ಚ್ ಕುಲಶೇಖರ ಮಂಗಳೂರು, ಶ್ರೀ ನಿಕೇತ್ ರಾಜ್ ಮೌರ್ಯ, ರಾಜ್ಯ ವಕ್ತಾರರು KPCC ಬೆಂಗಳೂರು, ಅಧ್ಯಕ್ಷ ಡಾಕ್ಟರ್ ಬೆಳಗಾವಿ ಮೊಹಮ್ಮದ್ ಸಾದ್, ರಾಜ್ಯಾಧ್ಯಕ್ಷರು ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ, ಹಾಗೂ ವಿಷಯ ಮಂಡನೆ ಮಾಡಲಿರುವ ಜನಾಬ್ ಮೊಹಮ್ಮದ್ ಕುಂಜಿ, ವ್ಯವಸ್ಥಾಪಕರು ಶಾಂತಿ ಪ್ರಕಾಶನ, ಹಾಗೂ ಇಂದಿನ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿರುವಂತಹ ಪದ್ಮಶ್ರೀ ಹರೇಕಳ ಹಾಜಬ್ಬ ಇವರೆಲ್ಲರೂ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅರಿಯೋಣ ಈ ಕೇಂದ್ರೀಯ ವಿಷಯ ದೇಶದ ಹಿತಚಿಂತನೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚಿಂತನೆಗಳ ಬೆಳಕಿನಲ್ಲಿ ಇಂದಿನ ವಿಚಾರಗೋಷ್ಠಿಯನ್ನು ಸೃಷ್ಟಿಕರ್ತನ ನಾಮದೊಂದಿಗೆ ಆರಂಭಿಸುತ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಕಿರಾತ್, ಪ್ರಾರ್ಥನೆ, ಕುರಾನ್ ಪಠಣವನ್ನು ಮಾಡಲು ನಾನು ಜನಾಬ್ ಅಬ್ದುಲ್ ಲತೀಫ್ ಆಲಿಯಾ ಇವರನ್ನು ಪೋಡಿಯಂಗೆ ಆಹ್ವಾನಿಸುತ್ತಾ ಇದ್ದೇನೆ. السلام عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. الذين يتبعون الرسول النبي الأمي الذي يجدونه مكتوبا عندهم في التوراة والإنجيل يأمرهم بالمعروف وينهاهم عن المنكر ويحل لهم الطيبات ويحرم عليهم الخبائث ويضع عنهم إصرهم والأغلال التي كانت عليهم فالذين آمنوا به وعزروه ونصروه واتبعوا النور الذي أنزل معه أولئك هم المفلحون. قل يا أيها الناس إني رسول الله إليكم جميعا الذي له
ملك السماوات والأرض لا إله إلا هو يحيي ويميت فآمنوا بالله ورسوله النبي الأمي الذي يؤمن بالله وكلماته واتبعوه لعلكم تهتدون صدق الله العظيم السلام عليكم ورحمة الله. ಈಗ ತಮ್ಮ ಮುಂದೆ ಪಡಿಸಿದ ಪವಿತ್ರ ಕುರಾನಿನ 7ನೇ ಅಧ್ಯಾಯ ಅಲ್ ಆರಾಫ್ರ 157 ಮತ್ತು 158ನೆಯ ಸೂಕ್ತಗಳ ಭಾವಾನುವಾದ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ತಮ್ಮಲ್ಲಿರುವ ತೌರಾತ್ ಮತ್ತು ಇಂಜೀಲ್ಗಳಲ್ಲಿ ಪ್ರಸ್ತಾಪಿಸಲಾಗಿರುವ ಈ ಸಂದೇಶವಾಹಕ ನಿರಕ್ಷರಿ ಪ್ರವಾದಿಯ ಅನುಸರಣೆಯನ್ನು ಸ್ವೀಕರಿಸಿದವರು ಈ ಕೃಪೆಗೆ ಪಾತ್ರರಾಗುವರು. ಇವರು ಪ್ರವಾದಿಯವರಿಗೆ ಸತ್ಕರ್ಮದ ಆದೇಶ ನೀಡುತ್ತಾರೆ ಮತ್ತು ದುಷ್ಕೃತ್ಯದಿಂದ ತಡೆಯುತ್ತಾರೆ. ಅವರಿಗೆ ಶುದ್ಧ ವಸ್ತುಗಳನ್ನು ಧರ್ಮಸಮ್ಮತ ಮತ್ತು ಅಶುದ್ಧ ವಸ್ತುಗಳನ್ನು ನಿಷಿದ್ಧಗೊಳಿಸುತ್ತಾರೆ. ಅವರ ಮೇಲೆ ಹೇರಲಾಗಿರುವ ಹೊರೆಗಳನ್ನು ಇಳಿಸುತ್ತಾರೆ. ಅವರನ್ನು ಬಿಗಿಯಲಾಗಿದ್ದ ಬಂಧನಗಳನ್ನು ಬಿಡಿಸುತ್ತಾರೆ. ಆದುದರಿಂದ ಇವರ ಮೇಲೆ ವಿಶ್ವಾಸವಿರಿಸುವವರು, ಇವರನ್ನು ಸಮರ್ಥಿಸುವವರು, ಇವರಿಗೆ ಸಹಕಾರ ನೀಡುವವರು ಮತ್ತು ಇವರೊಂದಿಗೆ ಅವತೀರ್ಣಗೊಳಿಸಲಾಗಿರುವ ಪ್ರಕಾಶವನ್ನು ಅನುಸರಿಸುವವರು ಮಾತ್ರ ಯಶಸ್ವಿಗಳಾಗುವವರು. ಓ ಮುಹಮ್ಮದರೇ, ಹೇಳಿರಿ, ಓ ಮಾನವರೇ, ನಾನು ನಿಮ್ಮೆಲ್ಲರ ಕಡೆಗೆ ಭೂಮಿ ಆಕಾಶಗಳ ಸಾರ್ವಭೌಮನಾಗಿರುವ ಅಲ್ಲಾಹನ ಸಂದೇಶವಾಹಕನಾಗಿರುತ್ತೇನೆ. ಅವನ ಹೊರತು ಆರಾಧ್ಯನಿಲ್ಲ. ಅವನೇ ಜೀವನ ನೀಡುವವನು, ಅವನೇ ಮರಣ ಕೊಡುವವನು. ಆದುದರಿಂದ ಅಲ್ಲಾಹನ ಮೇಲೂ ಹಾಗೂ ಅವನಿಂದ ಕಳುಹಿಸಲಾದ ಅಲ್ಲಾಹ್ ಮತ್ತು ಅವನ ಆದೇಶಗಳ ಮೇಲೆ ವಿಶ್ವಾಸವಿರಿಸುವ ನಿರಕ್ಷರಿ ಪ್ರವಾದಿಯವರ ಮೇಲೂ ವಿಶ್ವಾಸವಿರಿಸಿರಿ ಮತ್ತು ಅವರನ್ನು ಅನುಸರಿಸಿರಿ. ನೀವು ಸನ್ಮಾರ್ಗ ಹೊಂದಬಹುದು. ಸದಕಲ್ಲಾಹುಲ್ ಅಲಿಯುಲ್ ಅಲೀಮ್. ಪವಿತ್ರ ಕುರಾನಿನ ಪಠಣವನ್ನು ಮಾಡಿದ ಜನಾಬ್ ಅಬ್ದುಲ್ ಲತೀಫ್ ಆಲಿಯಾ, ಹಾಗೆಯೇ ಅದರ ಅನುವಾದವನ್ನು ಓದಿದ ಸಹೋದರಿ ಲುಬ್ನಾ ಜಕಿಯಾ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಭಾಗ ಸ್ವಾಗತ ಭಾಷಣ. ಇದಕ್ಕಾಗಿ ಜಮಾತೆ ಇಸ್ಲಾಮಿ ಹಿಂದ್ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಚಾಲಕರಾದ ಜನಾಬ್ ಅಮೀನ್ ಅಹ್ಸನ್ ಅವರನ್ನು ಪೋಡಿಯಂ ಕಡೆಗೆ ಆಹ್ವಾನಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಿಮ್ಮೆಲ್ಲರ ಮೇಲೆ ಸೃಷ್ಟಿಕರ್ತನ ಶಾಂತಿ ಮತ್ತು ಅನುಗ್ರಹ ವರ್ಷಿಸುತ್ತಿರಲಿ. ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕಗಳ ಪರಿಪಾಲಕನಾದ ಅಲ್ಲಾಹನಿಗೆ ಮೀಸಲು. ಆತನ ಅನನ್ಯ ಅನುಗ್ರಹಗಳು ವರ್ಷಿಸುತ್ತಿರಲಿ. ಕಾಲಕಾಲಕ್ಕೆ ಮಾರ್ಗದರ್ಶಕರಾಗಿ ಬಂದಂತಹ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ವಿಶೇಷವಾಗಿ ಅಂತಿಮ ಪ್ರವಾದಿ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ, ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯಾತಿ ಗಣ್ಯರೇ, ನೆರೆದಂತಹ ನನ್ನೆಲ್ಲ ಆದರಣೀಯ ಹಿರಿಯರೇ, ಆತ್ಮೀಯ ಬಂಧುಗಳೇ, ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯದಾದ್ಯಂತ ನಡೆಸುತ್ತಿರುವಂತಹ ಒಂದು ಅಭಿಯಾನ ಸೆಪ್ಟೆಂಬರ್ 30ರಿಂದ ಅಕ್ಟೋಬರ್ 9ನೇ ತಾರೀಕಿನವರೆಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಅರಿಯೋಣ ಎಂಬ ಶೀರ್ಷಿಕೆಯಲ್ಲಿ ಇದರ ಅಂಗವಾಗಿ ನಾವು ಇಂದು ಈ ವಿಚಾರಗೋಷ್ಠಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಆಯೋಜಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಲು ಆಗಮಿಸಿರುವ ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಸಾದ್ ಬೆಳಗಾವಿ ಮೊಹಮ್ಮದ್ ಇವರನ್ನು ನಾನು ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಹಿರಿಯರಾದ ಶ್ರೀ YSV ದತ್ತ ಅವರು ನಮಗೆಲ್ಲರಿಗೂ ಚಿರಪರಿಚಿತರು, ಖ್ಯಾತ ವಾಗ್ಮಿಗಳು, ಸಂಸದೀಯ ಪಟು, ಚಿಂತಕರು, ಮಾಜಿ ಶಾಸಕರು ಆಗಿರುವಂತಹ YSV ದತ್ತ ಅವರು ಬಹಳ ದೂರದ ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ.
ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಭಾಷಣಕಾರರು ಇಂದಿನ ವಿಚಾರಗೋಷ್ಠಿಯಲ್ಲಿ ಭಾಷಣವನ್ನು ನೀಡಲಿಕ್ಕಿರುವವರು ಇತ್ತೀಚೆಗಷ್ಟೇ ಸಂಪರ್ಕದಲ್ಲಿ ಸಿಕ್ಕಿದ್ದು, ಆದರೆ ನಮ್ಮ ಒಡನಾಟ ಬಹಳ ಆತ್ಮೀಯವಾಗಿದೆ. ಅವರು ಈ ಕಾರ್ಯಕ್ರಮಕ್ಕೆ ನಿನ್ನೆಯೇ ಆಗಮಿಸಿದ್ದಾರೆ. ನಿನ್ನೆ ರಾತ್ರಿಯೇ ಅವರು ಮಂಗಳೂರಿಗೆ ಆಗಮಿಸಿದ್ದಾರೆ. ಕುಟುಂಬ ಸಮೇತ ಆಗಮಿಸಿದ್ದಾರೆ. ಬಹಳ ಸಂತೋಷದ ವಿಷಯ. ಅವರು ಬಹಳ ಬ್ಯುಸಿ ಶೆಡ್ಯೂಲ್ ಇರುವಂತಹ ವ್ಯಕ್ತಿ ಶ್ರೀಯುತ ನಿಕೇತ್ ರಾಜ್ ಮೌರ್ಯ ಅವರನ್ನು ನಾನು ಪ್ರೀತಿಪೂರ್ವಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಊರಿನವರೇ ಆದಂತಹ ಸ್ಥಳೀಯ ಹೋಲಿ ಕ್ರಾಸ್ ಚರ್ಚ್ ಇದರ ಧರ್ಮಗುರುಗಳಾದ ಶ್ರೀ ಕ್ಲಿಫರ್ಡ್ ಫೆರ್ನಾಂಡಿಸ್ ಅವರು ನಮ್ಮ ಕರೆಗೆ ಓಗೊಟ್ಟು ಪ್ರೀತಿಪೂರ್ವಕ ಸಮಯಕ್ಕೆ ಮುಂಚಿತವಾಗಿಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಷಯ ಮಂಡನೆ ಮಾಡಲಿಕ್ಕಿರುವಂತಹ ನನ್ನ ಸ್ನೇಹಿತರು, ಖ್ಯಾತ ವಾಗ್ಮಿಗಳು, ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯದಾದ್ಯಂತ ಇಸ್ಲಾಮಿನ ಪ್ರವಚನವನ್ನು ನೀಡುತ್ತಾ, ಪವಿತ್ರ ಕುರಾನ್ನ ಕನ್ನಡ ಪ್ರವಚನವನ್ನು ನೀಡುತ್ತಾ ಎಲ್ಲರಿಗೂ ಚಿರಪರಿಚಿತರಾದಂತಹ ಓರ್ವ ವ್ಯಕ್ತಿ ಮಾತ್ರ ಅಲ್ಲ, ಪ್ರತಿ ಶುಕ್ರವಾರ ಜುಮಾ ಪ್ರವಚನವನ್ನು ಶುಕ್ರವಾರ ದಿವಸ ಅವರು ಸ್ಥಳೀಯ ತೊಕ್ಕೋಟು ಮಸ್ಜಿದುಲ್ ಹುದಾದಲ್ಲಿ ಪ್ರವಚನವನ್ನು ನೀಡುತ್ತಾರೆ. ಅಂತಹ ವಾಗ್ಮಿಗಳು ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಜಮಾತೆ ಇಸ್ಲಾಮಿ ಹಿಂದ್ನ ರಾಜ್ಯ ಕಾರ್ಯದರ್ಶಿಗಳು ಕೂಡ ಅವರು ಆಗಿದ್ದಾರೆ. ಅವರು ಇಂದಿನ ವಿಚಾರಗೋಷ್ಠಿಯ ವಿಚಾರ ಮಂಡನೆಯನ್ನು ಮಾಡಲಿಕ್ಕಿದ್ದಾರೆ. ಪ್ರೀತಿಪೂರ್ವಕ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪದ್ಮಶ್ರೀ ಹಜಬ್ಬ ಸಾರ್ ಅವರು, ಇವರ ಪರಿಚಯ ಹೇಳುವ ಅಗತ್ಯವೇ ಇಲ್ಲ. ಹೆಸರು ಹೇಳಿದ ಕೂಡಲೇ ಮನಸ್ಸಿಗೆ ಒಂದು ಚಿತ್ರಣ ಬರುವಂತಹ ವ್ಯಕ್ತಿತ್ವ, ಆಕರ್ಷಣೀಯ ವ್ಯಕ್ತಿತ್ವ ಹೊಂದಿರುವಂತಹ ಸರಳ ಸಜ್ಜನಿಕೆಯ ವ್ಯಕ್ತಿ. ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಅವರು ಅತಿಥಿಗಳಾಗಿ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಎನ್ನುತ್ತೇವೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ನಿರೂಪಣೆಯನ್ನು ವಹಿಸುತ್ತಿರುವವರು ಡಾಕ್ಟರ್ ಜಮಾಲುದ್ದೀನ್ ಹಿಂದಿ ಅವರು ಮತ್ತು ಲುಬ್ನಾ ಜಕಿಯಾ ಅವರು, ಪ್ರೆಸ್ಟೀಜ್ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿರುವವರು. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಬಂದಂತಹ ನನ್ನೆಲ್ಲ ಬಂಧುಗಳು, ಸರ್ವಧರ್ಮೀಯ ಬಂಧುಗಳು, ಹಿರಿಯವರು, ಕಿರಿಯವರು, ಮಕ್ಕಳು, ಮಹಿಳೆಯರು, ಸಹೋದರ ಸಹೋದರಿಯರು, ಈ ಶುಭ ಸಂಜೆಯಲ್ಲಿ ಸಮಯಕ್ಕೆ ಸರಿಯಾಗಿ ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿದ್ದೀರಿ. ನಮ್ಮ ಈ ವಿಚಾರ ಗೋಷ್ಠಿಗೆ ಒಂದು ಹೊಸ ಮೆರುಗನ್ನು ನೀವು ತಂದಿದ್ದೀರಿ. ಖಂಡಿತವಾಗಿಯೂ ನಿಮಗೆ ಇಂದಿನ ಈ ವಿಚಾರಗೋಷ್ಠಿಯಲ್ಲಿ ಹಲವಾರು ವಿಚಾರಗಳು ಈ ವೇದಿಕೆಯಿಂದ ಸಿಗಲಿಕ್ಕಿವೆ. ನಿಮ್ಮೆಲ್ಲ ನಿಬಿಡತೆಗಳನ್ನು ಬದಿಗೊತ್ತಿ ಬಂದಂತಹ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕ ಜಮಾತೆ ಇಸ್ಲಾಮಿ ಹಿಂದ್ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತಾ, ಸರ್ವಶಕ್ತನಾದ ಅಲ್ಲಾಹನನ್ನು ಮತ್ತೊಮ್ಮೆ ಸ್ಮರಿಸುತ್ತಾ ಮಾತುಗಳಿಗೆ ಪೂರ್ಣ ವಿರಾಮ ಹಾಕುತ್ತಿದ್ದೇನೆ. ಸರ್ವಸ್ತುತಿಗಳು ಸರ್ವಲೋಕಗಳ ಪರಿಪಾಲಕನಾದ ಅಲ್ಲಾಹನಿಗೆ ಮೀಸಲು. ನಮ್ಮ ಈ ವಿಚಾರಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿಗಳ ಕಿರುಪರಿಚಯ ಮಾಡುತ್ತಾ ನೆರೆದಿರುವ ಎಲ್ಲರಿಗೂ ಸ್ವಾಗತವನ್ನು ಕೋರಿದ ಜಮಾತೆ ಇಸ್ಲಾಮಿ ಹಿಂದ್ ದಕ್ಷಿಣ ಕನ್ನಡ ಜಿಲ್ಲಾ ಸಂಚಾಲಕರಾದ ಜನಾಬ್ ಅಮೀನ್ ಅಹ್ಸನ್ ರವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಇನ್ನು ಕಾರ್ಯಕ್ರಮದ ಮುಂದಿನ ಭಾಗ ದೇಶದ ಹಿತಚಿಂತನೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚಿಂತನೆಗಳ ಬೆಳಕಿನಲ್ಲಿ.
ಈ ವಿಷಯದ ಕುರಿತು ವಿಷಯ ಮಂಡನೆ ಮಾಡಲಿರುವವರು ಜನಾಬ್ ಮೊಹಮ್ಮದ್ ಕುನ್ನಿ, ವ್ಯವಸ್ಥಾಪಕರು, ಶಾಂತಿ ಪ್ರಕಾಶನ. ಇವರನ್ನು ಪೋಡಿಯಂ ಕಡೆಗೆ ಆಹ್ವಾನಿಸುತ್ತಿದ್ದೇನೆ. ರಹಮಾನ್ ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಆರಂಭಿಸ್ತಾ ಇದ್ದೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಗೌರವಾನ್ವಿತ ಡಾಕ್ಟರ್ ಬೆಳಗಾವಿ ಮೊಹಮ್ಮದ್ ಸಾದ್ ಸಾಹಬ್ರವರೇ, ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸುತ್ತಿರುವ ಗೌರವಾನ್ವಿತ ಧರ್ಮಗುರುಗಳಾದ ಫಾದರ್ ಕ್ಲಿಫರ್ಡ್ ಫೆರ್ನಾಂಡಿಸ್ ರವರೇ, ಇವತ್ತಿನ ವಿಶೇಷ ಅತಿಥಿಗಳು ಖ್ಯಾತ ಚಿಂತಕರು, ಮಾಜಿ ಶಾಸಕರೂ ಆದ ಪ್ರೀತಿಯ ವೈಎಸ್ವಿ ದತ್ತ ಅವರೇ, ಬಹುತ್ವ ಭಾರತದ ಸೌಹಾರ್ದ ಕರ್ನಾಟಕದ ಚಿಂತನೆಗಳನ್ನು ನಾಡಿನುದ್ದಕ್ಕೂ ಬಿತ್ತುತ್ತಿರುವ ಕೆಪಿಸಿಸಿಯ ರಾಜ್ಯ ವಕ್ತಾರರೂ ಆದ ಆತ್ಮೀಯ ಶ್ರೀ ನಿಕೇತರಾಜ ಮೌರ್ಯ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಪದ್ಮಶ್ರೀ ಅರೇಕಳ ಆಜಬ್ಬರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಗೌರವಾನ್ವಿತ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಮಾಧ್ಯಮ ಮಿತ್ರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ದೇಶದ ಹಿತಚಿಂತನೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚಿಂತನೆಗಳ ಬೆಳಕಿನಲ್ಲಿ ಎಂಬುದು ಇವತ್ತಿನ ನಮ್ಮ ಚರ್ಚೆಯ ವಿಷಯ. ಸಹೋದರ ಸಹೋದರಿಯರೇ, ದೇಶದ ಹಿತಚಿಂತನೆ ಅಂದರೆ ಈ ದೇಶದ 140 ಕೋಟಿ ಜನರ ಹಿತಚಿಂತನೆಯಾಗಿದೆ. ಎಲ್ಲ ಭಾರತೀಯರ ಒಳಿತು, ಎಲ್ಲ ಭಾರತೀಯರ ಅಭಿವೃದ್ಧಿ, ಎಲ್ಲ ಭಾರತೀಯರ ಆಂತರಿಕ ಭದ್ರತೆ, ಎಲ್ಲ ಭಾರತೀಯರ ನೆಮ್ಮದಿಯ ಬದುಕು, ಎಲ್ಲ ಭಾರತೀಯರ ಘನತೆ ಮತ್ತು ಗೌರವ, ಇದೆಲ್ಲವೂ ದೇಶದ ಹಿತಚಿಂತನೆಯ ಅಂಶಗಳಾಗಿವೆ. ಇವೆಲ್ಲವನ್ನು ಬಲಪಡಿಸಬೇಕಾದ ಸಮಗ್ರ, ಸಂತುಲಿತ ಮತ್ತು ಪ್ರಾಯೋಗಿಕವಾದ ಪ್ರಬಲವಾದ ತತ್ವ ಸಿದ್ಧಾಂತಗಳನ್ನು, ಚಿಂತನೆಗಳನ್ನು ಪ್ರವಾದಿ ಮೊಹಮ್ಮದರು ಈ ಜಗತ್ತಿಗೆ 6ನೇ ಶತಮಾನದಲ್ಲಿ ಕಲಿಸಿಕೊಟ್ಟರು. ಸಹೋದರ ಸಹೋದರಿಯರೇ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ಸಂಸ್ಥಾಪಕರು, ಖ್ಯಾತ ರಾಜಕೀಯ ಚಳವಳಿಗಾರರೂ ಆದ ಸರ್ ಜಾರ್ಜ್ ಬರ್ನಾರ್ಡ್ ಶಾರ್ ಅವರು ಹೇಳ್ತಾರೆ, ಆಧುನಿಕ ಜಗತ್ತಿನ ನಿಯಂತ್ರಣವನ್ನು ಮುಹಮ್ಮದರ ಕೈಯಲ್ಲಿ ನೀಡಿದರೆ ಇವತ್ತಿನ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ಆಧುನಿಕ ಜಗತ್ತಿಗೆ ಇವತ್ತು ಅಗತ್ಯ ಇರುವ ಸುಖ ಮತ್ತು ನೆಮ್ಮದಿಯನ್ನು ಅವರು ಕೊಡಬಲ್ಲರು ಎಂಬುದು ಜಾರ್ಜ್ ಬರ್ನಾರ್ಡ್ ಶಾರ್ ಅವರ ಪ್ರಾಮಾಣಿಕವಾದ ಅಭಿಪ್ರಾಯ. ಇದು ಒಬ್ಬ ಬರ್ನಾರ್ಡ್ ಶಾ ಮಾತ್ರ ಅಲ್ಲ, ಜಗತ್ತಿನ ಧಾರಾಳ ಮೇಧಾವಿಗಳು, ಬುದ್ಧಿಜೀವಿಗಳು, ಚಿಂತಕರು ಪ್ರವಾದಿ ಮೊಹಮ್ಮದರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಇಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಪ್ರವಾದಿ ಮೊಹಮ್ಮದರು ಮಾನವ ಕುಲದ ವಿಮೋಚಕರಾಗಿದ್ದರು. ಯಾರಿಂದ ವಿಮೋಚನೆಗೊಳಿಸಿದರು ಅಂತ ಕೇಳಿದರೆ, ಪುರುಷರಿಂದ ಮಹಿಳೆಯರನ್ನು ವಿಮೋಚನೆಗೊಳಿಸಬೇಕು ಎಂಬ ಒಂದು ವಾದ ಇದೆ ಸಮಾಜದಲ್ಲಿ. ಬಿಳಿಯರಿಂದ ಕರಿಯರನ್ನು ವಿಮೋಚನೆಗೊಳಿಸಬೇಕು ಎಂಬ ಒಂದು ಸಿದ್ಧಾಂತ ಇದೆ ಜಗತ್ತಿನಲ್ಲಿ. ಸವರ್ಣೀಯರಿಂದ ಅವರ್ಣೀಯರನ್ನು ವಿಮೋಚನೆಗೊಳಿಸಬೇಕು ಎಂಬ ಒಂದು ವಾದ ಸಮಾಜದಲ್ಲಿದೆ. ಹೀಗೆ ಹಲವು ರೀತಿಯ ವಿಮೋಚನೆಯ ಸಿದ್ಧಾಂತಗಳಿವೆ ಸಮಾಜದಲ್ಲಿ. ಪ್ರವಾದಿ ಮೊಹಮ್ಮದರು ಸತ್ಯದ ಮೂಲಕ ಅಸತ್ಯದಿಂದ ಸತ್ಯವನ್ನು ವಿಮೋಚನೆಗೊಳಿಸಿದರು. ಒಳಿತಿನ ಮೂಲಕ ಕೆಡುಕನ್ನು ಅಳಿಸಿ ಹಾಕಿದರು. ನ್ಯಾಯದ ಮೂಲಕ ಅನ್ಯಾಯವನ್ನು ತೊಡೆದು ಹಾಕಿದರು. ಧರ್ಮದ ಮೂಲಕ ಅಧರ್ಮವನ್ನು ಪ್ರವಾದಿ ಮೊಹಮ್ಮದರು ಸೋಲಿಸಿದರು. ಪ್ರವಾದಿ ಮೊಹಮ್ಮದರ ಈ ವಿಮೋಚನೆಯ ಸಿದ್ಧಾಂತಗಳು ಆಧುನಿಕ ಸಮಾಜಕ್ಕೆ, ಆಧುನಿಕ ಜಗತ್ತಿಗೆ, ನಮ್ಮ ದೇಶಕ್ಕೆ
ಖಂಡಿತವಾಗಿಯೂ ಅಗತ್ಯವಾಗಿದೆ ಮತ್ತು ಅದು ಬಹಳ ದೊಡ್ಡ ಬೆಳಕಾಗಿದೆ. ಸಹೋದರ, ಜಗತ್ತು ಬಹಳ ಮುಂದುವರಿದಿದೆ. ವಿಜ್ಞಾನ, ತಂತ್ರಜ್ಞಾನ, ಕಲೆ, ಸಾಹಿತ್ಯ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲೋ ಬೆಳೆದಿದೆ. ಆದರೆ ಮಾನವ ಕುಲ ಅಸಹನೆಯಲ್ಲಿ ಬೇಯುತ್ತಾ ಇದೆ, ಅಸಹನೆಯಲ್ಲಿ ಕುದಿಯುತ್ತಾ ಇದೆ. ಭಯ ಮತ್ತು ಭ್ರಮೆಗಳ ಮಧ್ಯೆ ಅವರು ಬದುಕುತ್ತಾ ಇದ್ದಾರೆ. ನಮ್ಮ ಅಭಿವೃದ್ಧಿ ನಮಗೆ ನೆಮ್ಮದಿಯ ಬದುಕನ್ನು ಕೊಡುತ್ತಾ ಇಲ್ಲ ಎಂಬುದು ನಾವು ಎದುರಿಸುತ್ತಿರುವ ಬಹಳ ದೊಡ್ಡ ಸವಾಲು. ಇಷ್ಟೆಲ್ಲ ಅಭಿವೃದ್ಧಿಯನ್ನು ಸಾಧಿಸಿಯೂ ನಮ್ಮ ಅಭಿವೃದ್ಧಿ, ನಮ್ಮ ಪ್ರಗತಿ ನಮಗೆ ನೆಮ್ಮದಿಯ ಬದುಕನ್ನು ಕೊಡುತ್ತಾ ಇಲ್ಲ ಎಂದು ಮಾತ್ರ ಅಲ್ಲ, ಮನುಷ್ಯನ ಸಾಮಾಜಿಕ, ಆರ್ಥಿಕ, ಮಾನಸಿಕ, ಕೌಟುಂಬಿಕ ಎಲ್ಲ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ವೈರತ್ವ, ಹಗೆತನ, ಅಸಹಿಷ್ಣುತೆ, ಜನಾಂಗೀಯತೆ ಇದೆಲ್ಲವೂ ಆಧುನಿಕ ಸಮಾಜದ ಇಂಧನಗಳಾಗಿವೆ. ನೀವು ನಿಮ್ಮ ದೇಶ ಪ್ರೇಮವನ್ನು ಪ್ರಕಟಿಸಬೇಕಾದರೆ, ನೀವು ನಿಮ್ಮ ಧರ್ಮನಿಷ್ಠೆಯನ್ನು ಸಾಬೀತುಪಡಿಸಬೇಕಾದರೆ ಯಾರನ್ನೋ ದ್ವೇಷಿಸುವ ಮೂಲಕ ಮಾತ್ರ ಅದು ಸಾಧ್ಯ, ಯಾರೊಂದಿಗೋ ಹಗೆತನ ಸಾಧಿಸುವ ಮೂಲಕ ಮಾತ್ರ ಅದು ಸಾಧ್ಯ ಎಂಬ ಕ್ರೂರವಾದ ಮಾನಸಿಕತೆಯನ್ನು ನಾವೆಲ್ಲ ಹೊತ್ತು ನಡೀತಾ ಇದ್ದೇವೆ. ನನ್ನ ಮನೆಯಲ್ಲಿ ಕತ್ತಲಿದೆ, ನನ್ನ ಮನೆಗೆ ಬೆಳಕು ಬೇಕು, ಅದಕ್ಕೆ ನೆರೆಮನೆಗೆ ಬೆಂಕಿ ಕೊಡುವುದು, ನೆರೆಮನೆ ಹೊತ್ತಿ ಉರಿಯುವಾಗ ಆ ಬೆಂಕಿಯಿಂದ ನನ್ನ ಮನೆಗೆ ನಾನು ಬೆಳಕನ್ನು ಪಡೆಯುವುದು. ಈ ಕ್ರಮ ಎಷ್ಟು ಕ್ರೂರವಾದ, ಎಷ್ಟು ಅಸಹ್ಯವಾದ ಒಂದು ಕ್ರಮವಾಗಿದೆ. ಸಹೋದರ ಸಹೋದರಿಯರೇ, ಅಂತಹ ಒಂದು ಕ್ರಮವನ್ನು ನಾವು ಇವತ್ತು ಪಾಲಿಸ್ತಾ ಇದ್ದೇವೆ ಮತ್ತು ಸಮಾಜದ ಒಟ್ಟು ಸ್ಥಿತಿ ಆಗಿದೆ. ಯಾರನ್ನೋ ದ್ವೇಷಿಸುವ ಮೂಲಕ, ಯಾರೊಂದಿಗೂ ಹಗೆತನ ಸಾಧಿಸುವ ಮೂಲಕ ಮಾತ್ರ ನಮ್ಮ ಧರ್ಮ ಪ್ರೇಮ, ನಮ್ಮ ದೇಶ ಪ್ರೇಮವನ್ನು ಸಾಬೀತುಪಡಿಸುವ ಒಂದು ರೀತಿಯ ವಿಚಿತ್ರವಾದ ಸಿದ್ಧಾಂತಗಳೊಂದಿಗೆ ನಾವು ಬದುಕುತ್ತಾ ಇದ್ದೇವೆ. ಇದರಿಂದ ಹೊರಗೆ ಬರಲಿಕ್ಕೆ ಪರಿಹಾರಗಳೇನು ಅಂತ ಕೇಳಿದ್ರೆ, ಇದರಿಂದ ಹೊರಗೆ ಬರುವ ದಾರಿಗಳೇನು ಅಂತ ನೀವು ಅವಲೋಕನ ನಡೆಸಿದ್ರೆ, ಈ ಸಮಸ್ಯೆಯನ್ನು ಪರಿಹರಿಸಲು ಬಹಳ ಪ್ರಬಲವಾದ ಒಂದು ಐಡಿಯಾಲಜಿಯ ಅಗತ್ಯ ಇದೆ, ಬಹಳ ಪ್ರಬಲವಾದ ಒಂದು ಆದರ್ಶದ ಅಗತ್ಯ ಇದೆ. ಆ ಐಡಿಯಾಲಜಿ ಯಾವುದು ಅಂತ ಕೇಳಿದ್ರೆ, 14 ಶತಮಾನಗಳ ಆಚೆ ಪ್ರವಾದಿ ಮೊಹಮ್ಮದರು ಈ ಜಗತ್ತಿಗೆ ಬಹಳ ಪ್ರಬಲವಾದ ಒಂದು ಐಡಿಯಾಲಜಿ ಕಲಿಸಿಕೊಟ್ಟರು. ಕುಲ್ಲುಕುಂ ಮಿನ್ ಆದಂ ವ ಆದಮು ಮಿನ್ ತುರಾಬ್. ನೀವೆಲ್ಲರೂ ಒಬ್ಬನೇ ತಂದೆ ಮತ್ತು ಒಬ್ಬನೇ ತಾಯಿಯ ಮಕ್ಕಳು, ನೀವೆಲ್ಲರೂ ಆದಮನ ಮಕ್ಕಳು. ನಿಮ್ಮ ಧರ್ಮ, ನಿಮ್ಮ ಜಾತಿ ಅದು ಯಾವುದೇ ಇರಲಿ, ನೀವೆಲ್ಲರೂ ಒಬ್ಬ ತಂದೆ ಮತ್ತು ಒಬ್ಬ ತಾಯಿಯ ಮಕ್ಕಳು. ಲಾ ಫದ್ಲಲಿ ಅರಬಿಯಿನ್ ಅಲಾ ಅಜಮಿಯಿನ್. ಸಮಾಜದಲ್ಲಿ ಒಬ್ಬ ಅರಬನಿಗೆ ಅರಬೇತರನಿಗಿಂತ, ಒಬ್ಬ ಬಿಳಿಯನಿಗೆ ಒಬ್ಬ ಕರಿಯನಿಗಿಂತ ಯಾವ ರೀತಿಯ ಶ್ರೇಷ್ಠತೆಯೂ ಇಲ್ಲ ಎಂದು ಕಲಿಸಿಕೊಟ್ಟು, ನೀವೆಲ್ಲರೂ ಒಬ್ಬ ದೇವನ ಸೃಷ್ಟಿಗಳು, ಎಲ್ಲಾ ಧರ್ಮದವರು, ಎಲ್ಲಾ ಜಾತಿಗಳು, ನೀವೆಲ್ಲರೂ ಒಬ್ಬ ದೇವನ ಸೃಷ್ಟಿಗಳು. ಆದ್ದರಿಂದ ನಿಮ್ಮ ಮಧ್ಯೆ ಒಂದು ಸಂಬಂಧ ಇದೆ. ಅದೇನೆಂದರೆ, ನೀವು ಪರಸ್ಪರ ಸಹೋದರರು ಮತ್ತು ಸಹೋದರಿಯರು ಎಂಬ ಒಂದು ಸಂಬಂಧ ಮಾತ್ರ ಇದೆ ನಿಮ್ಮ ಮಧ್ಯೆ. ಅಲ್ ಖಲ್ಕು ಅಯಾಲುಲ್ಲಾ ಅಂತ ಹೇಳಿದರು ಪ್ರವಾದಿಯವರು. ಜಗತ್ತಿನಲ್ಲಿರುವ ಎಲ್ಲ ಜೀವಜಾಲಗಳು, ಎಲ್ಲ ಸೃಷ್ಟಿಗಳು ದೇವನ ಫ್ಯಾಮಿಲಿ ಮೆಂಬರ್ಸ್, ದೇವನ ಕುಟುಂಬದ ಸದಸ್ಯರು. ಯಾರು ದೇವನ ಕುಟುಂಬದೊಂದಿಗೆ ಚೆನ್ನಾಗಿ ವರ್ತಿಸ್ತಾರೋ ಅವರನ್ನು ಮಾತ್ರ ದೇವ ಇಷ್ಟಪಡುತ್ತಾನೆ, ದೇವ ಪ್ರೀತಿಸ್ತಾನೆ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಕಲಿಸಿಕೊಟ್ಟರು. ಈ ದೇಶಕ್ಕೆ, ಇವತ್ತಿನ ಸಮಾಜಕ್ಕೆ ನೀವೆಲ್ಲರೂ ಸಹೋದರರು ಎಂಬ ಉದಾತ್ತವಾದ ಆದರ್ಶದ ಅಗತ್ಯ ಇವತ್ತು ಖಂಡಿತವಾಗಿಯೂ ಇದೆ. ವೈವಿಧ್ಯತೆ ಎಂಬುದು ಜಗತ್ತಿನ ನಿಯಮ. ಮನುಷ್ಯನ ಜಾತಿ, ಮನುಷ್ಯನ ಧರ್ಮ, ಮನುಷ್ಯನ ಭಾಷೆ ಅದು ಮಾತ್ರ ಅಲ್ಲ, ನಿಮ್ಮ ಅಭಿರುಚಿಗಳು, ನಿಮ್ಮ ಅಭ್ಯಾಸಗಳು, ನಿಮ್ಮ ಭಾವನೆಗಳು, ನಿಮ್ಮಲ್ಲಿರುವ ಟ್ಯಾಲೆಂಟ್, ನಿಮ್ಮ ಪ್ರತಿಭೆ, ಇದೆಲ್ಲದರಲ್ಲೂ ವೈವಿಧ್ಯತೆ ಇದೆ. ಭಾರತದಲ್ಲಿ 600 ಕಿಲೋಮೀಟರ್ಗಳಿಗೆ ವಿಭಿನ್ನವಾದ ಸಂಸ್ಕೃತಿ ಇದೆ ಅಂತ. ಪ್ರತಿ 600 ಕಿಲೋಮೀಟರ್ಗಳಿಗೆ
ಸಂಸ್ಕೃತಿ ಬದಲಾಗುತ್ತದೆ, ಅಭ್ಯಾಸಗಳು, ಆಚಾರ ವಿಚಾರಗಳು, ಮದುವೆಯ ಸಂಪ್ರದಾಯಗಳು, ಮರಣೋತ್ತರ ಕ್ರಿಯೆಯ ವಿಧಿವಿಧಾನಗಳು ಪ್ರತಿ 600 ಕಿಲೋಮೀಟರ್ಗೆ ಬದಲಾಗ್ತದೆ. ಭಾರತದಲ್ಲಿ ಒಂದೇ ರೀತಿ ಇಲ್ಲ. ವೈವಿಧ್ಯತೆ ಎಂಬುದು ಜಗತ್ತಿನ ನಿಯಮ. ವೈವಿಧ್ಯತೆ ಎಂಬುದು ಸಹಜವಾದ ಒಂದು ಪ್ರಕ್ರಿಯೆ. ಆದ್ದರಿಂದಲೇ ಪ್ರವಾದಿ ಮುಹಮ್ಮದರು 14 ಶತಮಾನಗಳ ಆಚೆ ವಲೌ ಶಾ ರಬ್ಬುಕ ಲಜಅಲನ್ನಾಸ ಉಮ್ಮತಂ ವಾಹಿದ, ನಿಮ್ಮ ದೇವ ಬಯಸಿದ್ದರೆ ನಿಮ್ಮೆಲ್ಲರನ್ನು ಒಂದೇ ಧರ್ಮದವರನ್ನಾಗಿ, ಒಂದೇ ಜಾತಿಯವರನ್ನಾಗಿ ಸೃಷ್ಟಿಸಲು ನಿಮ್ಮ ದೇವನಿಗೆ ಸಾಧ್ಯ ಇತ್ತು. ವಲಾ ಯಜಾಲೂನ ಮುಖ್ತಲಿಫೀನ್, ವೈವಿಧ್ಯತೆ ದೇವನ ನಿಯಮ ಅಂತ ಕುರ್ಆನ್ ಹೇಳಿದೆ. ಆದ್ದರಿಂದ ವೈವಿಧ್ಯತೆಯನ್ನು ನೀವು ವಿರೋಧಿಸುವುದಲ್ಲ, ವೈವಿಧ್ಯತೆಯನ್ನು ಸಂಭ್ರಮಿಸಬೇಕು, ವೈವಿಧ್ಯತೆಯನ್ನು ಗೌರವಿಸಬೇಕು. ಅದು ಸಮಾಜದ ಬಲಿಷ್ಠವಾದ ಒಂದು ಸಮಾಜಕ್ಕೆ, ಸುಭದ್ರವಾದ ಒಂದು ದೇಶಕ್ಕೆ ಖಂಡಿತವಾಗಿ ವೈವಿಧ್ಯತೆಯನ್ನು ಸಂಭ್ರಮಿಸಬೇಕು, ವೈವಿಧ್ಯತೆಯನ್ನು ಒಪ್ಪಿಕೊಳ್ಳಬೇಕು, ವೈವಿಧ್ಯತೆಯನ್ನು ಗೌರವಿಸಬೇಕೆಂಬುದು ಬಲಿಷ್ಠವಾದ ಸಮಾಜಕ್ಕೂ ಸುಭದ್ರವಾದ ದೇಶಕ್ಕೂ ಬಹಳ ಅಗತ್ಯ. ಪ್ರವಾದಿ ಮೊಹಮ್ಮದರು ಅರೇಬಿಯಾದ ಆಡಳಿತಗಾರನಾಗಿದ್ದರು. ಅರೇಬಿಯಾದ ಮದೀನಾದ ಆಡಳಿತ ಅವರ ಕೈಯಲ್ಲಿದೆ. ಮದೀನಾದ ಆಡಳಿತವನ್ನು ನೀವು ಅಧ್ಯಯನ ನಡೆಸಿ. ಪ್ರವಾದಿ ಮೊಹಮ್ಮದರ ಕೈಯಲ್ಲಿ ಅಧಿಕಾರ ಸಿಕ್ಕಿದಾಗ ಇದು ಮುಸ್ಲಿಮರಿಗೆ ಮಾತ್ರ ಸೇರಿದ ದೇಶ ಅಂತ ಅವರು ಹೇಳಲಿಲ್ಲ. ಮದೀನಾ ಒಂದು ಇನ್ಕ್ಲೂಸಿವ್ ಡೆಮೋಕ್ರಸಿ ಆಗಿತ್ತು. ಎಲ್ಲರನ್ನು ಒಳಗೊಂಡಂತಹ ಒಂದು ಪ್ರಜಾಪ್ರಭುತ್ವ ಇತ್ತು ಮದೀನಾದಲ್ಲಿ. ಮದೀನಾದ ಯಹೂದಿಗಳು, ಮದೀನಾದ ಕ್ರೈಸ್ತರು, ಮದೀನಾದ ಬಹುದೇವ ವಿಶ್ವಾಸಿಗಳು, ಮದೀನಾದ ಮುಸ್ಲಿಮರು, ಅವರೆಲ್ಲರನ್ನು ಒಳಗೊಂಡ ಒಂದು ಇನ್ಕ್ಲೂಸಿವ್ ಡೆಮೋಕ್ರಸಿ ಮದೀನಾದ ಆಡಳಿತ ಅದಾಗಿತ್ತು. ಆ ಆಡಳಿತದ ಒಂದು ಪಾಲಿಸಿ ಪ್ರವಾದಿ ಮೊಹಮ್ಮದರು ಘೋಷಿಸ್ತಾರೆ. ಮುಸ್ಲಿಮರ ಕೈಯಲ್ಲಿ ಅಧಿಕಾರ ಇದೆ. ಆ ಆಡಳಿತದ ಪಾಲಿಸಿ ಏನೆಂದರೆ, ಮನ್ ಆಜಾ ದಿಮ್ಮಿಯನ್ ಫಕದ್ ಆಜಾನಿ ವಮನ್ ಆಜಾನಿ ಫಕದ್ ಆಜಲ್ಲ. ಪ್ರವಾದಿ ಮೊಹಮ್ಮದರು ಮದೀನಾದ ಆಡಳಿತದ ಪಾಲಿಸಿ ಹೇಳಿಕೊಟ್ಟರು. ಯಾರಾದರೂ ಈ ದೇಶದಲ್ಲಿ, ಈ ಸಾಮ್ರಾಜ್ಯದಲ್ಲಿ, ಈ ಮದೀನಾದಲ್ಲಿ ಒಬ್ಬ ಮುಸ್ಲಿಮೇತರ ಪ್ರಜೆಗೆ ಯಾವುದಾದರೂ ರೀತಿಯಲ್ಲಿ ತೊಂದರೆ ಕೊಟ್ಟರೆ ಫಕದ್ ಆದಾನಿ, ಅವನು ನನಗೆ ತೊಂದರೆ ಕೊಟ್ಟವ. ವಮನ್ ಆದಾನಿ ಫಕದ್ ಆದಲ್ಲ, ಯಾರಾದರೂ ನನಗೆ ತೊಂದರೆ ಕೊಟ್ಟರೆ ಅವ ಸೃಷ್ಟಿಕರ್ತನಾದ ದೇವನಿಗೆ ತೊಂದರೆ ಕೊಟ್ಟಂತೆ ಎಂದು ಪ್ರವಾದಿ ಮೊಹಮ್ಮದರು 6ನೇ ಶತಮಾನದಲ್ಲಿ ಮದೀನಾದ ಆಡಳಿತದ ಪಾಲಿಸಿಯನ್ನು ವಿವರಿಸಿಕೊಡುತ್ತಾರೆ. ಒಂದು ನ್ಯಾಯ ವ್ಯವಸ್ಥೆಯನ್ನು ಪ್ರವಾದಿಯವರು ಕಲಿಸಿಕೊಟ್ಟರು. ಆ ನ್ಯಾಯದ ವ್ಯವಸ್ಥೆ ಹೇಗೆಂದರೆ, ಕುರಾನ್ ಹೇಳಿತು, ಕೂನು ಕವ್ವಾಮೀನ ಬಿಲ್ ಕಿಸ್ತ್ ಶುಹದಾ ಅಲಿಲ್ಲಾ ವಲೌ ಅಲಾ ಅಂಫುಸಿಕುಂ ಅವಿಲ್ ವಾಲಿದೈನಿ ವಲ್ ಅಕ್ರಬೀನ್ ಇನ್ ಯಕುನ್ ಗನಿಯನ್ ಔ ಫಕೀರನ್ ಫಲ್ಲಾಹು ಔಲಾ ಬಿಹಿಮಾ. ಪ್ರತಿಷ್ಠಿತ ಹಾರ್ವರ್ಡ್ ಲಾ ಸ್ಕೂಲಲ್ಲಿ, ಅಮೆರಿಕಾದ ಹಾರ್ವರ್ಡ್ ಲಾ ಸ್ಕೂಲ್ನ ಪ್ರವೇಶ ದ್ವಾರದಲ್ಲಿ ಪವಿತ್ರ ಕುರ್ಆನ್ನ 4ನೇ ಅಧ್ಯಾಯದ 135ನೇ ಈ ಸೂಕ್ತವನ್ನು ಬರೆದಿಡಲಾಗಿದೆ. ಆ ಸೂಕ್ತದಲ್ಲಿ ಹೇಳಲಾದದ್ದು, ನೀವು ನ್ಯಾಯದ ಪರವಾಗಿರಬೇಕು. ನ್ಯಾಯ ನಿಮ್ಮ ವಿರುದ್ಧವಾದರೂ ನೀವು ನ್ಯಾಯದ ಪರ ಇರಬೇಕು. ನ್ಯಾಯ ನಿಮ್ಮ ತಂದೆ ತಾಯಂದಿರ ವಿರುದ್ಧವಿದ್ದರೂ ನೀವು ತಂದೆ ತಾಯಂದಿರ ಜೊತೆ ಅಲ್ಲ, ನೀವು ನ್ಯಾಯದ ಜೊತೆ ಇರಬೇಕು. ನ್ಯಾಯ ನಿಮ್ಮ ಸಂಬಂಧಿಕರ ವಿರುದ್ಧವಾಗಿದ್ದರೂ ನೀವು ಸಂಬಂಧಿಕರ ಪರ ಅಲ್ಲ, ನ್ಯಾಯದ ಪರವಾಗಿರಬೇಕು. ಬಡವರು ಎಂಬ ಕಾರಣಕ್ಕೆ ನೀವು ಅವರನ್ನು ಬೆಂಬಲಿಸಬೇಡಿ. ನ್ಯಾಯ ಅವರ ಪರ ಇದ್ದರೆ ಮಾತ್ರ ನ್ಯಾಯದ ಪರ ನಿಲ್ಬೇಕು. ಬಡವರೋ, ಶ್ರೀಮಂತರೋ, ಕುಟುಂಬವೋ, ಅಪ್ಪನೋ ಅಮ್ಮನೋ, ಇದು ಯಾವುದನ್ನು ಪರಿಗಣಿಸದೆ ನೀವು ನ್ಯಾಯದ ಪರವಾಗಿರಬೇಕು ಎಂಬ ಬಹಳ ಉದಾತ್ತವಾದ ನ್ಯಾಯದ ಒಂದು ಕಾನ್ಸೆಪ್ಟ್ ಅನ್ನು ಪ್ರವಾದಿ ಮೊಹಮ್ಮದರು ಈ ಜಗತ್ತಿಗೆ ಕಲಿಸಿಕೊಡುತ್ತಾರೆ. ಆ ನ್ಯಾಯದ ಬೇಡಿಕೆ ಇದೆ ಇವತ್ತಿನ ಸಮಾಜಕ್ಕೆ. ಪ್ರವಾದಿಯವರು ಹೇಳಿದ್ರು, ಕೋಮುವಾದಿ ನನ್ನ ಸಮುದಾಯದ ಸದಸ್ಯನಲ್ಲ ಅಂತ ಹೇಳ್ತಾರೆ. ಲೈಸ ಮಿನ್ನಾ ಮನ್ ದಆ ಇಲಾ ಹಸಬಿಯತಿನ್, ಕೋಮುವಾದಿ ನನ್ನ ಸಮುದಾಯದ ಸದಸ್ಯನಲ್ಲ, ಅವನಿಗೆ ನನ್ನ ಧರ್ಮದೊಂದಿಗೆ ಸಂಬಂಧವೇ ಇಲ್ಲ. ಪ್ರವಾದಿಯವರೇ, ನಾವು ನಮ್ಮ ಜನಾಂಗವನ್ನು ಪ್ರೀತಿಸುವುದು ಕೋಮುವಾದವೇ ಅಂತ ಜನರು ಪ್ರಶ್ನಿಸ್ತಾರೆ, ಅನುಯಾಯಿಗಳು. ಪ್ರವಾದಿಯವರು ಹೇಳಿದ್ರು, ಅಲ್ಲ, ನಿಮ್ಮ ಜನಾಂಗವನ್ನು ನೀವು ಪ್ರೀತಿಸುವುದು ಕೋಮುವಾದ ಅಲ್ಲ. ಬದಲಾಗಿ ನಿಮ್ಮ ಜನಾಂಗದವರು ತಪ್ಪು ಮಾಡುವಾಗ, ನಿಮ್ಮ ಜನಾಂಗದವರು ಅಕ್ರಮ ಎಸಗುವಾಗ, ನಿಮ್ಮ ಜನಾಂಗದವರು ನಿಮ್ಮ ಧರ್ಮದವರು ಎಂಬ ಕಾರಣಕ್ಕೆ ನೀವು ಅವರನ್ನು ಬೆಂಬಲಿಸುವುದು ಕೋಮುವಾದವಾಗಿದೆ. ಆ ಕೋಮುವಾದಿಗೆ ನನ್ನ ಧರ್ಮದೊಂದಿಗೆ ಸಂಬಂಧ ಇಲ್ಲ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ
ಜಗತ್ತಿಗೆ ಕಲಿಸಿಕೊಟ್ಟ ಚೇತೋಹಾರಿಯಾದ ಮಾರ್ಗದರ್ಶನ, ಅತ್ಯಂತ ಪವಿತ್ರವಾದ ಆಧ್ಯಾತ್ಮಿಕತೆಯನ್ನು ಅವರು ಜಗತ್ತಿಗೆ ಕಲಿಸಿಕೊಡ್ತಾರೆ. ಇನ್ ಕದರ್ತ ಅನ್ ತುಸ್ಬಿಹ ವ ತುಮ್ಸಿಹ ವಲೈಸ ಫೀ ಕಲ್ಬಿಕ ಗಿಶ್ಶುನ್ ಲಿ ಅಹದಿನ್ ಫಫ್ಅಲ್ ವದಾಲಿಕ ಮಿನ್ ಸುನ್ನತಿ. ಪ್ರವಾದಿಯವರು ಹೇಳಿದ್ರು, ಯಾರೊಂದಿಗೂ ಹಗೆತನ ಇಲ್ಲದೆ, ಯಾರೊಂದಿಗೂ ವಿದ್ವೇಷ ಇಲ್ಲದೆ, ಯಾರೊಂದಿಗೂ ಕೆಟ್ಟ ಆಲೋಚನೆಗಳಿಲ್ಲದೆ ನಿನಗೆ ಬದುಕಲಿಕ್ಕೆ ಸಾಧ್ಯವೋ ಅದು ನನ್ನ ಚರ್ಯೆ, ಅದುವೇ ನನ್ನ ಮಾರ್ಗ. ನನ್ನ ಮಾರ್ಗವನ್ನು ಯಾರು ಇಷ್ಟಪಡುತ್ತಾರೋ ಅವರು ನನ್ನನ್ನು ಪ್ರೀತಿಸಿದವರು. ಇನ್ನೊಂದು ಕಡೆ ಪ್ರವಾದಿಯವರು ಹೇಳಿದ್ರು, ಲಾ ತದ್ಖುಲುಲ್ ಜನ್ನತ ಹತ್ತಾ ತರಾಹಮು. ನೀವು ಪರಸ್ಪರ ಕರುಣೆ ತೋರುವ ತನಕ ನಿಮಗೆ ಸ್ವರ್ಗ ಪ್ರವೇಶ ಸಾಧ್ಯ ಇಲ್ಲ, ನಿಮಗೆ ದೇವರ ಸಂಪ್ರೀತಿ ಸಿಗಲಾರದು. ಅನುಯಾಯಿಗಳು ಹೇಳಿದರು, ಕುಲ್ಲುನಾ ರಹೀಮಿ ಯಾ ರಸೂಲಲ್ಲ. ಪ್ರವಾದಿಯವರೇ, ನಾವು ಬಹಳ ಕರುಣೆ ತೋರುವವರು, ಬಹಳ ಕರುಣೆ ತೋರುತ್ತೇವೆ ನಾವು. ಪ್ರವಾದಿಯವರು ಹೇಳಿದ್ರು, ಇನ್ನಹು ಲೈಸ ಬಿ ರಹಮತಿ ಅಹದಿಕುಂ ಖಾಸ್ಸ ವಲಾಕಿನ್ ರಹಮತಲ್ ಅಮ್ಮ. ಅದು ನೀವು ಮುಸ್ಲಿಮರ ಮಧ್ಯೆ ತೋರುವ ಕರುಣೆ ಅಲ್ಲ ನಾನು ಹೇಳ್ತಾ ಇರುವುದು. ಪ್ರವಾದಿಯವರು ಹೇಳುವುದು, ನೀವು ಒಂದು ಧರ್ಮದವರು ಆ ಧರ್ಮದವರೊಂದಿಗೆ ತೋರುವ, ಒಂದು ಕುಟುಂಬ ಆ ಕುಟುಂಬದೊಂದಿಗೆ ತೋರುವ ಕರುಣೆಯ ಬಗ್ಗೆ ಅಲ್ಲ ನಾನು ಮಾತಾಡ್ತಾ ಇರುವುದು. ವಲಾಕಿನ್ ರಹಮತಲ್ ಅಮ್ಮ, ಎಲ್ಲ ಮನುಷ್ಯರೊಂದಿಗೆ ನಿಮಗೆ ಕರುಣೆ ತೋರಲು ಸಾಧ್ಯ ಇಲ್ಲವೋ ನಿಮಗೆ ದೇವನ ಸಂಪ್ರೀತಿ ಪಡೆಯಲು ಸಾಧ್ಯ ಇಲ್ಲ ಎಂದು ಕಲಿಸಿಕೊಟ್ಟರು ಪ್ರವಾದಿ ಮೊಹಮ್ಮದರು. ಉನ್ಸುರ್ ಅಹಾಕ ಲಾಲಿಮನ್ ಔ ಮದ್ಲೂಮ. ನಿನ್ನ ಸಹೋದರ ಅವ ಅಕ್ರಮಿಯಾದರೂ ಅಕ್ರಮಿಸಲ್ಪಟ್ಟರೂ ನೀನವನಿಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ರು ಪ್ರವಾದಿಯವರು. ಮರ್ದಕನಿಗೂ ಮರ್ದಿತನಿಗೂ ನೀವು ಸಹಾಯ ಮಾಡಬೇಕು. ಅನುಯಾಯಿಗಳು ಸಂಶಯ ವ್ಯಕ್ತಪಡಿಸ್ತಾರ, ಪ್ರವಾದಿಯವರೇ ಮರ್ದಿತನಿಗೆ ಸಹಾಯ ಮಾಡಬಹುದು, ಮರ್ದಕರಿಗೆ ಸಹಾಯ ಮಾಡುವುದಂದರೇನು, ಅಕ್ರಮಿಗೆ ಸಹಾಯ ಮಾಡುವುದಂದರೇನು? ಪ್ರವಾದಿಯವರು ಹೇಳಿದ್ರು, ಅವ ಅಕ್ರಮವೆಸಗದಂತೆ ಅವನ ಕೈಯನ್ನು ನೀನು ಹಿಡಿಯಬೇಕು, ತಡೆಯಬೇಕು, ಅದು ಅವನಿಗೆ ಮಾಡುವ ಸಹಾಯವಾಗಿದೆ ಅಂತ ಕಲಿಸಿಕೊಟ್ಟರು. ಇನ್ನೊಂದು ಸಂದರ್ಭದಲ್ಲಿ ಪ್ರವಾದಿಯವರು ಹೇಳಿದ್ರು, ಎರಡು ವ್ಯಕ್ತಿಗಳು ಪರಸ್ಪರ ಖಡ್ಗ ಹಿಡಿದು ಕಾದಾಡಿ ಒಬ್ಬ ಸತ್ತು ಹೋದ, ಇನ್ನೊಬ್ಬ ಉಳಿದ, ಇಬ್ಬರು ಕೂಡ ನರಕಕ್ಕೆ ಅಂತ ಹೇಳ್ತಾರೆ ಪ್ರವಾದಿಯವರು. ಕಾತಿಲು ವಲ್ ಮಕ್ತೂಲು ಫಿನ್ನಾರ್. ಇಬ್ಬರು ಕಾದಾಟ ನಡೆಸಿದ್ದಾರೆ, ಇಬ್ಬರು ಖಡ್ಗ ಹಿಡಿದು ಹೋರಾಡಿದ್ದಾರೆ, ಒಬ್ಬ ಸತ್ತು ಹೋಗಿದ್ದಾನೆ, ಒಬ್ಬ ಬಾಕಿ ಇದ್ದಾನೆ. ಪ್ರವಾದಿಯವರು ಹೇಳಿದ್ರು, ಇಬ್ಬರು ನರಕಕ್ಕೆ ಹೋಗ್ತಾರೆ. ಅನುಯಾಯಿಗಳು ಪ್ರಶ್ನಿಸಿದರು, ಪ್ರವಾದಿಯವರೇ ಕೊಲೆಗಾರ ನರಕಕ್ಕೆ ಅಂತ ಹೇಳಿದ್ರೆ ಅರ್ಥ ಆಗ್ತದೆ, ಕೊಲೆ ಮಾಡಿದವ ನರಕಕ್ಕೆ ಅಂತ ಹೇಳಿದ್ರೆ ಅರ್ಥ ಆಗ್ತದೆ, ಸತ್ತು ಹೋದವ ಯಾಕೆ ನರಕಕ್ಕೆ? ಪ್ರವಾದಿಯವರು ಹೇಳಿದ್ರು, ಯಾರು ಸತ್ತು ಹೋಗಿದ್ದಾನೋ ಅವನು ಇವನನ್ನು ಕೊಲ್ಬೇಕು ಅಂತ ಬಯಸಿದ್ದ, ಆ ಕಾರಣಕ್ಕೆ ಅವ ನರಕಕ್ಕೆ. ಅವ ಒಳ್ಳೆಯವಲ್ಲ, ಅವ ಸೊಬಗಲ್ಲ. ಯಾರು ಸತ್ತು ಹೋಗಿದ್ದಾನೋ ಅವ ಗಲಾಟೆ ಮಾಡಿದ್ದು ಅವನನ್ನು ಕೊಲ್ಬೇಕು ಅಂತ, ಅವನಿಗೆ ಸಾಧ್ಯ ಆಗಲಿಲ್ಲ, ಇವ ಸತ್ತು ಹೋಗಿದ್ದಾನೆ, ಬೇರೆ ವಿಷಯ. ಇವ ಅವರನ್ನು ಕೊಲ್ಬೇಕು ಎಂಬ ಉದ್ದೇಶದೊಂದಿಗೆ ಕಾದಾಟ ನಡೆಸಿದ್ದಾನೆ. ಆದ್ದರಿಂದ ಸತ್ತವನು ಮತ್ತು ಕೊಂದವನು ಮತ್ತು ಕೊಲ್ಲಲ್ಪಟ್ಟವರು ಇಬ್ಬರು ನರಕಕ್ಕೆ ಅಂತ ಪ್ರವಾದಿ ಮೊಹಮ್ಮದರು ಆ ಸಮಾಜಕ್ಕೆ ಕಲಿಸಿಕೊಡುತ್ತಾರೆ. ಪ್ರವಾದಿ ಮೊಹಮ್ಮದರು ಜಗತ್ತಿಗೆ ಏನು ಕೊಟ್ಟಿದ್ದಾರೆ ಅಂತ ಕೇಳಿದರೆ, ಜಗತ್ತಿಗೆ ವ್ಯಾಲ್ಯೂಸ್ಗಳನ್ನು ಕೊಟ್ಟರು. ಧರ್ಮ ಅಂದರೆ ವಾಯಿಲೆನ್ಸಿನ ಹೆಸರಲ್ಲ, ಧರ್ಮ ಅಂದರೆ ವ್ಯಾಲ್ಯೂಸ್. ಧರ್ಮ ಅಂದರೆ ಸಂಘರ್ಷ ಅಲ್ಲ, ಧರ್ಮ ಅಂದರೆ ಗಲಾಟೆ ಮಾಡುವುದಲ್ಲ. ಧರ್ಮ ಅಂದರೆ ವ್ಯಾಲ್ಯೂಗಳು, ವ್ಯಾಲ್ಯೂಸ್. ಧರ್ಮ ಅಂದರೆ ಮೌಲ್ಯಗಳು. ಯಾವ ಸಮಾಜದಲ್ಲಿ ವ್ಯಾಲ್ಯೂಸ್ಗಳಿರುತ್ತವೆಯೋ ಆ ಸಮಾಜಕ್ಕೆ ಮಾತ್ರ ಭವಿಷ್ಯ ಇದೆ. ವ್ಯಾಲ್ಯೂಸ್ಗಳಿಲ್ಲದ ಸಮಾಜ, ಮನುಷ್ಯತ್ವಕ್ಕೆ ಬೆಲೆ ಇಲ್ಲದ ಸಮಾಜ, ಅಕ್ರಮ ಮತ್ತು ಅನೈತಿಕತೆ ತಾಂಡವಾಡುವ ಸಮಾಜ, ಆ ಸಮಾಜಕ್ಕೆ ಖಂಡಿತ ಭವಿಷ್ಯ ಇಲ್ಲ. ಪ್ರವಾದಿ ಮೊಹಮ್ಮದರು ಸಮಾಜಕ್ಕೆ ವ್ಯಾಲ್ಯೂಸ್ಗಳನ್ನು ಕೊಟ್ಟರು. ಒಂದು ದೇಶದ ಅಭಿವೃದ್ಧಿಗೆ, ಒಂದು ದೇಶದ ಪ್ರಗತಿಗೆ ಧಾರಾಳ ವ್ಯಾಲ್ಯೂಸ್ಗಳಿರ್ಬೇಕು. ವ್ಯಾಲ್ಯೂಸ್ಗಳಿರುವುದಾದರೆ ಮಾತ್ರ, ಮನುಷ್ಯತ್ವಕ್ಕೆ ಬೆಲೆ ಇರುವ, ಮನುಷ್ಯನಿಗೆ ಗೌರವ ಇರುವ ವ್ಯಾಲ್ಯೂಸ್ಗಳಿರುವುದಾದರೆ ಮಾತ್ರ ಒಂದು ದೇಶದ ಪ್ರಗತಿ, ಅಭಿವೃದ್ಧಿ ಸಾಧ್ಯ. ಹಾಗೆ ಸಮಾಜವನ್ನು ಕಟ್ಟುವ, ದೇಶದ ಅಭಿವೃದ್ಧಿಗೆ, ದೇಶದ ಪ್ರಗತಿಗೆ ಎಲ್ಲ ರೀತಿಯಲ್ಲೂ ಸಹಾಯಕವಾಗುವ ಉದಾತ್ತವಾದ, ಉತ್ಕೃಷ್ಟವಾದ ಮೌಲ್ಯಗಳನ್ನು ಪ್ರವಾದಿ ಮೊಹಮ್ಮದರು ಈ ಜಗತ್ತಿನಲ್ಲಿ ಬಿಟ್ಟು ಹೋಗಿದ್ದಾರೆ. ಆ ಮೌಲ್ಯಗಳನ್ನು ತಿಳಿಯಲು ಪ್ರಯತ್ನಿಸೋಣ, ಆ ಮೌಲ್ಯಗಳನ್ನು ಸಮಾಜದಲ್ಲಿ ವ್ಯಾಪಕಗೊಳಿಸಲು ಪ್ರಯತ್ನಿಸೋಣ. ಹಾಗೆ ಒಳ್ಳೆಯ ಸಮಾಜ, ಸುಭದ್ರವಾದ ಸಮಾಜ, ಬಲಿಷ್ಠವಾದ ಒಂದು ದೇಶವನ್ನು ಕಟ್ಟಲು ಪ್ರವಾದಿ ಮೊಹಮ್ಮದರ ಆ ಚಿಂತನೆಗಳು ನಮಗೆಲ್ಲರಿಗೂ ಪ್ರೇರಣೆಯನ್ನು ಕೊಡಲಿ ಮತ್ತು ಇವತ್ತಿನ
ವಿಚಾರಗೋಷ್ಠಿಯಲ್ಲಿ ಇರುವ ಎಲ್ಲ ಅತಿಥಿಗಳಿಂದ ಈ ಚಿಂತನೆಗಳು ನಮಗೆಲ್ಲರಿಗೂ ಧಾರಾಳವಾಗಿ ಈ ಚಿಂತನೆಗಳು ಸಿಗುವ ಮೂಲಕ ಸಮಾಜದಲ್ಲಿ ಪಾಸಿಟಿವ್ ಆಗಿ ರಚನಾತ್ಮಕವಾಗಿ ಒಳಿತಿಗಾಗಿ ಕೆಲಸ ಮಾಡಲು ನಮಗೆಲ್ಲರಿಗೂ ದೇವನು ಸದ್ಬುದ್ಧಿಯನ್ನು ಸೌಭಾಗ್ಯವನ್ನು ದಯಪಾಲಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಕೇಂದ್ರೀಯ ವಿಷಯವನ್ನು ಅತ್ಯಂತ ಸರಳವಾಗಿ ವಿವರಿಸಿದಂತಹ ಜನಾಬ್ ಮೊಹಮ್ಮದ್ ಕುಂಞಿ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ವಿಚಾರಗೋಷ್ಠಿಗೆ ಇಷ್ಟು ಜನರನ್ನು ಸೇರಿಸಲು ಕಾರಣಕರ್ತರು ಆಗಿರುವ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಪ್ರಚಾರವನ್ನು ಒದಗಿಸಿಕೊಟ್ಟ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಇನ್ನು ಮುಂದೆಯೂ ನಿಮ್ಮಿಂದ ಇಂತಹದ್ದೇ ಸಹಕಾರವನ್ನು ನಾವು ಬಯಸುತ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗ ಅತ್ಯಂತ ಮುಖ್ಯ ಭಾಗ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಯಾಗಟಿ ಸೂರ್ಯನಾರಾಯಣ ವೆಂಕಟೇಶ ದತ್ತ, YSV ದತ್ತ ಎಂದೇ ಚಿರಪರಿಚಿತರಾಗಿರುವಂತಹ ಚಿಂತಕರು, ಮಾಜಿ ಶಾಸಕರು, ಸಂಸದೀಯ ಪಟುಗಳು ಆದಂತಹ ಶ್ರೀ YSV ದತ್ತ ಅವರನ್ನು ನಾನು ಅತಿಥಿ ಭಾಷಣಕ್ಕಾಗಿ ಪೋಡಿಯಂ ಕಡೆಗೆ ಆಹ್ವಾನಿಸುತ್ತಾ ಇದ್ದೇನೆ. ಜಮಾತಿ ಇಸ್ಲಾಂ ಹಿಂದ್ ದಕ್ಷಿಣ ಕನ್ನಡ ಜಿಲ್ಲೆಯ ಘಟಕ ಈ ದಿನ ಏರ್ಪಡಿಸಿರುವ ಈ ಚಿಂತನೆಯ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವ ರಾಜ್ಯ ಅಧ್ಯಕ್ಷರಾದ ಮೊಹಮ್ಮದ್ರವರೇ, ಹಾಗೆ ಪೂಜ್ಯರಾದ ಫರ್ನಾಂಡಿಸ್ರವರೇ, ಹಿರಿಯರು ಪದ್ಮಶ್ರೀ ಪುರಸ್ಕೃತರು ಆದ ಆತ್ಮೀಯರು ಆದ ಹಾಜಬ್ಬ ಅವರೇ, ನನ್ನ ಇನ್ನೋರ್ವ ಆತ್ಮೀಯ ಗೆಳೆಯ ಪ್ರಖರ ವಿಚಾರವಾದಿ ಶ್ರೀ ಮೌರ್ಯ ಅವರೇ, ಮತ್ತು ಇದೀಗ ತಾನೇ ಈ ಕಾರ್ಯಕ್ರಮದ ರೂಪುರೇಷೆ, ಪರಿಕಲ್ಪನೆ, ಗುರಿ ಏನು ಅನ್ನೋದರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಟ್ಟಂಥ ವಿಷಯ ಮಂಡಿಸಿದ ಗೆಳೆಯ ಮೊಹಮ್ಮದ್ ಕುಂಞಿ ಅವರೇ, ಹಾಗೆ ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕು ಅಂತ ಅಪೇಕ್ಷೆ ಪಟ್ಟು ನನಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಸೌಭಾಗ್ಯವನ್ನು ಕರುಣಿಸಿದಂಥ ಗೆಳೆಯ ಅಮೀನ್ರವರೇ, ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಸೋದರ ಸೋದರಿಯರೇ, ತಾಯಂದರೆ, ಅಣ್ಣ ತಮ್ಮಂದರೆ, ಮಾಧ್ಯಮದ ಗೆಳೆಯರೇ, ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಸ್ವಸ್ತಿ ವಾಚನದೊಂದಿಗೆ ಮೊಹಮ್ಮದರ ಬಗ್ಗೆ ಈಗಾಗಲೇ ವಿಷಯ ಮಂಡನೆ ಮಾಡಿದ ನನ್ನ ಆತ್ಮೀಯ ಗೆಳೆಯರು ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಇವತ್ತಿನ ವಿಚಾರಗೋಷ್ಠಿಯ ಮುಖ್ಯ ಉದ್ದೇಶನೇ ದೇಶದ ಜನಹಿತವನ್ನು ಕಾಪಾಡೋದಕ್ಕೆ ಪ್ರವಾದಿ ಮೊಹಮ್ಮದರ ತತ್ವಾದರ್ಶಗಳು, ಸಂದೇಶಗಳು ಮತ್ತು ಉಪದೇಶಗಳು ಎಷ್ಟರ ಮಟ್ಟಿಗೆ ಅಗತ್ಯ, ಅನಿವಾರ್ಯ ಮತ್ತು ಪ್ರಸಕ್ತವಾಗಿವೆ ಅನ್ನೋದರ ಬಗ್ಗೆ ಈ ಕಾರ್ಯಕ್ರಮ ಏರ್ಪಾಡಾಗಿದೆ. ಮುಂದೆ ಇನ್ನೂ ವಿಶದವಾಗಿ ಗೆಳೆಯ ಮೌರ್ಯ ಅವರು ಮಾತನಾಡೋರಿದ್ದಾರೆ. ಆದರೆ ನನಗೆ ತಿಳಿದಿರುವಂತೆ, ನನ್ನ ತಿಳುವಳಿಕೆ ಮತ್ತು ಅಲ್ಪ ಅಧ್ಯಯನದಿಂದ ನಾನು ಅರ್ಥ ಮಾಡಿಕೊಂಡಿರುವಂತೆ, ಪ್ರವಾದಿ ಮೊಹಮ್ಮದರ ತತ್ವಾದರ್ಶಗಳು ಇವತ್ತು ಹೆಚ್ಚು ಅಗತ್ಯ ಮತ್ತು ಅನಿವಾರ್ಯ ಏಕಿದೆ ಅನ್ನೋದರ ಕಡೆಗೆ ನನ್ನ ಭಾವನೆಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕಾಗಿದೆ. ನನಗೆ ಪ್ರವಾದಿ ಮೊಹಮ್ಮದರ ಬದುಕು, ಅವರು ತಮ್ಮ ಜೀವನದಲ್ಲಿ ಎದುರಿಸಿದ ಅಪಾಯಗಳು, ಸಂಕಷ್ಟಗಳು, ದುಃಖ, ದುಗುಡ, ದುಮ್ಮಾನಗಳು, ಅವ್ರ ಜೀವನ ಅದು ಹೂವಿನ ಹಾಸಿಗೆಯ ಬದುಕಲ್ಲ, ಅದು ಕಲ್ಲು ಮುಳ್ಳುಗಳ ಹಾದಿಯ ದಾಪುಗಾಲಿನ ಪ್ರಯಾಣ.
ರಕ್ತ ಮತ್ತು ಪ್ರಾಣಾಪಾಯಗಳ ಮಧ್ಯದ ತೂಗು ಕತ್ತಿಯ ಮುಂದೆ ನಡೆದಂಥ ಜೀವನ. ಶತ್ರುಗಳು ಮಿತ್ರರು ಗುರುತಿಸಲಾಗದಂತಹ ಪರಿಸ್ಥಿತಿ ಒಳಗಲ್ಲಿ ತಾವು ಕಂಡ ಸತ್ಯವನ್ನು, ತಾವು ಪಡೆದ ಸಂದೇಶವನ್ನು ಅವರು ನಿರ್ಭಯವಾಗಿ ನಿಷ್ಪಾಕ್ಷಿಕವಾಗಿ ಜನಗೆ ತಿಳಿಸುವ ಕಾರ್ಯದಲ್ಲಿ ಅವರು ಎದುರಿಸಬೇಕಾದಂಥ ಅಪಾಯಗಳು, ಅವರ ಇದ್ದ ಸಂದರ್ಭದ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಪರಿಸ್ಥಿತಿಗಳು, ಇವುಗಳನ್ನು ನಾವು ನೋಡಿಕೊಂಡಾಗ ಈಗ ನಮಗೆ ಪ್ರವಾದಿ ಮೊಹಮ್ಮದರು ಮತ್ತೊಮ್ಮೆ ಹುಟ್ಟಿ ಬರಬೇಕು ಅಂತ ಅನ್ನಿಸ್ತಾ ಇದೆ. ಈಗ ಅವರಾಗ ಕಾಣ್ತಾ ಇದೆ. ಎಲ್ಲ ಕಾಲಘಟ್ಟಗಳ ಹಣೆ ಬರೋನು ಹಾಗೆ. 6ನೇ ಶತಮಾನದಲ್ಲಿ, ಅದಕ್ಕೆ ಮುಂಚೆ ಯೇಸುಕ್ರಿಸ್ತನ 500-600 ವರ್ಷಗಳ ನಂತರ ಪ್ರವಾದಿ ಮೊಹಮ್ಮದರ 600 ವರ್ಷಗಳ ನಂತರ ನಮ್ಮಲ್ಲಿ ಬಸವಣ್ಣ. ನಾನು ಬಸವಣ್ಣ ಮತ್ತು ಪ್ರವಾದಿ ಮೊಹಮ್ಮದ್, ಯಾಕೆಂದರೆ ನಾವು ಕರ್ನಾಟಕದ ನೆಲಕ್ಕೆ ಈಗ ನಾವು ಹೆಚ್ಚು ಸೀಮಿತಗೊಳಿಸ್ಕೊಂಡೇ ಮಾತಾಡೋದಾದರೆ ನನಗೆ ಹೆಚ್ಚು ಸಾಮ್ಯತೆ ಕಾಣೋದು ಬಸವಣ್ಣ ಮತ್ತು ಪ್ರವಾದಿ ಮೊಹಮ್ಮದರ ನಡುವೆ. ಬಸವಣ್ಣನವರ ಕಾಲಘಟ್ಟ, ಅಂದಿನ ರಾಜಕೀಯ ಪರಿಸ್ಥಿತಿ ಮತ್ತು ಮೊಹಮ್ಮದರ ಕಾಲದ ಸಾಮಾಜಿಕ ರಾಜಕೀಯ ಪರಿಸ್ಥಿತಿ ಎರಡು ಒಂದೇ ಥರ ಕಾಣುತ್ತೆ ನನಗೆ. ಆಗ ಅರಬ್ನಲ್ಲಿ ಬಹುದೇವೋಪಾಸನೆ ಇತ್ತು. ಸಿಕ್ಕಾಬಟ್ಟೆ ದೇವರುಗಳನ್ನು ಮನಸಾಯಿಚ್ಛೆ ಪೂಜೆ ಮಾಡುವಂಥವ್ರು. ಆಯಾ ದೇವರುಗಳಿಗೆ ಒಂದು ಗೋತ್ರ ಕಟ್ಕೊಂಡು ನಾನು ಈ ಗೋತ್ರದವನು, ನಾನು ಈ ಗೋತ್ರದವನು ಅಂತ ಹೇಳ್ಕೊಂಡು ಗೋತ್ರಗಳ ಜನಾಂಗಗಳ ನಡುವೆ ವೈಷಮ್ಯ, ವೈರುಧ್ಯ, ದ್ವೇಷ, ಹಿಂಸೆ ತಾಂಡವಾಡ್ತಿದ್ದಂಥ ಕೆಟ್ಟ ಕಾಲ ಅದು. ಪುರೋಹಿತಶಾಹಿ ವರ್ಗ, ಅರ್ಚಕ ವರ್ಗ, ಶ್ರೀಮಂತ ವರ್ಗದವರೆಲ್ಲ ಒಟ್ಟಾಗ್ಬಿಟ್ರು. ಬಡವರು, ಶೋಷಿತರು, ದಮನಿತರನ್ನು ಶೋಷಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಎಲ್ಲ ಕಾಲಘಟ್ಟಗಳಲ್ಲೂ ಈ ಪುರೋಹಿತಶಾಹಿ ಶಕ್ತಿಗಳು ಇಂಥದೇ ಕೆಲಸ ಮಾಡ್ಕೊಂಡು ಬಂದಿರ್ತವೆ. ಆಗ ಅಲ್ಲಿಗೆ ನಾವಿಲ್ಲಿ ಪುರೋಹಿತರು ಅಂತ ಕರಿಬೋದು, ಇನ್ನೊಂದು ಕಡೆಯಲ್ಲಿ ಪ್ರೀಸ್ಟ್ಲಿ ಕ್ಲಾಸ್ ಅನ್ಬೋದು. ಅರಬ್ಬರ ಕಾಲಘಟ್ಟದಲ್ಲಿ ಕುರೈಶಿಗಳು ಅಂತೀವಿ, ಅದೊಂದು ರೀತಿ ಪುರೋಹಿತ ವರ್ಗ. ಆ ಕುರೈಶಿಗಳು ಈ ಗೋತ್ರವಾದ ಜನಾಂಗವನ್ನು ವಿಭಜನೆ ಮಾಡಿ ಮನುಷ್ಯರ ನಡುವೆ ಅಡ್ಡಗೋಡೆಗಳನ್ನು ಕಟ್ಟಿದಂಥ ಕಾಲಘಟ್ಟ. ಎಂಥ ಕ್ರೂರ ಹಿಂಸೆ ಅಂದರೆ, ನನಗೆ ಅವರ ಚರಿತ್ರೆಯನ್ನು ಓದಿದರೆ ಕೂದಲುಗಳು ನೆಟ್ಟಗಾಗ್ತವೆ. ಎಂಥದ್ದಪ್ಪ ಅಂದರೆ, ಒಂದು ಗೋತ್ರದ ಒಂಟೆ ಹೋಗಿ ಇನ್ನೊಬ್ಬನ ಗೋತ್ರದ ಹುಲ್ಲುಗಾವಲಲ್ಲಿ ಮೇಯ್ತು ಅನ್ನೋ ಕಾರಣಕ್ಕೆ ಅನೇಕ ವರ್ಷಗಳ ಕಾಲ ಎರಡೂ ಗೋತ್ರದವರ ಮಧ್ಯೆ ಯುದ್ಧ ನಡೆದು ಸುಮಾರು 70,000 ಜನ ಆ ಯುದ್ಧದಲ್ಲಿ ಸಾಯ್ತಾರೆ ಅಂದರೆ ಎಂಥ ಮೌಢ್ಯ, ಎಂಥ ಕ್ರೌರ್ಯ, ಎಷ್ಟರ ಮಟ್ಟಿಗೆ ಮನುಷ್ಯ ಸಂಬಂಧಗಳ ವಿಭಜನೆಯಾಗಿತ್ತು ಅನ್ನೋದನ್ನು ಒಂದು ಘಟನೆ ತೋರಿಸುತ್ತೆ. ಕಾಲಘಟ್ಟದಲ್ಲಿ ಪ್ರವಾದಿ ಮೊಹಮ್ಮದರು ಅಲ್ಲಾಹನ ಸಂದೇಶವಾಹಕರಾಗಿ ಜನಗಳಿಗೆ ಶಿಸ್ತು, ಸಂಸ್ಕಾರ, ಸಂಯಮ, ಸತ್ಯಸಂಧತೆ, ಪ್ರಾಮಾಣಿಕತೆ, ನ್ಯಾಯ ಇವುಗಳ ಮೌಲ್ಯಗಳನ್ನು ಹೇಳುತ್ತೆ ಬಂದಂಥ ಪುಣ್ಯಾತ್ಮ. ಪ್ರವಾದಿ ಮೊಹಮ್ಮದರನ್ನು ಬರೀ ಪ್ರವಾದಿ ಅಥವಾ ಅಲ್ಲಾಹನ ಸಂದೇಶವಾಹಕ, ಅಲ್ಲೇ ಅಲ್ಲಾಹನ ದಿವ್ಯವಾಣಿಯನ್ನು ನಮಗೆ ಮುಟ್ಟಿಸೋಕ್ಕೆ ಬಂದಿರುವಂಥ ಪುಣ್ಯಾತ್ಮ ಅನ್ನೋ ರೀತಿಯಲ್ಲಿ, ಒಬ್ಬ ದೇವದೂತ ಅನ್ನೋ ರೀತಿಯಲ್ಲಿ ಕಂಡ್ರೆ ನಾವು ಅವರ ವ್ಯಕ್ತಿತ್ವವನ್ನು ಅಷ್ಟರ ಮಟ್ಟಿಗೆ ಸೀಮಿತಗೊಳಿಸ್ದಾಗುತ್ತೆ. ಅಲ್ಲಾಹನ ವಾಣಿಯನ್ನು ಜಗತ್ತಿಗೆ ಸಾರೋಕ್ಕೆ ಬಂದಂಥ ಪ್ರವಾದಿ ನಿಜ ಮೊಹಮ್ಮದರು. ಅದಕ್ಕಿಂತ ಮಿಗಿಲಾಗಿ ಆ ಅಲ್ಲಾಹನ ಪಾರಮಾರ್ಥಿಕ ಸಂದೇಶಗಳ ಜೊತೆಗೆ
ಲೌಕಿಕ ಬದುಕನ್ನು, ನಮ್ಮ ದಿನನಿತ್ಯದ ಸಂಸಾರದ ಸಮಸ್ಯೆಗಳನ್ನು, ನಮ್ಮ ವ್ಯವಹಾರ, ಆಚರಣೆ, ವಿಚಾರಗಳನ್ನು, ಈ ಭೂಮಿಯ ಮೇಲೆ ನಾವು ಬದುಕಬೇಕಾಗಿರುವಂಥ ಕಟು ವಾಸ್ತವವನ್ನು, ಅದನ್ನು ಆ ಆಧ್ಯಾತ್ಮಿಕ ಆಗಸದ ಜೊತೆಗೆ ಈ ಭೂಮಿಯ ಬದುಕನ್ನು ಬೆಸೆಯುವಂಥದ್ದನ್ನು ಪ್ರವಾದಿ ಮೊಹಮ್ಮದರು ಮಾಡಿದ್ರಿಂದಲೇ ನಮಗೆ ಅವರು ಹೆಚ್ಚು ಹತ್ತಿರವಾಗ್ತಾರೆ ಮತ್ತು ಆತ್ಮೀಯವಾಗ್ತಾರೆ. ನಾನು ಅದನ್ನು ಜ್ಞಾಪಿಸ್ಕೊಂಡಾಗ ನನಗೆ ಅಕ್ಕ ಮಹಾದೇವಿಯ ಒಂದು ವಚನ ಜ್ಞಾಪಕಕ್ಕೆ ಬರುತ್ತೆ. ಯಾಕೆಂದರೆ ಬಸವಣ್ಣ ಮತ್ತು ಪ್ರವಾದಿ ಹೆಚ್ಚು ಸಾಮ್ಯತೆ ಅಂತ ನಾನು ಹೇಳಿದೆ. ಅದಕ್ಕೆ ಇನ್ನೂ ಒಂದು ಮಾತ್ರ ಸೇರಿಸಿ ಆಮೇಲೆ ನಾನು ಅದಕ್ಕೆ ಬರ್ತೀನಿ. ಏಕದೇವೋಪಾಸನೆ, ಈಗ ಗೆಳೆಯ ಮೊಹಮ್ಮದ್ ಕುಯಿ ಭಾಳ ಚೆನ್ನಾಗಿ ಹೇಳಿದರು. ಬಹಳ ಮುಖ್ಯವಾಗಿರೋದು ಅಲ್ಲಾ ಒಬ್ಬನೇ ದೇವರು, ಅಲ್ಲಾ ಒಬ್ಬನೇ ಸೃಷ್ಟಿಕರ್ತ, ನಾವೆಲ್ಲ ಅವನಿಂದ ಸೃಷ್ಟಿಯಾದವರು. ಇದು ಏಕದೇವೋಪಾಸನೆಯ ಪರಿಕಲ್ಪನೆ. ಇದು ಒಂದನ್ನು ನಾವು ಇಟ್ಕೊಂಡ್ಬಿಟ್ರೆ ಈ ಜಗತ್ತು ಎಷ್ಟು ಸುಂದರವಾಗುತ್ತೆ ಗೊತ್ತಾ. ಒಂದೇ ಒಂದು, ನಮ್ಮ ತಂದೆ ಒಬ್ಬನೇ ಕಣ್ರಿ, ಅಲ್ಲ ಒಬ್ಬನೇ ನಮ್ಮ ತಂದೆ, ನಾವೆಲ್ಲ ಅವನ ಮಕ್ಕಳು ಅಂದ್ಬಿಟ್ರೆ ಅಲ್ಲಿಗೆ ನಾನು, ಅಬ್ದುಲ್ಲಾ, ಹಾಜಬ್ಬ, ಮೌರ್ಯ ನಾವೆಲ್ಲರೂ ಅಂಟಂಬಂದ್ರೆ ಪ್ರಶ್ನೆನೇ ಇಲ್ಲ, ಜಗಳನೇ ಇಲ್ಲ. ಇದಕ್ಕಿಂತ ಒಂದು ಸಕುಟುಂಬ ಸಪರಿವಾರ ಸಮೇತರಾಗಿ ಅಂತ ನಾವು ಹೇಳ್ತೀವಲ್ಲ ಇನ್ವಿಟೇಷನಲ್ಲಿ, ಅದಕ್ಕಿಂತ ಇನ್ಯಾವ ಭಾಷೆ ಬೇಕಿದಕ್ಕೆ? ಇಂಥ ಏಕದೇವೋಪಾಸನೆಯ ಪರಿಕಲ್ಪನೆ ಇದೆಯಲ್ಲ, ಅದು ಬಹಳ ಮುಖ್ಯ. ಮೊಹಮ್ಮದರು ಯಾಕೆ ಈ ಏಕದೇವೋಪಾಸನೆಯ ಪರಿಕಲ್ಪನೆ ಕೊಟ್ಟರು ಅಂದರೆ, ಆಗಲೇ ಹೇಳಿದಾರ, ಒಂದು ಗೋತ್ರದ ಒಂಟೆ ಇನ್ನೊಬ್ಬ ಗೋತ್ರದವನ್ನ ಕುಲ್ಮೆಯಕ್ಕೆ ಹೋದರೆ ಯುದ್ಧ ಆಗುತ್ತೆ ಅಂದರೆ, ರಕ್ತ ಹರಿಯುತ್ತೆ ಅಂದರೆ, ಸಾವಿರಾರು ಪ್ರಾಣಗಳ ಹತ್ಯೆ ಆಗುತ್ತೆ, ಮನುಷ್ಯರ ಹತ್ಯೆ ಆಗುತ್ತೆ ಅಂದರೆ ಈ ಏಕದೇವೋಪಾಸನೆ ಅಗತ್ಯ ಇತ್ತು. ಆಗ ನಾನು ನೋಡ್ತಾ ಇದ್ದೆ, ಲಾಟ್ ಬುದ್ಧ ಅಂತ ಹೇಳಿ ಅವರವರೇ ದೇವರುಗಳು. ಬಸವಣ್ಣನ ಕಾಲದ ಕಡ್ಡು ಇದೆ ಹಣೆ ಬರ. ಬಸವಣ್ಣನ ಕಾಲದಲ್ಲಿ ಮರ ಪೂಜೆ ಮಾಡೋರು ಒಂದು ಜಾತಿ, ಕಲ್ಲು ಪೂಜೆ ಮಾಡೋರು ಒಂದು ಜಾತಿ, ಇನ್ಯಾವುದೋ ಚರ್ಮ ಪೂಜೆ ಮಾಡೋರು ಒಂದು ಜಾತಿ, ಬಿದಿರಿನ ಬೊಂಬೆ ಪೂಜೆ ಮಾಡೋರು ಒಂದು ಜಾತಿ, ಮಣ್ಣಿನ ಪೂಜೆ ಮಾಡೋರು ಒಂದು ಜಾತಿ, ಸಾವಿರಾರು ಜಾತಿಗಳು, ಸಾವಿರಾರು ದೇವರುಗಳು. ಅಂಥ ಅಮ್ಮ, ಇಂಥ ಅಮ್ಮ, ಒನಕೆ ಅಮ್ಮ, ಮಲ್ಕಮ್ಮ, ಮರಮ್ಮ, ಎಷ್ಟೋ ಜಾತಿಗಳು. ಒಂದೊಂದು ದೇವ್ರಿಗೊಂದೊಂದು ಜಾತಿ, ಸಾವಿರ ದೇವರುಗಳು, ಸಾವಿರ ಜಾತಿಗಳು. ಆ ಜಾತಿಗಳ ಮಧ್ಯೆ ವೈಷಮ್ಯಗಳು, ಇದರಿಂದ ಸಮಾಜದಲ್ಲಿ ಅಶಾಂತಿ. ಅದರಿಂದಲೇ ಬಸವಣ್ಣವರು ಕೂಡ ಏಕದೇವೋಪಾಸನೆಯನ್ನು ಬೋಧಿಸಿದರು. ಇದು ಹೆಚ್ಚು ಸಾಮ್ಯ. ಹಾಗೆಯೇ ಮೊಹಮ್ಮದರ ಬದುಕು ಲೌಕಿಕ ಬದುಕಿನಲ್ಲೇ ಅವರು ಪಾರಮಾರ್ಥಿಕತೆಯನ್ನು ಕಂಡುಕೊಂಡಂಥ ಪುಣ್ಯಾತ್ಮ. ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾಳೆ, ಸಾಮಾನ್ಯವಾಗಿ 12ನೇ ಶತಮಾನದ ನಮ್ಮ ವಚನಕಾರರು ಮತ್ತು ಪ್ರವಾದಿ ಮೊಹಮ್ಮದರ ಸಂದೇಶ ವಾಹನವನ್ನು ಒಪ್ಪಿಕೊಳ್ಳುವ ನಮ್ಮಂಥವರು ನಾವು ಗಮನಿಸಬೇಕಾದ ಒಂದು, ಅಕ್ಕ ಮಹಾದೇವಿ ಒಂದು ಕಡೆ ಹೇಳ್ತಾರೆ, ಕೆಲವರಿಗೆ ಇಹ ಉಂಟು. ಇಹ ಅಂದರೆ ಭೂಲೋಕದ ನಮ್ಮ ಬದುಕು, ಲೌಕಿಕ ಬದುಕು. ಕೆಲವರಿಗೆ ಇಹ ಉಂಟು, ಪರವಿಲ್ಲ. ಕೆಲವರಿಗೆ ಪರ ಉಂಟು, ಇಹವಿಲ್ಲ. ಕೆಲವರಿಗೆ ಇಹವೂ ಇಲ್ಲ, ಪರವೂ ಇಲ್ಲ. ಚನ್ನಮಲ್ಲಿಕಾರ್ಜುನನ ಭಕ್ತರಿಗೆ ಇಹವೂ ಉಂಟು, ಪರವೂ ಉಂಟು ಅಂತಾಳೆ. ಇದು ಬಹಳ ಇಂಪಾರ್ಟೆಂಟ್ ನನಗೆ. ಆದ್ದರಿಂದ ಚನ್ನಮಲ್ಲಿಕಾರ್ಜುನನ ಭಕ್ತರಿಗೆ ಅಂದರೆ ನಿಜವಾದಂಥ ಆಲೋಚನೆ ಮಾಡುವಂಥ, ವೈಚಾರಿಕವಾಗಿ, ವೈಜ್ಞಾನಿಕವಾಗಿ, ಪ್ರಗತಿಪರವಾಗಿ ಆಲೋಚನೆ ಮಾಡುವಂಥ ನಾವುಗಳಿಗೆ ಗಮನಿಸಬೇಕಾದ್ದು ಅಂದರೆ ವಚನಕಾರರ ಸಂದೇಶ, ಪ್ರವಾದಿ ಮೊಹಮ್ಮದರ ಜೀವನ ಸಂದೇಶ ಏನು, ನಮಗೆ ಇಹವೂ ಉಂಟು, ಪರವೂ ಉಂಟು ಅಂತ. ಇಲ್ಲಿ ಬದುಕಬೇಕು, ಚೆನ್ನಾಗಿ ನಡ್ಕೋಬೇಕು. ಇಲ್ಲಿ ಚೆನ್ನಾಗಿ ನಡ್ಕೊಂಡ್ರೆ ನಾವು ಅಲ್ಲಾಹನ ಬಳಿ ನಮಗೆ ಸ್ಥಾನ ಇದೆ ಇರೋದು. ಇಹವೂ ಪರವೂ ಉಂಟು ಅಂತ. ನನಗೆ 4 ಟೈಮ್ ಇಲ್ಲ, ನನಗೆ 20 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಮಾತು ಅಷ್ಟಕ್ಕೆ ಕಡಿತ ಮಾಡಿಸ್ಕೊಂಡು 4 ಘಟ್ಟಗಳನ್ನು ನಾನು ಬಹಳ ಪ್ರಮುಖವಾಗಿ ಇವತ್ತಿನ ಪ್ರಸ್ತುತತೆ, ಪ್ರವಾದಿ ಮೊಹಮ್ಮದರು ಏಕೆ ನಮಗಿವತ್ತು ಹೆಚ್ಚು ರೆಲೆವೆಂಟ್ ಆಗಿದ್ದಾರೆ, ಪ್ರಸ್ತುತರಾಗಿದ್ದಾರೆ ಅನ್ನೋದಕ್ಕೆ 4 ಘಟ್ಟಗಳನ್ನು, ಅವರ ಜೀವನದ 4 ಘಟ್ಟಗಳನ್ನು
ಸ್ವಲ್ಪ ಹಾಗೆ ಒಂದು ಪಕ್ಷಿ ನೋಟದ ಥರ ನೀವೆಲ್ಲ ಓದಿರೋದು ತಿಳ್ಕೊಂಡಿದ್ದೀರಿ. ಆದರೆ ನಾನು ಅದನ್ನು ಸಾಂದರ್ಭಿಕವಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗೆ ಭಾಳ ಇಷ್ಟವಾಗಿದ್ದು ಅಂದರೆ ನಾನು ಅದೇ ಹೇಳಿದೆ, ಇಹವೂ ಉಂಟು ಪರವೂ ಉಂಟು ನನಗೆ ಮತ್ತೆ ಮತ್ತೆ ಕಾಣುತ್ತೆ. ಪ್ರವಾದಿ ಮೊಹಮ್ಮದ್ ಅವರು 100 ಪರ್ವತರ ಮೇಲೆ ಹತ್ತಿ ಹೀರಾ ಗುಹೆಯಲ್ಲಿ ಅವರಿಗೆ ಜ್ಞಾನೋದಯವಾಗಿ ಅವರಿಗೆ ಅಲ್ಲಾಹನ ದಿವ್ಯವಾಣಿ ಕೇಳಿ ಅಂದಿನಿಂದ ಅವರು ಅಲ್ಲಾಹನ ಪ್ರವಾದಿಯಾಗಿ ಸಂದೇಶವಾಹಕರಾಗಿ ಬಂದ ಕಾಲಘಟ್ಟ ಒಂದು, ಅದು ನಂತರದ್ದು. ಆದರೆ ಅದಕ್ಕೆ ಮುಂಚೆ ಪ್ರವಾದಿಯವರ ಬದುಕು ಅದು ಹೇಗೆ? ಪ್ರವಾದಿ ಮೊಹಮ್ಮದ್ ಒಬ್ಬ ಅತ್ಯುತ್ತಮ ಆಡಳಿತಗಾರ, ಪ್ರವಾದಿ ಮೊಹಮ್ಮದ್ ಒಬ್ಬ ಅತ್ಯುತ್ತಮ ಜಡ್ಜ್, ನ್ಯಾಯಾಧೀಶ, ಪ್ರವಾದಿ ಮೊಹಮ್ಮದ್ ಒಬ್ಬ ಅತ್ಯುತ್ತಮ ವಕೀಲ, ಲಾಯರ್, ಪ್ರವಾದಿ ಮೊಹಮ್ಮದ್ ಒಬ್ಬ ಅತ್ಯುತ್ತಮ ಸ್ತ್ರೀ ವಿಮೋಚಕ, ಪ್ರವಾದಿ ಮೊಹಮ್ಮದ್ ಒಬ್ಬ ಅತ್ಯುತ್ತಮ ಬಡವರ ಬಂಧು, ಪ್ರವಾದಿ ಮೊಹಮ್ಮದ್ ಒಬ್ಬ ಅತ್ಯುತ್ತಮ ಧರ್ಮರಕ್ಷಕ, ಪ್ರವಾದಿ ಮೊಹಮ್ಮದ್ ಒಬ್ಬ ಅತ್ಯುತ್ತಮ ಪ್ರಾಮಾಣಿಕ ಸತ್ಯಸಂಧ ವ್ಯಕ್ತಿ. ಹೀಗೆ ಬಹುರೂಪಿ ವ್ಯಕ್ತಿತ್ವ ಪ್ರವಾದಿ ಮೊಹಮ್ಮದ್ದು. ಪ್ರವಾದಿಯನ್ನು ಕಾರಣಕ್ಕಲ್ಲ, ಅವರ ಆರಂಭದ ಬದುಕೆ, ಅವರ ಬಾಲ್ಯ, ಯೌವನ, ನಂತರದ ಕಾಲಘಟ್ಟ ಎಲ್ಲರ ಕಡೆಯೂ ಕೂಡ ಅವರ ಅಪ್ಪಟ ಸತ್ಯಸಂಧರಾಗಿ ಅಪ್ಪಟ ಪ್ರಾಮಾಣಿಕರಾಗಿದ್ದರು. ಹಾಗೆಯೇ ಸಾದಿಕ್ ಮತ್ತು ಅಮಿ ಅನ್ನುವಂಥ ಶಬ್ದಗಳಿಗೆ ಅಕ್ಷರಶಃ ಅವರು ಹೊಂದ್ಕೊಂಡಿದ್ದರು. ಸತ್ಯಸಂಧ ಮತ್ತು ಪ್ರಾಮಾಣಿಕ. ನನಗೆ ಆಶ್ಚರ್ಯ ಆಗುತ್ತೆ, ಅವರು ಸಿರಿಯಾಗೆ ಹೋಗ್ಬಿಟ್ಟು ವ್ಯಾಪಾರ ಮಾಡ್ತಾರೆ. ಒಬ್ಬ ಅತ್ಯುತ್ತಮ ವ್ಯಾಪಾರಗಾರ, ನೋಡಿ ಮರ್ತಿದ್ದೆ, ಪ್ರವಾದಿ ಮೊಹಮ್ಮದ್ ಒಬ್ಬ ಅತ್ಯುತ್ತಮ ವ್ಯಾಪಾರಗಾರ, ಆದರೆ ದಗಾಕೋರ ಅಲ್ಲ. ಅಲ್ಲೂ ಅಪ್ಪಟ ಸತ್ಯಸಂಧ ಪ್ರಾಮಾಣಿಕ ವ್ಯಾಪಾರಗಾರ. ಸಿರಿಯಾಗೆ ಹೋಗಿ ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಹೋದಂಥ ಪ್ರವಾದಿ ಮೊಹಮ್ಮದ್ ತಮ್ಮ ಸರಕುಗಳನ್ನೆಲ್ಲ ಜೋಡಿಸ್ಕೊಂಡು ಗಿರಾಕಿಗಳನ್ನ, ಗ್ರಾಹಕರನ್ನ ಕರೆದು ನೈವೇದ್ಯವಾಗಿ ಅವ್ರ ಜೊತೆ ಮಾತನಾಡ್ತಾ ತಮ್ಮ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಮಾರಾಟ ಮಾಡಬೇಕಾದ್ರೆ ನನಗೆ ಆಶ್ಚರ್ಯ ಆಗುತ್ತೆ, ಇದೆಲ್ಲ ನಮ್ಮ ವ್ಯಾಪಾರಗಾರರಿಗೆ ಕಲ್ತ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಪ್ಪ ಅನಿಸ್ಬಿಡುತ್ತೆ. ಅವರು ಒಂದು ಮಾಲನ್ನು ಬಿಕ್ರಿ ಮಾಡಬೇಕಾದ್ರೆ ನಾವು ಅದಕ್ಕಿಲ್ಲದಂಥ ಗುಣಗಳನ್ನು ಉತ್ಪ್ರೇಕ್ಷೆ ಮಾಡಿ ವ್ಯಾಪಾರದವರು ಇಂಥ ವಸ್ತು ಪ್ರಪಂಚ ಎಲ್ಲೂ ಇಲ್ಲ ಅಂಥೇಳಿ ಟೋಪಿ ಹಾಕುವ ಜನ ನಾವು. ಆದರೆ ಪ್ರವಾದಿ ಮೊಹಮ್ಮದರು ನೋಡಿ, ನಾನು ಕೊಡ್ತಾ ಇರೋ ವಸ್ತುವಿನಲ್ಲಿ ಕೆಲವು ಲೋಪಗಳು ಇದೆ, ತಪ್ಪುಗಳು ಇವೆ, ನ್ಯೂನತೆಗಳು ಇದೆ, ನಿಮಗೆ ಒಪ್ಪಿಗೆ ಆದರೆ ತಗೊಳ್ಳಿ ಅಂತ ಹೇಳ್ತಿದ್ರಂತೆ. ಯಾರಾದ್ರು ಇಂಥ ವ್ಯಾಪಾರ ಮಾಡೋದು ಉಂಟೆ ಅಂದರೆ ಅಷ್ಟರ ಮಟ್ಟಿಗೆ ಒಬ್ಬ ಸತ್ಯಸಂಧ ವ್ಯಾಪಾರಗಾರ. ಜನ ಅಂದ್ಕೊಂಡ್ರಂತೆ ಪ್ರವಾದಿ ಮೊಹಮ್ಮದರು ಆಗಿನೂ ಅವ್ರು ಪ್ರವಾದಿ ಆಗಿತ್ತಿಲ್ಲ, ಈ 27 ವರ್ಷದ ಯುವಕ ಈ ಥರ ವ್ಯಾಪಾರ ಮಾಡ್ತಿದ್ದಾನಲ್ಲ, ದಿನ ಇವನು ಏನು ಲಾಭ ತೊಗೊಂಡು ಹೋಗ್ತಾನೆ ಅಂತ. ಮೊಹಮ್ಮದರು ಕೊನೆವರೆಗೂ ವ್ಯಾಪಾರದಲ್ಲಿ ಅನುಭವಿಸಿದ್ದು ನಷ್ಟನೇ. ಆದರೆ ಅದಮ್ಯವಾದ ಆತ್ಮತೃಪ್ತಿ ಅವರಿಗಿತ್ತು, ನಾನು ಸತ್ಯಸಂಧನಾಗಿ ನಡ್ಕೊಂಡಿದ್ದೀನಿ, ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದೀನಿ ಅಂತೇಳಿ. ಇದು ಬಹಳ ಮುಖ್ಯವಾಗಿರುವಂಥದ್ದು. ಬಹಳ ಮುಖ್ಯವಾಗಿರುವಂಥದ್ದು ಆಗಲೇ ಮೊಹಮ್ಮದ್ ನಮ್ಮ ವಿಷಯ ಮಂಡಳಿಯಲ್ಲಿ ಹೇಳಿದರು, ಈ ಏಕದೇವೋಪಾಸನೆ ಕಲ್ಪನೆ ಹಿಂದೆ ಇನ್ನೊಂದಿದೆ. ವರ್ಗ, ವರ್ಣ, ಬಣ್ಣ, ಕುಲ, ಜಾತಿ, ಬಡವ, ಬಲ್ಲಿದ, ಮೇಲು, ಕೀಳು, ಒಡೆಯ, ಗುಲಾಮ, ಈ ತರತಮಗಳೇ ಇಲ್ಲದಂಥ ವಿಶಿಷ್ಟವಾದಂಥ ಸಾಮ್ರಾಜ್ಯ ಅದು ಸಮಾನತೆಯ ಸಾಮ್ರಾಜ್ಯ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಅದು ಅಂಥ ಒಂದು ಸಾಮಗಾನ ಲಹರಿಯ ಮೇಲೆ ತೇಲಿ ಬರಲಿದೆ ನೋಡು ನಮ್ಮ ನಾಡು ಅಂತ ಗೋಪಾಲಕೃಷ್ಣ ಅಡಿಗರು ಹೇಳ್ತಾರೆ. ಅಂಥ ಒಂದು ಸಮಾನತೆಯ ನಾಡು. ಹೇಳ್ತಾರೆ, ಪ್ರವಾದಿ ಮೊಹಮ್ಮದರ ಜೊತೆಗೆ ಹಜ್ಗೂ ಹೋದರೆ ಹಜ್ಜಿನಲ್ಲಿ ಪೌರಾತ್ಯ ರಾಷ್ಟ್ರದವರು, ಪಾಶ್ಚಿಮಾತ್ಯ ರಾಷ್ಟ್ರದವರು, ಕರಿಯರು, ಬಿಳಿಯರು, ವಿವಿಧ ಭೌಗೋಳಿಕ ದೇಶಗಳಿಂದ ಬಂದಂಥವರು, ಬಣ್ಣ ಬೇರೆ, ವರ್ಣ ಬೇರೆ, ಜಾತಿ ಬೇರೆ, ಕುಲ ಬೇರೆ, ಗೋತ್ರ ಬೇರೆ,
ಆದರೆ ಎಲ್ಲರೂ ಒಂದೇ ದಿರ್ಸು ಬಿಳಿ ಶ್ವೇತ ವಸ್ತ್ರಧಾರಿಗಳಾಗಿ ಅಲ್ಲಿ ಅಲ್ಲಾನ ಪ್ರಾರ್ಥನೆ ಮಾಡ್ತಿರೋದು ನೋಡಿದರೆ ಇದು ಜಗತ್ತು, ಇದು ಸಂಸಾರ, ಇದು ಕುಟುಂಬ, ಇದು ಏಕತೆ, ಇದು ಬಹುತ್ವ, ಇದು ವೈವಿಧ್ಯತೆಯಲ್ಲಿ ಏಕತೆ ಅನ್ನೋದಕ್ಕೆ ಸ್ಪಷ್ಟ ಸಂದೇಶವನ್ನು ಸಾರುತ್ತೆ ಅನ್ನೋದನ್ನು ಇತಿಹಾಸಕಾರರು ಗುರುತಿಸ್ತಾರೆ. ಹಾಗಾಗಿ ನನಗೆ ಬಹಳ ಮುಖ್ಯವಾಗಿರೋದು ಗುಲಾಮ. ಆ ಕಾಲದಲ್ಲಿ ಅರಬರಲ್ಲಿ ಶ್ರೀಮಂತರು ಗುಲಾಮರನ್ನು ಖರೀದಿ ಮಾಡೋರು, ತಮ್ಮ ತೊಟ್ಟಿಯಾಳುಗಳನ್ನಾಗಿ ಇಟ್ಕೊಂಡವರು ಹರಾಜ್ಗೋಗಿ ಖರೀದಿ ಮಾಡ್ತಿದ್ರು ಗುಲಾಮರನ್ನು. ಅಕಸ್ಮಾತ್ತಾಗಿ ಮೊಹಮ್ಮದರ ಕುಟುಂಬಕ್ಕೆ, ಮೊಹಮ್ಮದರ ಪತ್ನಿ ಖದೀಜಾಗೆ ಒಬ್ಬ ಹುಡುಗ, ಇಂಥ ಗುಲಾಮ ಹುಡುಗ ಬಂದ್ಬಿಡ್ತಾನೆ, ತಪ್ಪಿಸ್ಕೊಂಡವನ್ನೆಲ್ಲೋ ಬಂದ್ಬಿಡ್ತಾನೆ. ಝೈದ್ ಅಂತ ಕಾಣುತ್ತೆ ನನಗೆ ಹೆಸರು. ಆ ಝೈದ್ ಬಿನ್ ಹ್ಯಾರಿಸ್ ಅಂತ, ಯಾರೋ ಹ್ಯಾರಿಸನ ಮಗನಾದ ಝೈದ್ ಅನ್ನೋ ಹುಡುಗ 8 ವರ್ಷದವನು ದರೋಡೆಕಾರ ಕೈ ತಪ್ಪಿಸ್ಕೊಂಡು ಅನಾಥನಾಗಿ ಇಲ್ಲಿ ಬಂದು ಈ ಕುಟುಂಬ ಸೇರ್ತಾರೆ. ಇವ್ರ ಮನೇಲೇ ಬೆಳೀತಾ ಬಂದ್ಬಿಡ್ತಾರೆ. ಮುಂದೊಂದು ದಿನ ಝೈದ್ ತಂದೆ ಗೊತ್ತಾಗುತ್ತೆ, ನನ್ನ ಮಗ ಮೊಹಮ್ಮದರ ಮನೆ ಕುಟುಂಬದಲ್ಲಿ ಬೆಳೀತಿದ್ದಾನೆ ಅಂತೇಳಿ. ತನ್ನ ಮಗನ ವಾಪಸ್ ಕೊಡಿ ಅಂತ ಕೇಳೋಕ್ಕೆ ಝೈದರ ಅಪ್ಪ ಬಂದು ಮೊಹಮ್ಮದರ ಹತ್ರ ಕೇಳ್ತಾರೆ, ಎಷ್ಟು ದುಡ್ಡಾದರೂ ನಿಮ್ಮ ಒಡೆಯರೇ ನಿಮಗೆ ಕೊಡ್ತೀವಿ, ನನ್ನ ಮಗನ ನನಗೆ ವಾಪಸ್ ಕೊಟ್ಬಿಡಿ ಅಂತ ಕೇಳ್ತಾರೆ. ಮೊಹಮ್ಮದರು ಕರೆದು ಕೇಳ್ತಾರೆ ಹುಡುಗನ, ನಿನ್ನ ಅಪ್ಪ ಅಮ್ಮ ಅಂತ ಗುರುತಿಸ್ತೀಯಾ ಅಂತ. ಹೌದು ಗುರುತಿಸ್ತೀನಿ ಅಂತ. ಇವ್ರು ಹಾಗಾದರೆ ಇವ್ರು ನಿಜವಾಗಿಯೂ ನಿಮ್ಮ ಅಪ್ಪ ಅಮ್ಮನ ಮೇಲೆ ನೀನು ಅವ್ರ ಜೊತೆ ಹೋಗ್ತೀಯೋ ಏನು ಅಂತಾರೆ. ಇಲ್ಲ, ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತಾರೆ. ಅವ್ರನ್ನ ಅಷ್ಟು ಪ್ರೀತಿಯಿಂದ ಅವ್ರನ್ನ ಸಾಕಿರ್ತಾರೆ. ನಾನು ನಿಮ್ಮ ಜೊತೆನೇ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತ ಝೈದ್ ಯುವಕ, ನಾನು ಇಲ್ಲೇ ಇರ್ತೀನಿ ನಿಮ್ಮ ಕುಟುಂಬದಲ್ಲಿ, ನಾನು ನಮ್ಮ ತಂದೆ ತಾಯಿ ಜೊತೆಗೆ ಹೋಗಿ ನನಗೆ ಮನಸ್ಸು ಒಪ್ತಾ ಇಲ್ಲ, ಅಷ್ಟು ಒಳ್ಳೆ ರೀತಿ ನನ್ನನ್ನು ಬೆಳೆಸಿದ್ದೀರಿ, ಎಂದೂ ನನ್ನನ್ನು ಒಬ್ಬ ಗುಲಾಮಿ ಹುಡುಗಾನೂ ರೀತಿ ಕಂಡಿಲ್ಲ, ನಿಮ್ಮ ಮನೆ ಮಗನಾಗಿ ನೋಡ್ಕೊಂಡಿದ್ದೀರಿ, ನಾನು ಹೋಗಲ್ಲ ಅಂತ ಹಠ ಮಾಡ್ತಾನೆ. ಆಗ ಝೈದ್ರ ಅವ್ರ ತಂದೆ ತಾಯಿಗಳು ಕೂಡ ಇಷ್ಟು ನಿಮ್ಮನ್ನು ಹಚ್ಕೊಂಡಿದ್ದಾರೆ ಪ್ರೀತಿಯಿಂದ, ನಿಮ್ಮಲ್ಲೇ ಅವನು ಇರಲಿ ಅಂತಾರೆ. ಆಗ ಮೊಹಮ್ಮದರು ಒಂದು ಘೋಷಣೆ ಮಾಡ್ತಾರೆ, ಎಲ್ಲ ಸೇರಿದಂಥ ಜನಗಳ ಮುಂದೆ ಘೋಷಣೆ ಮಾಡ್ತಾರೆ, ಇವತ್ತಿನಿಂದ ಝೈದ್ ನನ್ನ ಮಗ, ಇವತ್ತಿನಿಂದ ಝೈದ್ ನನ್ನ ಉತ್ತರಾಧಿಕಾರಿ, ಇವತ್ತಿನಿಂದ ನಾನು ಅವನ ಉತ್ತರಾಧಿಕಾರಿ ಅಂತಾರೆ. ಎಂಥ ಅದ್ಭುತವಾದ ಘೋಷಣೆ. ಗುಲಾಮ ಮತ್ತು ಒಡೆಯ ಅನ್ನೋದನ್ನು ತೆಗೆದುಹಾಕಿ ಒಬ್ಬ ಗುಲಾಮಿ ಹುಡುಗನನ್ನು ನನ್ನ ಮಗ, ನನ್ನ ವಾರಸುದಾರ, ನನ್ನ ಉತ್ತರಾಧಿಕಾರಿ ಅಂತ ಡಿಕ್ಲೇರ್ ಮಾಡ್ತಾರೆ ಪಬ್ಲಿಕ್ ಆಗಿ. ಅಂದರೆ ಇವೆಲ್ಲವೂ ಕೂಡ ನಮಗೆ ಇವತ್ತು ಹೆಚ್ಚು ಪ್ರಸ್ತುತವಾಗಬೇಕಾಗಿದೆ. ಬಡವ ಬಲ್ಲಿದರ ನಡುವೆ, ಶೋಷಕರು ಶೋಷಿತರ ನಡುವೆ ಈ ಕಂದಕಗಳು ಏರ್ಪಟ್ಟು ನಾವು ಮನುಷ್ಯ ಸಂಬಂಧಗಳು ಹಾಳಾಗ್ತಾ ಇರೋ ಸಂದರ್ಭದಲ್ಲಿ ಬಹಳ ಮುಖ್ಯ ಆಗುತ್ತೆ. ಇನ್ನೊಂದು ಘಟನೆ ನಾನು ಹೇಳಿದ ಮಾತನ್ನು ಮುಗಿಸ್ತೀನಿ. ಹಿಜ್ರಾ ನಿಮಗೆಲ್ಲ ಗೊತ್ತಿರುವಂಥದ್ದೇ. ಮೆಕ್ಕಾದಿಂದ ಮದೀನಾಕ್ಕೆ ಪ್ರವಾದಿಯವರು ಹೋಗಬೇಕಾಗತ್ತೆ. ಅದಕ್ಕೆ ಮುಂಚೆ ನೂರ್ ಪರ್ವತದಲ್ಲಿ ಅವರಿಗೆ ಸಂದೇಶ ಸಿಕ್ಕಿತ್ತು. ಆಮೇಲೆ ಅವರು ಅಲ್ಲಿ ಜನಗಳಿಗೆ ಅದರ ಹೇಳೋಕ್ಕೆ ಪ್ರಾರಂಭ ಮಾಡಿದ್ರಿಂದ ಮೆಕ್ಕಾದಲ್ಲಿ ಜನ ಎಲ್ಲ ಪ್ರವಾದಿಯವರ ಕಡೆಗೆ ಗಮನ ಕೊಡ್ತಾ ಇರ್ತಾರೆ, ಇವರ ಸತ್ಯಸಂಧತೆ ಪ್ರಾಮಾಣಿಕತೆ ಕಡೆಗೆ. ನನಗೆ ಬಹಳ ಇಷ್ಟವಾಗುವುದು ಪ್ರವಾದಿ ಮೊಹಮ್ಮದ್ ಒಬ್ಬ ಅತ್ಯುತ್ತಮ ಜಡ್ಜ್, ಒಬ್ಬ ಅತ್ಯುತ್ತಮ ನ್ಯಾಯಾಧೀಶ. ಹೇಗೆ ಅಂತ ಅದಕ್ಕೆ ಒಂದು ಸಣ್ಣ ಘಟನೆ ನನಗೆ ಜ್ಞಾಪಕಕ್ಕೆ ಬರ್ತಾ ಇದೆ. ಕಾಬಾ ಒಳಗಡೆಯಲ್ಲಿ ಹಾಳಾಗಿರುತ್ತೆ. ದುಡ್ಡೆತ್ತಿ ಜೀರ್ಣೋದ್ಧಾರ ಮಾಡ್ತಾರೆ ಅರಬರು. ಅದರೊಳಗಡೆ ಆಗಲೇ ಹೇಳಿದಾಗ ಕೈದೇಶಿಗಳು ಅದೆಲ್ಲ ಮಾಡಿದ ಮೇಲೆ 28 ಗೋತ್ರದವರು ಇರ್ತಾರೆ. ಕಾಬಾದಲ್ಲಿ ಕಪ್ಪು ಶಿಲೆಯ ಪ್ರತಿಷ್ಠಾಪನೆ ಮಾಡಬೇಕು. ಕಪ್ಪು ಶಿಲೆ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಜಗಳ ಸ್ಟಾರ್ಟ್ ಆಗುತ್ತೆ. ನಮ್ಮ ಗೋತ್ರದವ್ರು ಪ್ರತಿಷ್ಠಾಪನೆ ಆಯಿತು, ನಮ್ಮ ಗೋತ್ರದವರು ಅಂತ ಒಬ್ಬರು, ನಮ್ಮ ಗೋತ್ರದವರು ಅಂತ ಒಬ್ಬರು. ಗೋತ್ರಗಳ ಮಧ್ಯೆ ಗಲಾಟೆ ಸ್ಟಾರ್ಟ್ ಆದಾಗ ಮೊಹಮ್ಮದರು ಅದ್ಭುತವಾಗಿ ಒಂದು ಪ್ಲ್ಯಾನ್ ಮಾಡ್ತಾರೆ. ತಾವು ಹೊದ್ದಂಥ ಶಾಲನ್ನು ನೆಲದ ಮೇಲೆ ಹಾಸ್ತಾರೆ, ಅದರ ಮೇಲೆ ಆ ಕಪ್ಪು ಶಿಲೆಯಲ್ಲಿ ಇಡ್ತಾರೆ. ಕಪ್ಪು ಶಿಲೆಯಲ್ಲಿಟ್ಟು ಎಷ್ಟು ಗೋತ್ರದವರಿದ್ದೀರ, 15 ಗೋತ್ರವ 20 ಗೋತ್ರವ, ಎಲ್ಲ ಒಂದೊಂದು ತುದಿ ಎತ್ಕೊಳ್ಳಿ ಹೋಗಲ್ಲಿ ಇಡೋಣ ಅಂತಾರೆ. ಎಲ್ಲ ಗೋತ್ರದವರು ತಾವು ಪ್ರತಿಷ್ಠಾಪನೆ ಮಾಡಿದ್ವಿ ಅನ್ಕೊಳ್ತಾರೆ. ಅದ್ಭುತವಾದಂಥ ನ್ಯಾಯ ಪರಿಕಲ್ಪನೆ, ಅದ್ಭುತವಾದ ವಕೀಲಿ, ಅದ್ಭುತವಾದ ಜಡ್ಜ್ಮೆಂಟು. ಹೀಗೆ
ಮೆಕ್ಕಾದಿಂದ ತಮ್ಮ ಪ್ರಾಬಲ್ಯ, ತಮ್ಮ ಸಂದೇಶಕ್ಕೆ ಬೆಲೆ ಸಿಗ್ತಿದೆ ಎಂದಾಗ ಸಹಜವಾಗಿ ಪುರೋಹಿತಶಾಹಿ ಶಕ್ತಿಗಳು, ಬಸವಣ್ಣವ್ರ ಕಾಲದಲ್ಲಿ ಹೇಳಿದಂಥ ವೈದಿಕ ಶಕ್ತಿಗಳು ಅವತ್ತಿಗೂ ಇದ್ದವು. ಅವುಗಳು ಇವರ ವಿರುದ್ಧ ತಿರುಗಿಬಿದ್ದು ಕೊನೆಗೆ ಸಂಚು ನಡೆಸಿದ್ದು. ಇವರು ಮದೀನಾಕ್ಕೆ ಬಂದಿದ್ದು, ಮದೀನಾದಲ್ಲಿ ತಮ್ಮ ಧರ್ಮ ಸಂಸ್ಥಾಪನೆಯ ಸಾಮ್ರಾಜ್ಯವನ್ನು ಕಟ್ಟಿದ್ದು, ಆ ರಾಜ್ಯದ ಆಡಳಿತಾಧಿಕಾರಿಯಾಗಿ ಅತ್ಯುತ್ತಮವಾದಂಥ ಎಲ್ಲರನ್ನೂ ಒಳಗೊಳ್ಳುವಂಥ ಒಂದು ಧರ್ಮದ ಆಡಳಿತವನ್ನು ಅವರು ಕೊಟ್ಟಿದ್ದು. ಆ ಮದೀನಾದಲ್ಲಿ ಕೊಟ್ಟು ಒಬ್ಬ ಸೈನ್ಯವನ್ನು ಸಂಘಟಿಸಿಕೊಂಡು ಯುದ್ಧದಲ್ಲೂ ಕೂಡ ನ್ಯಾಯ, ನೀತಿ, ಧರ್ಮವನ್ನು ಪರಿಪಾಲುವಂಥ ಯುದ್ಧವನ್ನು ಮಾಡಿ ಮೆಕ್ಕಾದ ಮೇಲೆ ಯುದ್ಧ ಮಾಡಿ ಮತ್ತೆ ಮೆಕ್ಕಾವನ್ನು ಗೆದ್ದಿದ್ದು. ಮೆಕ್ಕಾಗೆ ವಾಪಸ್ ಬಂದಾಗ ತನಗೆ ಶಿಕ್ಷೆ ಕೊಟ್ಟ, ತನಗೆ ತೊಂದರೆ ಕೊಟ್ಟ, ತನ್ನನ್ನು ದ್ವೇಷ ಮಾಡಿದ, ತನ್ನ ಮೈ ಮೇಲೆ ಬಾಸುಂಡೆ ರಕ್ತವನ್ನು ಕೊಟ್ಟು ಅಷ್ಟು ಹಿಂಸೆ ಮಾಡಿದಂಥ ಜನರೆಲ್ಲರೂ ಕೂಡ ಪಲಾಯನ ಮಾಡಬೇಕು ಅಂದಾಗ ಅವರೆಲ್ಲರೂ ಕರೆದು ನಿಮ್ಮೆಲ್ಲರನ್ನೂ ಕ್ಷಮಿಸಿದ್ದೇನೆ, ಬನ್ನಿ ಇಲ್ಲಿ ಬದುಕೋಣ ಅಂತ ಹೇಳಿದಂಥ ಪುಣ್ಯಾತ್ಮ ಪ್ರವಾದಿ ಮೊಹಮ್ಮದ್. ಈ ಕೊಟ್ಟಿರುವಂಥ ಅಲ್ಪ ಸಮಯದಲ್ಲಿ ಸ್ವಲ್ಪ ಸಮಯ ಮೀರಿದೆ, ಆದರೂ ಕೂಡ ನನಗೆ ಅನ್ನಿಸ್ತಾ ಇದೆ ಬಸವಣ್ಣ ಮತ್ತು ಪ್ರವಾದಿ ಮೊಹಮ್ಮದ್ ಕರ್ನಾಟಕಕ್ಕೆ ಈಗ ಹೆಚ್ಚು ಹತ್ತಿರವಾಗಿದ್ದಾರೆ, ಹೆಚ್ಚು ಬೇಕಾಗಿದ್ದಾರೆ, ಹೆಚ್ಚು ನಾವು ಪ್ರಚಾರ ಕೊಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಬಸವಣ್ಣನವರೊಟ್ಟಿಗೆ ಪ್ರವಾದಿ ಮೊಹಮ್ಮದರನ್ನು ಕೊಂಡೊಯ್ಯಬೇಕಾಗಿದೆ ಜನಗಳ ಹತ್ತಿರಕ್ಕೆ. ಆಗ ಬಹುಶಃ ಈಗ ನಾವು ಎದುರಿಸ್ತಿರುವಂಥ ಈ ಆತಂಕ, ಅನುಮಾನಗಳ ವಾತಾವರಣ ದೂರವಾಗಿ ಎಲ್ಲ ಮನುಷ್ಯರು ಒಂದೇ ಅನ್ನೋ ಭಾವನೆ ಮೂಡಲಿ. ನಾವು ನೀವೆಲ್ಲರೂ ಕೂಡ ಒಂದೇ ಕುಟುಂಬದ ಒಬ್ಬನೇ ಸೃಷ್ಟಿಕರ್ತ ಅಲ್ಲಾಹನ ಮಕ್ಕಳು ಅಂತ ಹೆಮ್ಮೆಯಿಂದ ಹೇಳಿಕೊಂಡು ಒಂದೇ ಕುಟುಂಬದ ಸದಸ್ಯರ ಥರ ಬದುಕೋಣ, ಬಾಳೋಣ, ನಲಿಯೋಣ. ನಮಸ್ಕಾರ. ಲೋಕಾರ್ಪಣೆಗೊಳ್ಳಲಿದೆ. ಆ ಪುಸ್ತಕಗಳ ಹೆಸರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಮಗ್ರ ವ್ಯಕ್ತಿತ್ವ ಹಾಗೂ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿವಾಹಗಳು ಮತ್ತು ವಿಮರ್ಶೆಗಳು. ಪ್ರಥಮ ಪುಸ್ತಕವಾದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಮಗ್ರ ವ್ಯಕ್ತಿತ್ವ. ಈ ಪುಸ್ತಕವನ್ನು ಇಂದು ಇಲ್ಲಿ ಬಿಡುಗಡೆ ಮಾಡಲಿರುವವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಶ್ರೀ YSV ದತ್ತ. ಈ ಪುಸ್ತಕವನ್ನು ಬಿಡುಗಡೆ ಮಾಡಲು ನಾನು ಶ್ರೀ YSV ದತ್ತ ಇವರನ್ನು ಕೋರಿಕೊಳ್ಳುತ್ತಿದ್ದೇನೆ. ಈ ಪುಸ್ತಕವನ್ನು ಸ್ವೀಕರಿಸಲಿರುವವರು ಫಾದರ್ ಕ್ಲಿಫರ್ಡ್ ಫೆರ್ನಾಂಡಿಸ್. ಪುಸ್ತಕ ಸ್ವೀಕಾರ ಮಾಡಲಿರುವವರು ಫಾದರ್ ಕ್ಲಿಫರ್ಡ್ ಫೆರ್ನಾಂಡಿಸ್. ಪ್ರವಾದಿ ಮೊಹಮ್ಮದ್ ಸಮಗ್ರ ವ್ಯಕ್ತಿತ್ವ, ಇದರ ಲೇಖಕರು ಡಾಕ್ಟರ್ ಸೈಯದ್ ಕಾಸಿಂ, ಅನುವಾದಕರು ಶ್ರೀ ಗಿರೀಶ್ ಬಾಬು, ಬೆಂಗಳೂರು. ಪ್ರವಾದಿ ಮೊಹಮ್ಮದ್ ರವರ ಜೀವನ ಮತ್ತು ಅವರ ಸಂದೇಶಗಳ ವಿವರಣೆಯನ್ನು ಒಳಗೊಂಡ ಅನೇಕ ಕೃತಿಗಳು, ಗ್ರಂಥಗಳು ಕನ್ನಡದಲ್ಲಿ ಮಾತ್ರವಲ್ಲ ಜಗತ್ತಿನಾದ್ಯಂತ ಬಹುತೇಕ ಎಲ್ಲ ಭಾಷೆಗಳಲ್ಲಿ ಲಭ್ಯವಿದೆ. ಪ್ರವಾದಿಯವರ ಬದುಕಿನ ವಿವಿಧ ಮಜಲುಗಳನ್ನು ಮುಂದಿಟ್ಟು ರಚಿಸಿದ ವಿಶೇಷ ಕೃತಿಯಾಗಿದೆ ಇದು. ಕನ್ನಡ ಸಾಹಿತ್ಯ ಲೋಕಕ್ಕೆ ಮತ್ತು ಸತ್ಯಾನ್ವೇಷಿ ಓದುಗರಿಗೆ ಇದೊಂದು ಉಪಯುಕ್ತವಾದ ಕೃತಿಯಾಗಿದೆ. ಕೃತಿಯನ್ನು ಬಿಡುಗಡೆಗೊಳಿಸಿದ ಶ್ರೀ YSV ದತ್ತ ಹಾಗೂ ಸ್ವೀಕರಿಸಿದ ಫಾದರ್ ಕ್ಲಿಫರ್ಡ್ ಫೆರ್ನಾಂಡಿಸ್ ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಇನ್ನೊಂದು ಪುಸ್ತಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿವಾಹಗಳು ಮತ್ತು ವಿಮರ್ಶೆಗಳು. ಈ ಪುಸ್ತಕವನ್ನು ಬಿಡುಗಡೆ ಮಾಡಿರುವವರು ನಮ್ಮ ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿರುವ ಪದ್ಮಶ್ರೀ ಹರೇಕಳ ಹಾಜಬ್ಬ ಅವರು ಈ ಪುಸ್ತಕವನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಪುಸ್ತಕವನ್ನು ಸ್ವೀಕರಿಸಲಿರುವವರು ಶ್ರೀ ನಿಕೇತ್ ರಾಜ್ ಮೌರ್ಯ. ಸಭಿಕರೇ, ತಮ್ಮ ಮುಂದೆ ಬಿಡುಗಡೆಯಾಗುತ್ತಿರುವಂತಹ ಪುಸ್ತಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿವಾಹಗಳು ಮತ್ತು ವಿಮರ್ಶೆಗಳು. ಬಿಡುಗಡೆ ಮಾಡುತ್ತಿರುವವರು ಪದ್ಮಶ್ರೀ ಹರೇಕಳ ಹಾಜಬ್ಬ. ಪ್ರವಾದಿ ಮೊಹಮ್ಮದ್ ರವರ ವೈವಾಹಿಕ ಬದುಕನ್ನು ಕೇಂದ್ರವಾಗಿಟ್ಟು ಅವರ ನಿರ್ಮಲ ವ್ಯಕ್ತಿತ್ವದ ಮೇಲೆ ಕೆಸರನ್ನು ಎರಚುವ ಶ್ರಮ ಬಹುಕಾಲದಿಂದ ನಡೆಯುತ್ತಾ ಬಂದಿದೆ. ಹಲವರು ಪ್ರವಾದಿ ವರಿಯರ ಬದುಕನ್ನು ಪರಿಚಯಿಸುವಾಗ ಬಹುಪತ್ನಿಯರ ಜೊತೆಗೆ ಬಾಳಿದ್ದ ಸುಖಲೋಲಪ ಎಂಬಂತೆ ವಿಕೃತವಾಗಿ ಚಿತ್ರಿಸುತ್ತಾರೆ. ಅವರ ವಿವಾಹಗಳ ಬಗ್ಗೆ ಹೊರಿಸಲಾಗುವ ಎಲ್ಲ ಆರೋಪಗಳಿಗೆ ಈ ಕೃತಿಯಲ್ಲಿ ಸ್ಪಷ್ಟವಾದ ಉತ್ತರವಿದೆ. ವಾಸ್ತವಿಕತೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಯಸುವ ನಿಷ್ಪಕ್ಷಪಾತಿ ಸತ್ಯಾನ್ವೇಷಿಗಳಿಗೆ ಇದು ಪ್ರಯೋಜನಕಾರಿಯಾಗಬಹುದು.
ಪುಸ್ತಕ ಬಿಡುಗಡೆ ಮಾಡಿದ ಅತಿಥಿಗಳಿಗೂ ಸ್ವೀಕರಿಸಿದ ಅತಿಥಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇನ್ನು ನಾವು ನಮ್ಮ ಈ ಕಾರ್ಯಕ್ರಮದ ಇನ್ನೊಂದು ಅಂಗಕ್ಕೆ ಹೋಗುತ್ತಾ ಇದ್ದೇವೆ. ಇನ್ನೋರ್ವ ಅತಿಥಿಯಾಗಿರುವಂತಹ ಫಾದರ್ ಕ್ಲಿಫರ್ಡ್ ಫೆರ್ನಾಂಡಿಸ್ ಇವರು ನಮ್ಮನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಅವರನ್ನು ನಾನು ಭಾಷಣ ಪೀಠದಡಿಗೆ ಆಹ್ವಾನಿಸುತ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಹಾಗೂ ವೇದಿಕೆಯ ಮುಂಬಿರುವ ಅತಿ ಗಣ್ಯರಿಗೆ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಪೀಟ್ ಪಾಲ್ ಸಲ್ದಾನ ಬಿಷಪ್ ಸ್ವಾಮಿಯವರು ಮತ್ತು ಸಮಸ್ತ ಕ್ರೈಸ್ತ ಬಾಂಧವರ ಪರವಾಗಿ ನಮಿಸುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತೇನೆ. ಪ್ರವಾದಿಗಳು ದಾರಿ ದೀಪಗಳು, ಅವರ ಬೆಳಕಲ್ಲಿ ನಾವು ನಡೆಯೋಣ. ಪ್ರವಾದಿಗಳು ದಾರಿ ದೀಪಗಳು, ಅವರ ಬೆಳಕಲ್ಲಿ ನಾವು ನಡೆಯೋಣ. ಪ್ರಿಯರೇ, ಬಹಳ ವಿಷಯಗಳನ್ನು ಕೇಳಿದ್ದೇವೆ. ನಿಮಗೇನು ಹೇಳುವಷ್ಟು ಅಂತಹ ಜ್ಞಾನ ನನ್ನಲ್ಲಿ ಇಲ್ಲ. ಏನೋ ಕೆಲವು ತಿಳಿದ ವಿಚಾರಗಳು ಮತ್ತು ನಮ್ಮ ದೈನಂದಿನ ಬದುಕಿಗೆ ಪ್ರವಾದಿಯವರು ಹೇಳಿಕೊಟ್ಟಂಥ ಕೆಲವು ಅಂಶಗಳನ್ನು ಒಟ್ಟುಗೂಡಿಸಿ ನಿಮ್ಮ ಮುಂದಿಡಲು ಯೋಚಿಸ್ತಾ ಇದ್ದೇನೆ. ಈ ವಿಚಾರ ನನಗೆ ಮಾತನಾಡಲು ಹೇಳಿದಾಗ ಹಲವು ರೀತಿಯಲ್ಲಿ ನಾನು ಅನ್ವೇಷಣೆ ಮಾಡುತ್ತಾ ಇರುವಾಗ ಕೆಲವು 2-3 ಘಟನೆಗಳು. ದೊಡ್ಡ ವ್ಯಾಪಾರ ಕೇಂದ್ರ, ದೀಪಾವಳಿ ಇನ್ನೂ ಒಂದು ವಾರದಲ್ಲಿ ಬರಲಿಕ್ಕೆ ಇದೆ. ವ್ಯಾಪಾರ ಖರೀದಿ ಎಲ್ಲ ಆಗುತ್ತಾ ಇದೆ. ಜನರು ಖರೀದಿ ಮಾಡ್ತಾ ಇದ್ದಾರೆ. ರಸ್ತೆ ಬದಿಯಲ್ಲಿ ಒಬ್ಬ ಮಹಿಳೆ, ಬಡ ಮಹಿಳೆ, ಒಂದು ಸಣ್ಣ ಮಗುವಿನೊಂದಿಗೆ ಅನತ್ತೆಗಳನ್ನು ಮಾರುತ್ತಾ ಇದ್ದಾಳೆ. ಯಾರೂ ಆ ಕಡೆ ಸುತ್ತುತ್ತಾ ಇಲ್ಲ. ಕಾರಿನಿಂದ ಇಳಿದ ಒಬ್ಬ ವ್ಯಕ್ತಿ ಎಲ್ಲ ಅಣತೆಗಳನ್ನು ಖರೀದಿ ಮಾಡಿ ಪುನಃ ಕಾರಿಗೆ ಹೋಗುವಾಗ ಅವರ ಪತ್ನಿ ಹೇಳುತ್ತಾ ಇದ್ದಾರೆ, ನಾವು ದೀಪಾವಳಿ ಆಚರಣೆ ಮಾಡುತ್ತಾ ಇಲ್ಲ. ಅದಕ್ಕೆ ಅವರ ಉತ್ತರ, ಮೈ ಜಾನ್ತಾ ಹೂಂ ಬೇಗಂ ಮಗರ್ ವೋ ಲೋಗ್ ಕರ್ನಾ ಚಾಹಿಯೆ. ನಾವು ಆಚರಣೆ ಮಾಡುತ್ತಾ ಇಲ್ಲ, ನನಗೆ ಗೊತ್ತುಂಟು, ಆದರೆ ಅವರು ಮಾಡಬೇಕು, ಅವರು ಮಾಡುತ್ತಾರೆ. ಇನ್ನು 1 ವಾರ ಇದೆ ದೀಪಾವಳಿಗೆ. ಹಣ ಕೈಗೆ ಬಂದ ತಕ್ಷಣ ಆ ಮಗು ಸಂತೋಷದಿಂದ ನಲಿದಾಡುತ್ತಾ ಇದೆ. ಅವರ ಸಂತೋಷಕ್ಕೆ ಮೇರೆನೇ ಇಲ್ಲ. ಅವರ ಮನೆಯಲ್ಲಿ ಸಹ ದೀಪಾವಳಿ ಆಗಬೇಕು. ಇಂಥ ಒಂದು ಚಿಂತನೆ ನಾವು ಇಲ್ಲಿಂದ ಹೋಗುವಾಗ ಬರಬೇಕಾಗಿದೆ. ಅರ್ಥ ಇಷ್ಟೇ, ಅವರ ಮನೆಯಲ್ಲೂ ಸಂತೋಷ, ಸಮಾಧಾನ, ಶಾಂತಿ, ಊಟ, ಸಂಪತ್ತು ಎಲ್ಲವೂ ಬರಬೇಕು. ಇದು ಚಿಂತನೆ. ಶ್ರೀ ಜಾಕೀಶ್ವರಪ್ಪರ್ ಅವರು ಏನೋ ನನಗೆ ಅವರು ಸ್ವಲ್ಪ ಇಷ್ಟವಾಗಿ ಬಿಟ್ಟಿದ್ದಾರೆ. ಈಚೆಗಷ್ಟೇ ಒಂದು ಮಾತಲ್ಲಿ ಹೇಳುವಾಗ ಅವರು ಹೇಳಿದರು, ಅವರು ಕೆಲವೆಲ್ಲ ವಿಚಾರಗಳನ್ನು ಹೇಳ್ತಾರೆ, ಕೆಲವು ಟಾಕ್ಸ್ ಎಲ್ಲ ಉಂಟು ಅವರದು. ಅವರು ಹೇಳಿದ ಒಂದು ಮಾತು, ಇಸ್ಮಾಯಿಲ್ ಬಾಯಿ ಕೆ ಚೇಹರೆ ಪರ್ ಸ್ಮೈಲ್ ದೇಖ್ನೆ ಮೇ ಬಡಾ ಮಜಾ ಆತಾ ಹೈ. ಆ ಇಸ್ಮಾಯಿಲ್ ಬಾಯಿ ಅವರ ಕಥೆಯಲ್ಲಿ ಬಹಳ ಒಬ್ಬ ಪಾಪದವ. ಇಸ್ಮಾಯಿಲ್ ಬಾಯಿ ಕೆ ಚೇಹರೆ ಪೆ ಸ್ಮೈಲ್ ದೇಖ್ನೆ ಮೇ, ನಗು ನೋಡುವಾಗ ಬಹಳ ಸಂತೋಷ ಆಗ್ತದೆ. ನಾವು ಪ್ರತಿಯೊಬ್ಬರೂ ಇನ್ನೊಬ್ಬರ ಮುಖದಲ್ಲಿ ಸಂತೋಷವನ್ನು ನೋಡಲು ಪ್ರಯತ್ನಿಸೋಣ. ಶ್ರೀ ಸಂಜಯ್ ಮೇಹರವರು ಇನ್ನೊಂದು ಘಟನೆಯನ್ನು ಹೇಳ್ತಾ ಇದ್ದಾರೆ, ಈ ವಾರದಲ್ಲಿ ಸಿಕ್ಕಿದಂಥ ಘಟನೆಗಳು. ಅದರ ಟೈಟಲ್ ಕೊಟ್ಟಿದ್ದಾರೆ ಅವರು, ಕಾಬ್ಲರ್ ಹೂ ಮೆಂಡ್ಸ್ ಸೋಲ್ಸ್. ಕನ್ನಡದಲ್ಲಿ ಹೇಳುವುದಾದರೆ, ಚಪ್ಪಲಿ ರಿಪೇರಿ ಮಾಡುವವರು ಮನಸ್ಸುಗಳನ್ನು, ಹೃದಯಗಳನ್ನು ರಿಪೇರಿ ಮಾಡುತ್ತಾ ಇದ್ದಾರೆ. ಅವರು ಒಂದು ದೊಡ್ಡ ಆಫೀಸ್ನಲ್ಲಿ, ಯಾವತ್ತೂ ಅವರು ಆಫೀಸಿಂದ ಕೆಳಗೆ ನೋಡುವಾಗ ಇವರ ಸಣ್ಣ ಅಲ್ಲಿ ಚಪ್ಪಲಿಯ ಒಂದು ಅಂಗಡಿ ಮಾರ್ಗದ ಬದಿಯಲ್ಲಿ. ಅವರು ಬಂದು ಕೂತ ತಕ್ಷಣ ಒಂದು ನಾಯಿ ಅವರ ಪಕ್ಕದಲ್ಲಿ ಬಂದು ಕೂತ್ಕೊಳ್ತಾ ಇದೆ. ಅದಕ್ಕೆ ಸ್ವಲ್ಪ ಬಿಸ್ಕಿಟ್, ಸ್ವಲ್ಪ ಹಾಲನ್ನು ಕೊಡ್ತಾ ಇದ್ದಾರೆ. ಮತ್ತೆ ಪಕ್ಷಿಗಳಿಗೆ ಸಹ ಅಲ್ಲಿ 2-3 ಕಡೆಗಳಲ್ಲಿ ಸ್ವಲ್ಪ ಧಾನ್ಯಗಳನ್ನು, ನೀರನ್ನು ಇವರು ಇಡ್ತಾ ಇದ್ದಾರೆ. ಪಕ್ಷಿಗಳು ಬಂದು ತಿಂತಾ ಇವೆ, ನಾಯಿ ಕೂತ್ಕೊಂಡಿದೆ. ಅವರು ಇಡೀ ದಿನ ಒಟ್ಟಾಗಿದ್ದಾರೆ. ಒಂದು ಮಾತು ಸಹ ಹೇಳದೆ ಇಬ್ಬರೂ ಮಾತನಾಡುತ್ತಿದ್ದಾರೆ. ಇವರು ಹೇಳುವಂಥ ಮಾತು ಯಾರೋ ದಾರಿ ಹೋಕರು ಕೇಳುತ್ತಾ ಇದ್ದಾರೆ, ದಾರಿಯನ್ನು ಅವರು ಸಂತೋಷದಿಂದ ಹೇಳುತ್ತಾ ಇದ್ದಾರೆ. ಯಾರೊಬ್ಬ ಮನೆ ಇಲ್ಲದವ, ಹೋಮ್ಲೆಸ್ ಅಂತ ಹೇಳ್ತೇವೆ, ಅಂತವ ಬಂದರೆ ಅವರು ತಂದಂಥ ಊಟವನ್ನು ಸ್ವಲ್ಪ ಕೊಡುತ್ತಾ ಇದ್ದಾರೆ, ಮತ್ತೆ ನೀರನ್ನು ಸಹ ಕೊಡ್ತಾ ಇದ್ದಾರೆ. ಇವರಿಗೆ ಒಂದು ದಿವಸ ನೋಡಿ ನೋಡಿ ಒಮ್ಮೆ ಅವ್ರ ಹತ್ರ ಮಾತನಾಡಬೇಕಂತ ಒಂದು ಆಸೆ ಅಂತೆ. ಹೋಗಿ ಕೇಳಿದರು. ಮಾತು ಆರಂಭವಾಯಿತು. ಹೋದ ಕೂಡಲೇ ಚಹಾ ಕುಡಿತೀರ ಅಂತ ಕೇಳಿದಾರಂತೆ.
ಇವರಿಗೆ ಒಂದು ಚಾ ತರಿಸಿ ಅವರ ಫ್ಲಾಸ್ಕಲ್ಲಿ ಇಟ್ಟು ಕೊಟ್ಟರು. ಮತ್ತೆ ಇವರು ಹೇಳುತ್ತಾ ಇದ್ದಾರೆ, ದಿನ ಒಂದು 100-200 ರೂಪಾಯಿ ಸಂಪಾದನೆ ಮಾಡುವ ವ್ಯಕ್ತಿ ಒಂದು 10-15 ರೂಪಾಯಿ ಈ ಪ್ರಾಣಿ ಪಕ್ಷಿಗಳಿಗಾಗಿ ಖರ್ಚು ಮಾಡ್ತಾ ಇದ್ದಾನೆ. ನನಗೂ ಒಂದು ಗ್ಲಾಸ್ ಚಾ ಕೊಟ್ಟ, ಒಂದು 8-10 ರೂಪಾಯಿಯನ್ನು ಖರ್ಚು ಮಾಡಿದ. ಆಮೇಲೆ ನಾಯಿಯ ವಿಚಾರವನ್ನು ಕೇಳಿದಾಗ ಈ ವ್ಯಕ್ತಿ ಹೇಳುವಂಥ ಮಾತುಗಳು, ಅವನಮ್ಮವನೇ ದೇವರ ಅದ್ಭುತ ಶಕ್ತಿ, ದೇವರ ಅದ್ಭುತ ಸೃಷ್ಟಿ. ಮತ್ತೆ ಕಟ್ಟ ಕಡೆಗೆ ಹೇಳುತ್ತಾ ಇದ್ದಾನೆ ಆ ಚಪ್ಪಲಿ ರಿಪೇರಿ ಮಾಡೋ ವ್ಯಕ್ತಿ, ಮಾಂಗೋ ಉಸೀಸೆ ಬಾಂಟೋ ಖುಷೀಸೆ ಕಹೋ ನಾ ಕಿಸೀಸೆ. ಏನೊಂದು ಅರ್ಥಭರಿತ ಮಾತುಗಳು ಪ್ರಿಯರೇ. ಅವರತ್ರ ಬೇಡಿ, ಸಂತೋಷದಿಂದ ಕೊಡಿ, ಯಾರಿಗೂ ಹೇಳಬೇಡಿ. ಇದೆರಡನೇ ಘಟನೆ. ಮೂರನೇದ್ದು, ಶ್ರೀ ಕುಮಾರ್ ಸಾನೂರವರು ಕೆಲವು ದಿನಗಳ ಮೊದಲು ಇದೊಂದು ವಿಡಿಯೋ ಪಬ್ಲಿಷ್ ಆಯಿತು. ಒಂದು ದಿವಸ ವೇಷವನ್ನು ಮಾರಿ ಬೆಳಗಿನಿಂದ ಸಾಯಂಕಾಲ ತನಕ ಒಂದು ಜಂಕ್ಷನ್ ಪ್ಲೇಸಲ್ಲಿ ಅವರು ಯಾರಿಗೂ ತಿಳಿದಾಗೆ ಹಾರ್ಮೋನಿಯಂ ಬಾರಿಸಿ ಹಾಡುಗಳನ್ನು ಹಾಡುತ್ತಾ ಇದ್ದಾರೆ. ಮಧ್ಯಾಹ್ನದ ಹೊತ್ತಾಗಿದ್ದಂತೆ ಎಷ್ಟೋ ಜನರು ಬಂದರು, ನೋಡಿದರು, ಹೋದರು. ಒಬ್ಬ ಹುಡುಗ ಬಂದು ಕೇಳ್ತಾ ಇದ್ದಾನೆ, ಚಾಚಾ ಆಪ್ನೆ ಸುಬಹ ಸೆ ಕುಚ್ ಖಾಯಾ ಕ್ಯಾ ಅಂತ ಹೇಳಿ ಈ ಹುಡುಗ ಕಿಸೆಯಲ್ಲಿಂದ 12 ರೂಪಾಯಿ 10 ರೂಪಾಯಿ ನೋಟು 2 ರೂಪಾಯಿದು ಪಾವಲಿ ಕೊಟ್ಟು ಚಾಚಾ ಕುಚ್ ಕಾಲು ಅಂತ ಹೇಳಿ ಹೋಗಿಬಿಟ್ಟ. ಕುಮಾರ್ ಸಾನೂರವರು ಹೇಳುತ್ತಾ ಇದ್ದಾರೆ, ನಾನು ಲಕ್ಷಾಂತರ ಸಂಪಾದಿಸಿದ್ದೇನೆ, ಆದರೆ ಆ 12 ರೂಪಾಯಿ ನಾನು ಖರ್ಚು ಮಾಡುವುದಿಲ್ಲ, ಅದಕ್ಕೆ ಪ್ರೇಮ ಹಾಕಿ ಇಟ್ಟಿದ್ದೇನೆ. ಪ್ರಿಯರೇ, ಇತರರ ಮುಖದಲ್ಲಿ ಸಂತೋಷವನ್ನು ನಾವು ನೋಡಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ನೋಡಿ, ಎಲ್ಲ ಪವಿತ್ರ ಗ್ರಂಥಗಳು ಪವಿತ್ರನೇ, ಆದರೆ ಅದರ ಕೆಲವು ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಪವಿತ್ರ ಕುರಾನಿನ 144 ಅಧ್ಯಾಯಗಳಲ್ಲಿ ಸಹ ಪ್ರಥಮ ವಾಕ್ಯ ಇದನ್ನೇ ನಾವು ಹೇಳುವಂಥದ್ದು, ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾನಿಗೆ ಅಥವಾ ದೇವರಿಗೆ ಸರ್ವ ಸ್ತುತಿ. ಅವನು ಸಕಲ ವಿಶ್ವದ ಪ್ರಭು, ಪರಮ ದಯಾಳು ಮತ್ತು ಕರುಣಾಳು. ನಿರ್ಣಾಯಕ ದಿನದ ಅಧಿಪತಿ, ನಾವು ನಿನಗೆ ಮಾತ್ರ ಆರಾಧನೆ ಮಾಡುತ್ತೇವೆ, ನಿನ್ನಿಂದ ಮಾತ್ರ ಸಹಾಯ ಬೇಡುತ್ತೇವೆ, ನಮಗೆ ಸನ್ಮಾರ್ಗವನ್ನು ತೋರಿಸು. ಈ ಮಾತುಗಳನ್ನು ನಾವು ಪ್ರತಿಯೊಬ್ಬರು ಬರೀ ಆಲಿಸಿದರೆ ಸಾಕಾಗುವುದಿಲ್ಲ, ಅದನ್ನು ಪಾಲಿಸಬೇಕಾಗಿದೆ, ಜೀವಿಸಬೇಕಾಗಿದೆ. ಒಂದು ವೇಳೆ ದೇವರು ದಯಾಳು ಕರುಣಾನಿಧಿ ಆದರೆ ಅವರ ಸ್ವರೂಪದಲ್ಲಿ, ಅವರ ರೂಪದಲ್ಲಿ ಸೃಷ್ಟಿಸಿದ ನಾವು ಪ್ರತಿಯೊಬ್ಬರು ಕರುಣಾಳು ಆಗಬೇಕಾಗಿದೆ, ದಯಾಳು ಆಗಬೇಕಾಗಿದೆ. ಇದು ಅರ್ಥ. ಅದು ಆಗದಿದ್ದರೆ ಈ ಮಾತಿಗೆ ಜೀವ ಬರುವುದಿಲ್ಲ. ಜೀವ ಬರಬೇಕಾಗಿದೆ. ದೇವರು ಕರುಣಾಳು, ನಾನು ಕರುಣಾಳು ಆಗಬೇಕು. ದೇವರು ದಯಾಳು, ನಾನು ದಯಾಳು ಆಗಬೇಕು. ಓ ದೇವರೇ, ನನಗೆ ಸನ್ಮಾರ್ಗವನ್ನು, ಸದ್ಬುದ್ಧಿಯನ್ನು ತೋರಿಸು. ಇದು ಪ್ರಾರ್ಥನೆ. ಸದಾ ಸನ್ಮಾರ್ಗದಲ್ಲಿ ನಾವು ಪ್ರತಿಯೊಬ್ಬರು ನಡೆಯಬೇಕಾಗಿದೆ ಅಂತ ಹೇಳುವಾಗ, ನಮ್ಮ ಮೊಹಮ್ಮದ್ ಪೈಗಂಬರ ವಿಚಾರದಲ್ಲಿ ಒಂದು ಪುಸ್ತಕದ ಹೆಸರು 16 ಕ್ವಾಲಿಟೀಸ್ ಆಫ್ ಮೊಹಮ್ಮದ್ ದ ಪ್ರಾಫಿಟ್ ಆಫ್ ಇಸ್ಲಾಮದಲ್ಲಿ ಪ್ರೊಫೆಸರ್ KS ರಾಮಕೃಷ್ಣ ರಾವ್ರವರು ಪೇಜ್ ನಂಬರ್ 19 ಒಂದು 16 ಗುಣಗಳನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಕೆಲವನ್ನಾದರೂ ನಾವು ಇವತ್ತು ಮನೆಗೆ ಕೊಂಡೋಗಬೇಕಾಗಿದೆ. ಏನದು? ಅವರೊಬ್ಬ ಪ್ರವಾದಿ, ಅವರೊಬ್ಬ ದಂಡನಾಯಕ, ಅವರೊಬ್ಬ ಅಧಿಪತಿ, ಅವರೊಬ್ಬ ಯೋಧ, ಅವರೊಬ್ಬ ಬಿಸ್ನೆಸ್ ಮ್ಯಾನ್, ವ್ಯಾಪಾರಸ್ಥ, ಪ್ರಚಾರಕ, ತತ್ವಜ್ಞಾನಿ, ದೇಶಭಕ್ತಿ ಭಕ್ತ, ವಾಗ್ಮಿ, ಚಿಂತಕ, ಅನಾಥರ ರಕ್ಷಕ, ಗುಲಾಮರ ಸಂರಕ್ಷಕ, ಮಹಿಳೆಯರ ಹಿತಚಿಂತಕ, ನೀತಿಕರ್ತ, ಸಂತ, ನಾಯಕ ಅಂತೇಳಿ 16 ಗುಣಗಳನ್ನು ಕೊಡ್ತಾ ಇದ್ದಾರೆ. ಈ ಗುಣಗಳನ್ನು ನಾವು ನೋಡಬೇಕಾಗಿದೆ ಪ್ರಿಯರೇ. ಅದಕ್ಕಾಗಿ ಪ್ರವಾದಿಗಳು ದೀಪಗಳು, ಅವರಿಂದ ನಾವು ಬಹಳಷ್ಟು ಕಲಿಯಲಿಕ್ಕೆ ಇದೆ. ಆಗ ಕಲಿತಾಗ ನಮ್ಮ ಜೀವನಕ್ಕೆ ಒಂದು ಅರ್ಥ ಬರುತ್ತಾ ಇದೆ. ಯಾರೊಬ್ಬ ಯುವಕ ಮದರ್ ತೆರೆಸರಲ್ಲಿ ಹೋಗಿ ಹೇಳುತ್ತಾ ಇದ್ದಾನೆ, ಅಮ್ಮ ತುಂಬ ಜಗಳ ಉಂಟು, ಗಲಾಟೆ ಉಂಟು, ಸಮಸ್ಯೆ ಉಂಟು, ಕೋಪ ಉಂಟು, ಕೆಲವೊಮ್ಮೆ ಒಡೆದಾಡ್ತಾರೆ, ಏನು ಮಾಡಬೇಕು? ಮದರ್ ಅವರು ಏನು ಹೇಳಿಲ್ಲ, ಯುವಕನೇ, ಇವತ್ತು ಮನೆಗೆ ಹೋಗಿ ನಿನ್ನ ಪತ್ನಿಗೆ ಒಂದು ಕಿಸ್ ಕೊಟ್ಟರೆ ಸಾಕು, ಪ್ರೀತಿಯಿಂದ ಒಂದು ಕಿಸ್ ಕೊಡು. ನೀನು ಮಾಡಿದಾಗೆ ಇತರರು ಮಾಡಲಿ ಅವರವರ ಮನೆಯಲ್ಲಿ, ಶಾಂತಿ ಆಯ್ತಲ್ಲ. ಒಂದು ವೇಳೆ ನಿನ್ನ ಪತ್ನಿ ಹತ್ರ ಮಾತನಾಡುತ್ತಾ ಇದೆಯಾದರೆ ಇವತ್ತು ಮಾತನಾಡಬೇಕು, ಮಾತು ಪ್ರಾರಂಭವಾಗಲಿ. ಈ ಎಲ್ಲ ಮಾತುಗಳಲ್ಲಿ ಬಹಳಷ್ಟು ಅರ್ಥಭರಿತವಿದೆ ಪ್ರಿಯರೇ. ಕೆಲವೊಂದು ಹೇಳಿದಂಥ ಸರ್ ಅವರು ಈಗ ತಾನೇ ಹೇಳಿದ್ದಾರೆ. ಕೆಲವು ಮಾತುಗಳು ಪ್ರವಾದಿಯವರ ವಿಚಾರ ಹೇಳುವಾಗ ಅವರು ಸತ್ಯಸಂಧ ಅಂತ ಹೇಳಿದ್ದಾರೆ. ಸೌಮ್ಯ ಸ್ವಭಾವ ಭಾವಿ, ಕೋಪ ಬರುತ್ತಾ ಇಲ್ಲ, ಸೌಮ್ಯತೆಯಿಂದ ಇದ್ದಾರೆ. ವಿಶಾಲ ಹೃದಯ, ದಾನಶೀಲತೆ, ವ್ಯಾಪಾರ ಮಾಡಿದರು. ನಿಧನದ ವೇಳೆ ಯಾವುದೇ ಹಣ ಸಂಪತ್ತು ಇಲ್ಲ. ಕೆಲವೇ ದಿರಾಮ್ಸ್ ಇತ್ತಂತೆ. ಆಯಿಷರವರು ನೆರೆಮನೆಯಿಂದ ಎಣ್ಣೆ ತಂದು ದೀಪವನ್ನು ಹಚ್ಚಿದರು.
ಲೋಕಕ್ಕೆ ಬೆಳಕನ್ನು ಕೊಟ್ಟಂಥವರ ಮನೆಯಲ್ಲಿ ಅವರು ಸಾಯುವಾಗ ದೀಪ ಹಚ್ಚಲಿಕ್ಕೆ ಸಹ ಎಣ್ಣೆ ಇಲ್ಲ. ನೋಡಿ, ಇದು ಬಹಳ ವಿಚಾರವಾದ ಗುಣಗಳು. ಆಳಕ್ಕೆ ನಾವು ಹೋಗಬೇಕಾಗಿದೆ. ಮಹಾನ್ ದೈವಾರಾಧಕ, ಸರಳತೆ, ಪರಲೋಕ ಚಿಂತನೆ. ಅವರ ಮಾತು ಹೀಗೆ ಉಂಟು: ನಾನು ಮರದ ನೆರಳಲ್ಲಿ ಮಲಗಿ ಮರವನ್ನು ನೆರಳನ್ನು ಬಿಟ್ಟು ಹೋಗುವ ವ್ಯಕ್ತಿ. ನಾವಷ್ಟೇ. ಸೌಹಾರ್ದ ಕ್ರಿಸ್ಮಸ್ಗೆ ಹೋದಾಗ ಒಬ್ಬ ಮುಸ್ಲಿಂ ಸಹೋದರರು, ಅವರು ಸ್ಪೀಕರ್ ಆಗಿದ್ದರು, ಹೀಗೆ ಪಕ್ಕದಲ್ಲಿ ಕೂತ್ಕೊಂಡು ಮಾತನಾಡುವಾಗ ಹೇಳಿದರು, ನಾನು ಬರುವಾಗ ನನ್ನ ಶರ್ಟಿದ್ದು ಬಟನ್ಸ್ ಹಾಕಿ ಬಂದಿದ್ದೇನೆ, ಇದನ್ನು ಯಾರು ತೆಗೆಯುತ್ತಾರ ಗೊತ್ತಿಲ್ಲ. ನಾನು ಆರೋಗ್ಯದಿಂದ ಮನೆಗೆ ಹೋದರೆ ಬಟನ್ ನಾನು ತೆಗೆಯಬಹುದು, ಇಲ್ಲದಿದ್ದರೆ ನಾನು ಸ್ನಾನ ಮಾಡಲಿಕ್ಕೆ ಬೇರೆಯವರೇ ತೆಗೆಯಬೇಕು. ಇದು ನಾವು ಮರದ ನೆರಳಲ್ಲಿ ಮಲಗಿ ಮರವನ್ನು ನೆರಳನ್ನು ಬಿಟ್ಟು ಹೋಗುವ ವ್ಯಕ್ತಿಗಳು, ಏನೂ ಕೊಂಡು ಹೋಗುವುದಿಲ್ಲ. ಇದು ಪ್ರವಾದಿಗಳು ನಮಗೆ ಹೇಳಿಕೊಟ್ಟಿದ್ದಾರೆ. ವ್ಯವಹಾರ, ನೇರ ಮಾತು. ಅವರ ಸಂದೇಶ ನೋಡಿದರೆ ಸಮಾನತೆ, ಎಲ್ಲರೂ ಒಂದು ದೇವರ ಮಕ್ಕಳು, ಒಂದು ತಂದೆಯ ತಾಯಿಯ ಮಕ್ಕಳಂತ ಹೇಳಿ ಅವರು ಹೇಳಿದ್ದಾರೆ. ದೇವರ ಧ್ಯಾನದ ಕರೆ. ಓ ಜನರೇ, ನಿಮ್ಮ ಅಲ್ ಬಕ್ರದಲ್ಲಿ ವಾಕ್ಯ 21ರಲ್ಲಿ ಹೇಳ್ತಾ ಇದ್ದಾರೆ, ಓ ಜನರೇ, ನಿಮ್ಮ ಪೂರ್ವ ಜನರನ್ನು ಸೃಷ್ಟಿಸಿದ ಪ್ರಭುವಿನ ಇಬಾದತ್ ಕೊರು, ಅವರಲ್ಲಿ ರಕ್ಷಣೆಯನ್ನು ಕಾಣು. ಅವರ ವಿಶೇಷವಾದದ್ದು ಪರ್ಪಸ್ ಡ್ರಿವನ್ ಲೈಫ್, ಉತ್ತರದಾಯಿತ್ವದ ಪ್ರಜ್ಞೆ, ಒಂದು ಜವಾಬ್ದಾರಿ. ಪ್ರತಿಯೊಬ್ಬರಿಗೆ, ಇವು ಹುಟ್ಟಿದವರಿಗೆ ಒಂದು ಜವಾಬ್ದಾರಿ ಉಂಟು ಪ್ರಿಯರೇ. ರವೀಂದ್ರನಾಥ್ ಠಾಗೋರ್ ಅವರೊಂದು ಘಟನೆಯ ಮೂಲಕ ಹೀಗೆ ಹೇಳುತ್ತಾ ಇದ್ದಾರೆ: ಬೆಳಗಿನಿಂದ ಸಾಯಂಕಾಲ ತನಕ ಬಿಸಿಲು ಮತ್ತೆ ಪ್ರಕಾಶವನ್ನು ಕೊಟ್ಟಂತ ಸೂರ್ಯ ಇನ್ನೊಂದು ಕಡೆಗೆ ಹೋಗುವಾಗ ಬೇಸರದಿಂದ ಕೇಳಿದಂತೆ, ಬೆಳಗಿನಿಂದ ಈಗ ತನಕ ನಾನು ಬೆಳಕನ್ನು ಕೊಟ್ಟಿದ್ದೇನೆ, ಇನ್ನು ಬೆಳಕು ಕೊಡಲಿಕ್ಕೆ ಯಾರಿದ್ದಾರೆ? ಎಲ್ಲರೂ ಮೌನವಾದರಂತೆ. ಒಂದು ಸಣ್ಣ ಆ ಎಣ್ಣೆಯ ದೀಪ ಹೇಳ್ತಂತೆ, ಓ ಸೂರ್ಯನೇ, ನೀನು ಮಾಡಿದ್ದನ್ನು ನನ್ನಿಂದ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಆದರೆ ನನ್ನಿಂದ ಮಾಡಲಿಕ್ಕೆ ಏನು ಸಾಧ್ಯ ಉಂಟು ಅದನ್ನು ಮಾಡುತ್ತೇನೆ, ಸ್ವಲ್ಪ ಬೆಳಕನ್ನು ಕೊಡುತ್ತೇನೆ. ಇದು ಕೇಳಿದಾಗ ಸೂರ್ಯ ಸಂತೋಷದಿಂದ ಆ ಕಡೆ ಹೋದಂತೆ. ಪ್ರಿಯರೇ, ಇವತ್ತು ಪ್ರವಾದಿಯವರು ಸಹ ಇದೇ ಪ್ರಶ್ನೆಯನ್ನು ಕೇಳುತ್ತಾ ಇರಬಹುದು. ನಾನು ಆ ಕಾಲದಲ್ಲಿ ಜನಿಸಿದ್ದೆ, ಜನರಿಗೆ ಬೆಳಕನ್ನು ಕೊಟ್ಟೆ, ನನ್ನ ಕೆಲಸವನ್ನು ಮುಂದುವರಿಸಬೇಕಾಗಿದೆ. ಯಾರು ಮಾಡೋದು? ಇಲ್ಲಿರುವ ಪ್ರತಿಯೊಬ್ಬರು ಹೇಳಬೇಕಾಗಿದೆ, ಪ್ರವಾದಿಯವರೇ, ನೀವು ಮಾಡಿದ ಹಾಗೆ ನನ್ನಿಂದ ಮಾಡಲಿಕ್ಕೆ ಸಾಧ್ಯವಿಲ್ಲ, ಆದರೆ ನನ್ನಿಂದ ಏನು ಸಾಧ್ಯ ಉಂಟು, ಈ ಜಗತ್ತಿಗೆ ನನ್ನ ಪಕ್ಕಕ್ಕೆ ಏನೋ ಸ್ವಲ್ಪ ಬೆಳಕು ಕೊಡಬೇಕು, ನಾವು ಪ್ರತಿಯೊಬ್ಬರೂ ಕೊಡಬೇಕಾಗಿದೆ. ಆಗ ನಾವು ಪ್ರವಾದಿಯವರಿಗೆ ಕೊಡುವಂಥ ಗೌರವ ಅದು ಸಾರ್ಥಕವಾಗ್ತಾ ಇದೆ. ಮುಂದಕ್ಕೆ ಪ್ರಿಯರೇ, ಯಾರೊಬ್ಬರು ಹಿರಿಯರು ಹೀಗೆ ಹೇಳ್ತಾ ಇದ್ದಾರೆ, ಮಕ್ಕಳು ಎಲ್ಲ ಕಡೆ ಹುಡ್ತಾರಂತೆ, ಎಲ್ಲ ಮನೆಗಳಲ್ಲಿ ಮಕ್ಕಳು ಹುಡ್ತಾರೆ, ಆದರೆ ಮನುಷ್ಯರ ಮಕ್ಕಳು ಕೆಲವೇ ಮನೆಗಳಲ್ಲಿ ಹುಟ್ಟುತ್ತಾರಂತೆ. ಅವರ ಮಾತು, ನನ್ನ ಮಾತಲ್ಲ. ಅವರು ಹೇಳಿದಲ್ಲಿ ಏನೋ ಸತ್ಯ ಉಂಟು. ಏಕೆಂದರೆ ಮನುಷ್ಯತ್ವವನ್ನು ತೋರಿಸಬೇಕಾಗಿದೆ. ಪ್ರವಾದಿಗಳು ಮನುಷ್ಯತ್ವವನ್ನು ತೋರಿಸಿದ್ದಾರೆ, ನಾವು ಈ ಮನುಷ್ಯತ್ವವನ್ನು ಎತ್ತಿ ಹಿಡಿಯಬೇಕಾಗಿದೆ ಪ್ರಿಯರೇ. ಇನ್ಸಾನ್ ಜಬ್ ಇನ್ಸಾನಿಯತ್ ಭೂಲ್ ಜಾತಾ ಹೈ ತೋ ಹೈವಾನ್ ಬನ್ ಜಾತಾ ಹೈ. ಮನುಷ್ಯ ರಾಕ್ಷಸನಾಗ್ತಾನೆ, ಆ ಮನುಷ್ಯತ್ವವನ್ನು ಬಿಟ್ಟರೆ ಮನುಷ್ಯ ಅಲ್ಲ ಅವ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಹೂವಿನ ಗಿಡ, ಒಂದು ಗುಲಾಬಿ ಗಿಡ ಹೂವನ್ನು ಕೊಡ್ತಾ ಇದೆ, ಮಾವಿನ ಮರ ಮಾವಿನ ಹಣ್ಣೇ ಕೊಡ್ತಾ ಇದೆ, ಹಲಸಿನ ಮರ ಹಲಸಿನ ಹಣ್ಣನ್ನೇ ಕೊಡ್ತಾ ಇದೆ. ಮನುಷ್ಯತ್ವದ ಫಲವನ್ನು ಕೊಡಬೇಕಾಗಿದೆ. ಪ್ರತಿಯೊಬ್ಬರು ನಾವಿವತ್ತು ಈ ವಿಚಾರದಲ್ಲಿ ಚಿಂತನೆ ಮಾಡಬೇಕಾಗಿದೆ ಪ್ರಿಯರೇ. ಇನ್ನೊಂದು ಮಾತು ಹೀಗೆ ಉಂಟು, ಧರ್ಮ ಮಜಹಬ್ ಜಾತಿ ಕಾ ನಶಾ वहीं उतर जाता है जब अस्पताल में खून की जरूरत होती है. ಯಾವಾಗ ರಕ್ತದ ಅಗತ್ಯ ಬರ್ತದೆ, ಆ ರಕ್ತದಲ್ಲಿ ಕಪ್ಪು ಬಿಳಿ ಉದ್ದ ಅಥವಾ ಗಿಡ್ಡ, ಅಲ್ಲಿಯವ ಇಲ್ಲಿಯವ, ಆ ಭಾಷೆ ಈ ಭಾಷೆ, ಈ ಜನಾಂಗ ಆ ಜನಾಂಗ, ಏನು ವ್ಯತ್ಯಾಸ ಮಾಡಲಿಲ್ಲ ಪ್ರಿಯರೇ. ಅಲ್ಲಿ ICUಗೆ ಹೋಗುವಾಗ ಯಾವ ಜಾತಿನೂ ಇಲ್ಲ, ಧರ್ಮನೂ ಇಲ್ಲ, ಯಾರ ರಕ್ತನೂ ಆಗ್ತದೆ. ಆ ರಕ್ತ ಮತ್ತೆ ಇಲ್ಲಿ ಯಾಕೆ ನಾವು ಚೆಲ್ಲೋದು ಪ್ರಿಯರೇ? ಆ ರಕ್ತವನ್ನು ಯಾಕೆ ನಾವು ಆರೋಗ್ಯ ಇರುವಾಗ ನೆಲಕ್ಕೆ ಬೀಳಲಿಕ್ಕೆ ಬಿಡುವುದು? ಖಂಡಿತವಾಗಿ ಬಿಡಬಾರದು. ಅದಕ್ಕಾಗಿ ನಾವು ಈ ವಿಚಾರಗಳನ್ನು ಜಾಸ್ತಿಯಾಗಿ ಆಧ್ಯಾತ್ಮಿಕವಾಗಿ ಧ್ಯಾನಿಸೋಣ. ಇನ್ನು ಎಲ್ಲ ಧರ್ಮಗಳು, ವಿಶೇಷವಾಗಿ ನಮ್ಮ ಹಿಂದೂ ಧರ್ಮದ ಪ್ರಕಾರ ನಿಷ್ಕಾಮ ಕರ್ಮ. ಪ್ರತಿಯೊಬ್ಬರು ಕೆಲಸವನ್ನು ಮಾಡಬೇಕು, ಪ್ರತಿಫಲವನ್ನು ಆಸೆ ಪಡಲಿಕ್ಕೆ ಅಲ್ಲ, ಪ್ರತಿಫಲ ಅವರು ಕೊಡ್ತಾರೆ. ನಾನು ನೋಡುವ ಪ್ರಕಾರ ಇಸ್ಲಾಂ ಧರ್ಮದ ಪ್ರಕಾರ ದಾನ ಧರ್ಮ, ಜಕಾತ್, ಅಂದರೆ ಎಲ್ಲರೂ ಊಟ ಮಾಡಬೇಕು, ಯಾರು ಹಸಿವೆಯಿಂದ ಸಾಯಬಾರದು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕ್ರಿಸ್ತ ಧರ್ಮದಲ್ಲಿ ಶತ್ರು ಪ್ರೇಮ ಅಂತ ಹೇಳುವಾಗ ನಿಷ್ಕಾಮ ಕರ್ಮ, ದಾನ ಧರ್ಮ, ಶತ್ರು ಪ್ರೇಮ ನಾವು ಆಚರಿಸಿದಲ್ಲಿ ಶಾಂತಿ ತನ್ನಂತಾನೆ ಬಂದು ಬಿಡುತ್ತದೆ ಪ್ರಿಯರೇ. ಇನ್ನು ಕಟ್ಟ ಕಡೆಗೆ ಒಂದೆರಡು ಮಾತುಗಳು ಪ್ರಿಯರೇ. ಕಣ್ಣಿಗೆ ಕಾಣುವ
ಮನುಷ್ಯರನ್ನು ನಾವು ಪ್ರೀತಿಸದಿದ್ದರೆ ಕಣ್ಣಿಗೆ ಕಾಣದ ದೇವರನ್ನು ನಾವು ಪ್ರೀತಿಸುವುದು ಹೇಗೆ ಪ್ರಿಯರೇ? ಪ್ರೀತಿಸಬೇಕಾಗಿದೆ, ನಾವು ಎಲ್ಲರನ್ನು ನಾವು ಪ್ರೀತಿಸಬೇಕಾಗಿದೆ. ಕಟ್ಟ ಕಡೆಗೆ ಒಂದು ಮಾತು ಹೇಳಿ ಮುಗಿಸಿಬಿಡ್ತೇನೆ. ಪ್ರವಾದಿಗಳು, ಋಷಿ ಮುನಿಗಳು, ಮಹಾನುಭಾವರು ಕಾಲ ಕಾಲಕ್ಕೆ ದೇವರ ಚಿತ್ತವನ್ನು ಜಗತ್ತಿಗೆ ಸಾರಿದ್ದಾರೆ, ಸನ್ಮಾರ್ಗವನ್ನು ತೋರಿಸಿದ್ದಾರೆ. ಅದರಲ್ಲಿ ಬಹಳಷ್ಟು ಜನರು ಇವತ್ತು ನಮಗೆ ನೋಡಲಿಕ್ಕೆ ಸಿಗುತ್ತಾ ಇಲ್ಲ. ಆದರೆ ಅವರ ಅನುಯಾಯಿಗಳಾದ ನಾವು ಈ ಲೋಕದಲ್ಲಿ ದಿನನಿತ್ಯ ನಡೆದಾಡ್ತಾ ಇದ್ದೇವೆ. ನಮ್ಮಿಂದಾಗಿ ಪ್ರವಾದಿಗಳ, ಮಹಾನುಭಾವರ, ಋಷಿ ಮುನಿಗಳ ಪರಿಚಯ ಇತರರಿಗೆ ಸಿಗಲಿ. ಧನ್ಯವಾದಗಳು. ಪ್ರವಾದಿಗಳು ದೀಪಗಳು. ಅವರ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿ ಜವಾಬ್ದಾರಿಯುತ ಜೀವನವನ್ನು ನಡೆಸಿದರೆ ಮಾತ್ರ ಇಂತಹ ಕಾರ್ಯಕ್ರಮಗಳಿಗೆ ಒಂದು ಅರ್ಥ ಬರುತ್ತದೆ ಎಂಬ ಆಶಯದ ಮಾತುಗಳನ್ನು ಆಡಿದ ಫಾದರ್ ಕ್ಲಿಫರ್ಡ್ ಫೆರ್ನಾಂಡಿಸ್, ಧರ್ಮಗುರುಗಳು, ಹೋಲಿ ಕ್ರಾಸ್ ಚರ್ಚ್, ಕುಲಶೇಖರ, ಮಂಗಳೂರು, ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಂದು ಪ್ರಕಟಣೆ. ಇಂದು ಬಿಡುಗಡೆಯಾದ 2 ಪುಸ್ತಕಗಳ ಒಟ್ಟು ಬೆಲೆ ₹280. ಇವತ್ತು ಬಿಡುಗಡೆಯ ಪ್ರಯುಕ್ತ ವಿಶೇಷ ರಿಯಾಯಿತಿ ಬೆಲೆ ₹200ರಲ್ಲಿ ಲಭ್ಯವಿದೆ. ಕಾರ್ಯಕ್ರಮ ಮುಗಿದ ಬಳಿಕ ತಾವೆಲ್ಲರೂ ಆ ಪುಸ್ತಕವನ್ನು ಖರೀದಿಸಿಯೇ ತೆರಳಬೇಕು ಎಂದು ವಿನಂತಿಸುತ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮ ಅತಿಥಿ ಭಾಷಣ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾದ ಶ್ರೀ ನಿಕೇತ್ ರಾಜ್ ಮೌರ್ಯ, ರಾಜ್ಯ ವಕ್ತಾರರು, ಕೆಪಿಸಿಸಿ ಬೆಂಗಳೂರು, ಇವರನ್ನು ಪೋಡಿಯಂ ಕಡೆಗೆ ಆಹ್ವಾನಿಸುತ್ತಾ ಇದ್ದೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯರಿಗೂ, ವೇದಿಕೆಯ ಮುಂದೆ ಆಸೀನರಾಗಿರುವಂಥ ಎಲ್ಲ ಶ್ರದ್ಧಾವಂತ ಮುಸ್ಲಿಂ ಸಮುದಾಯದ ಹಾಗೂ ಇಲ್ಲಿರುವಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರವನ್ನು ಸಲ್ಲಿಸ್ತಾ, ಪ್ರೀತಿಯ ಬಂಧುಗಳೇ, ಶಾಂತಿ ಪ್ರಕಾಶನ ಅನ್ನುವಂಥ ಈ ಒಂದು ಪುಸ್ತಕದ ಪ್ರಕಟಣೆ ಏನು ಮಾಡ್ತಾ ಇದ್ದಾರೆ, ಜೊತೆಗೆ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆ ಏನು ಕೆಲಸವನ್ನು ಮಾಡ್ತಾ ಇದೆ, ಖಂಡಿತವಾಗಿಯೂ ನನ್ನ ಹೃದಯದಿಂದ ಹೇಳುತ್ತಿರುವಂಥ ಮಾತು. ಬಹುಶಃ ಈ ಕೆಲಸವನ್ನು ಬಹಳ ವರ್ಷಗಳ ಕಾಲದಿಂದಲೂ ಈ ಸಂಘಟನೆಯ ಥರದ ಅನೇಕ ಸಂಘಟನೆಗಳು ರೂಪುಗೊಂಡಿದ್ದೇ ಆದಲ್ಲಿ, ಇಂಥ ಕೆಲಸ ಇನ್ನೂ ತೀವ್ರವಾಗಿ ನಡೆದದ್ದೇ ಆದಲ್ಲಿ ಮನುಷ್ಯನ ನಡುವೆ ಅತ್ಯಂತ ದೊಡ್ಡ ಪ್ರೇಮದ ಸಂಬಂಧ ಏರ್ಪಡೋದಕ್ಕೆ ಸಾಧ್ಯ ಆಗುತ್ತೆ. ಮನುಷ್ಯನ ನಡುವೆ ಗೋಡೆ ಕಟ್ಟುವುದು ಧರ್ಮ ಅಲ್ಲ, ಮನುಷ್ಯನ ನಡುವೆ ಸೇತುವೆ ಕಟ್ಟುವುದೇ ನಿಜವಾದ ಧರ್ಮ ಅನ್ನುವಂಥ ಒಂದು ಅರ್ಥ ನಮ್ಮೆಲ್ಲರ ಹೃದಯವನ್ನು ತಲುಪುತ್ತೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಆ ವೇದಿಕೆ ಮೇಲೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ನಾನೂ ನಿಮ್ಮ ಮುಂದೆ ಒಂದು ಸ್ಪಷ್ಟಪಡಿಸಬೇಕಾಗಿದೆ. ಬಹುತೇಕ ವರ್ಷಗಳ ಕಾಲ ನಾನೂ ಕೂಡ ಇಸ್ಲಾಮಿನ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನೇ ನನ್ನ ತಲೆಯ ತುಂಬಿಕೊಂಡು ಓಡಾಡಿದ್ದವನು. ಆದರೆ ಜಗತ್ತಿನ ಯಾವ ಧರ್ಮವೂ ಕೂಡ, ಯಾವ ಮಹಾತ್ಮರೂ ಕೂಡ ಜಗತ್ತಿಗೆ ಹಿಂಸೆಯನ್ನ, ಕ್ರೌರ್ಯವನ್ನ, ಶಾಂತಿಯನ್ನ ಬೋಧಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ, ಆ ಸತ್ಯವನ್ನ ನಮಗೆ ಕಣ್ತೆರೆಯೋದಕ್ಕೆ ಬಹಳ ವರ್ಷಗಳು ಬೇಕಾಯಿತು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರವಾದಿಯವರ ಜೀವನವನ್ನ ನಾವು ನೋಡಬೇಕು. ಪ್ರವಾದಿಯವರ ಜೀವನ ಕೇವಲ ಮುಸಲ್ಮಾನರಿಗೆ ಮಾತ್ರ ಬೆಳಕು ತೋರಿಸುವಂತ ಬದುಕಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಅವರು ಪ್ರವಾದಿಯಾಗಿದ್ದರು ಅನ್ನೋದು ಬಹುಶಃ ಅವರ ಬದುಕನ್ನ ಓದಿದ ನಂತರ ನಾನು ಅರ್ಥ ಮಾಡ್ಕೊಂಡದ್ದು ಅಂತ ನಾನಾದರೂ ಭಾವಿಸ್ಕೊಂಡಿದ್ದೇನೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಬ್ಬ ಪ್ರವಾದಿ ಇವತ್ತಿಗೂ ಅವರ ಬಗ್ಗೆ ತುಂಬಾ ದುರಭಿಪ್ರಾಯಗಳನ್ನು ಸಮಾಜದಲ್ಲಿ ಬಿತ್ತುವಂತ ಕೆಲಸ ನಡೀತಾ ಇದೆ. ಮಾಧ್ಯಮಗಳ ಮೂಲಕವೋ, ಸಾಮಾಜಿಕ ಮಾಧ್ಯಮಗಳ ಮೂಲಕವೋ ಬೇರೆ ಬೇರೆ ಕಡೆ ನಡೀತಾ ಇದೆ. ಆದರೆ ಅದು ಇವತ್ತು ಶುರುವಾದದಲ್ಲ, ಪ್ರವಾದಿ ಮೊಹಮ್ಮದರು ಬದುಕಿದ್ದಾಗಲೇ ಇದು ಶುರುವಾಗಿತ್ತು. ಪ್ರವಾದಿ ಅವರು ಇದ್ದಾಗಲೇ ಅವರ ಬಗ್ಗೆ ಅನೇಕ ದುಷ್ಪ್ರಚಾರಗಳು ನಡೆದಿತ್ತು. ಆದರೆ ಪ್ರವಾದಿಗಳು ಅದನ್ನು ಎದುರಿಸಿದ್ದು ಕ್ರೌರ್ಯದಿಂದಲ್ಲ, ಪ್ರವಾದಿಗಳು ಅದನ್ನು ಎದುರಿಸಿದ್ದು ಇಡೀ ಮನುಕುಲವನ್ನೇ ಬಾಚಿ ತಬ್ಬಿಕೊಳ್ಳುವಂತ ಆ ವಿಶಾಲವಾದ ಮಾನವ ಪ್ರೇಮದಿಂದ ಜಗತ್ತಿನಲ್ಲಿ ಅವರು ಅದನ್ನು ಎದುರಿಸಿದ್ರು. ನಾನು ಅವ್ರ ಬದುಕನ್ನು ಅಧ್ಯಯನ ಮಾಡಬೇಕಾದ್ರೆ ನನಗೆ ಸಿಕ್ಕಂತ ಒಂದು ಸುಂದರವಾದ ಘಟನೆ. ಹೀಗೆ ಪ್ರವಾದಿಗಳ ಬಗ್ಗೆ ಅನೇಕ ಅಪಪ್ರಚಾರಗಳನ್ನ ಕೇಳಿದ್ದಂತ ಒಬ್ಬ ಹೆಂಗಸು, ಆಕೆ ತೀರ್ಮಾನ ಮಾಡಿದ್ಲಂತೆ, ಈ ಪ್ರವಾದಿಗಳ ಬಗ್ಗೆ ಇಷ್ಟೆಲ್ಲ ಜನ, ಕೆಲವರೆಲ್ಲರೂ ಅಪಪ್ರಚಾರ ಮಾಡ್ತಿದ್ರು, ಕೆಲವರು ತುಂಬಾ ಹೊಗಳ್ತಾ ಇದ್ರು. ಸೊ ಹೀಗಾಗಿ ಹೇಗಾದರೂ ಮಾಡಿ ನಾನು ಆ ಪ್ರವಾದಿಯನ್ನ ಅಪಮಾನಿಸ್ತೀನಿ ಅಂತ ಯೋಚನೆ ಮಾಡಿದ್ಲು.
ಮಾತ್ರ ಅಲ್ಲ, ಕೆಲವರು ಮಾತಾಡ್ತಿದ್ರು, ಪ್ರವಾದಿಯವರನ್ನ ಹೊಗಳ್ತಾ ಇದ್ದವ್ರು ಹೇಳ್ತಾ ಇದ್ರು, ಅವ್ರಿಗೆ ಸಿಟ್ಟೇ ಬರಲ್ಲ, ಅವ್ರಿಗೆ ಕೋಪವೇ ಬರಲ್ಲ, ಅವ್ರು ಎಲ್ಲರನ್ನೂ ಪ್ರೀತಿಸ್ತಾರೆ ಅಂತ ಹೇಳ್ತಾ ಇದ್ರು. ಈ ಹೆಣ್ಣು ಮಗಳಿಗೆ ಅದು ಸುಳ್ಳು ಅಂತ ಸಮಾಜದ ಮುಂದೆ ತೋರಿಸ್ಬೇಕಾಗಿತ್ತು. ದಿನಾ ಪ್ರವಾದಿಗಳು ಅವಳ ಮನೆ ಮುಂದೆಯೇ ನಡೆದು ಹೋಗ್ತಾ ಇದ್ರು. ಆ ಒಂದು ದಿವಸ ಅವಳು ತೀರ್ಮಾನ ಮಾಡಿದ್ಲು, ಈ ಪ್ರವಾದಿಯವರ ಮೇಲೆ ನನ್ನ ಮನೆಯಲ್ಲಿರುವಂಥ ಎಲ್ಲ ಗಲೀಜನ್ನ ಮಾಡಿ ಮೇಲೆ ನಿಂತು ಇವತ್ತು ಎರಚ್ತೀನಿ. ಆ ಗಲೀಜು ಅವರ ಮುಖದ ಮೇಲೆ ಬಿದ್ದಾಗ ಅವರು ಸಿಟ್ಟಿನಿಂದ ಬೀದಿಯಲ್ಲಿ ನಿಂತು ನನ್ನ ಮೇಲೆ ಕೋಪದಿಂದ ಕೂಗಾಡ್ತಾರೆ. ಹಂಗ್ ಕೂಗಾಡಿದಾಗ ಇಡೀ ಸಮಾಜಕ್ಕೆ ಗೊತ್ತಾಗುತ್ತೆ, ಇವ್ರ ಬಗ್ಗೆ ನೀವು ತಿಳ್ಕೊಂಡಿರೋದೆಲ್ಲ ತಪ್ಪು, ನೋಡಿ ಹೆಂಗ್ ಕೂಗಾಡ್ತಿದ್ದಾರೆ ಅಂತ ನನ್ನ ಸಮಾಜಕ್ಕೆ ಸಾರ್ತೀನಿ ಅಂತ ಯೋಚನೆ ಮಾಡಿದ್ಲು. ಪ್ರವಾದಿಗಳು ನಡ್ಕೊಂಡು ಬರ್ತಾ ಇದ್ರು. ಆ ಹೆಂಗಸು ಮನೆಯ ಮೇಲೆ ನಿಂತ್ಕೊಂಡು ಎಲ್ಲ ಕಸವನ್ನ ಪ್ರವಾದಿಗಳ ಮೇಲೆ ಸುರಿದು. ಅವಳು ತಿಳಿದಿದ್ಲು, ಪ್ರವಾದಿ ಈಗ ಜೋರು ಕೂಗಾಡ್ತಾರೆ, ಕಿರ್ಚಾಡ್ತಾರೆ ಅಂತ. ಒಂದು ಕ್ಷಣ ಅವಳನ್ನ ನೋಡಿ ಮುಗುಳ್ನಗ್ತಾ ಪ್ರವಾದಿಗಳು ಏನೂ ಆಗಿಲ್ಲ ಅನ್ನೋ ಥರದಲ್ಲಿ ಮುಂದೆ ನಡೆದರು. ಆದ್ರೆ ಆಕೆ ತಿಳ್ಕೊಂಡ್ಲು, ಪ್ರವಾದಿಗಳಿಗೆ ನನ್ ಕಂಡ್ರೆ ಭಯ ಬಂದಿದೆ, ಹೆದರ್ಕೊಂಡಿದ್ದಾರೆ ಅಂತ. ನಾಳೆ ನಡ್ಕೊಂಡು ಬರಬೇಕಾದ್ರೆ ನಾಳೆ ಮತ್ತಿದೇ ಕೆಲಸ ಮಾಡಿದ್ಲು. ಪ್ರವಾದಿಯವರು ಮತ್ತೆ ಅವರ ಮೇಲೆ ಕಸ ಬಿದ್ದಾಗ ಆಕ್ರೋಶಗೊಳ್ಳಬೇಕಿತ್ತು. ಆದರೆ ಪ್ರವಾದಿಯವರು ಅವಳನ್ನು ನೋಡ್ತಾರೆ, ಮುಗುಳ್ನಗ್ತಾರೆ, ಮುಂದೆ ಸಾಕ್ತಾರೆ. ಮತ್ತೆ ಮಾರನೇ ದಿನ ಮತ್ತೆ ಕಸ ಹಾಕ್ತಾಳೆ, ಮತ್ತೆ ಪ್ರವಾದಿಗಳು ನಿಲ್ತಾರೆ, ಮುಗುಳ್ನಗ್ತಾರೆ, ಮುಂದೆ ಸಾಕ್ತಾರೆ. 1, 2, 3, 4 ಹೀಗೆ ದಿನಗಳು, ವಾರಗಳು, ತಿಂಗಳುಗಳು ಕಳೀತು. ಒಂದು ದಿವಸ ಆ ಹೆಣ್ಣುಮಗಳು ಕಸ ಎರಚ್ತಾಳೆ ಅಂತ ಪ್ರವಾದಿಗಳಲ್ಲಿ ನಿಂತ್ಕೊಂಡ್ರೆ ಎಷ್ಟೊತ್ತಾದರೂ ಅವಳು ಕಸ ಎರಚೋದೇ ಇಲ್ಲ. ಯಾಕೆ ಅವಳು ಕಸ ಎರಚಿಲ್ಲ ಅಂತ ಹೇಳಿ ಪ್ರವಾದಿಗಳಿಗೆ ಒಂದು ಕ್ಷಣ ಕಳವಳ ಆಗುತ್ತೆ. ಅವಳಿಗೇನಾದ್ರೂ ಸಮಸ್ಯೆ ಆಯ್ತಾ, ಅವಳಿಗೇನಾದ್ರೂ ಅನಾರೋಗ್ಯ ಆಯ್ತಾ, ಏನಾದ್ರೂ ಅವಳಿಗೆ ನೋವಲ್ಲಿದ್ದಾಳ ಅಂತ ಹೇಳಿ ಪ್ರವಾದಿಗಳೇ ಮನೆ ಬಾಗಿಲನ್ನ ಹೋಗಿ ತಟ್ತಾರೆ. ಆಗ ಹೆಣ್ಣು ಮಗಳು ಒಳಗಡೆಯಿಂದ ಕ್ಷೀಣ ಧ್ವನಿ, ಬಹಳ ದುರ್ಬಲವಾದ ಧ್ವನಿಯಿಂದ, ರೋಗಗ್ರಸ್ತೆ, ಕಾಯಿಲೆ ಬಂದ್ಬಿಟ್ಟಿರುತ್ತೆ ಅವಳಿಗೆ. ಆ ಕಾಯಿಲೆಯಿಂದ ನರಳ್ತಾ ಇದ್ದ ಹೆಣ್ಣುಮಗಳು ಒಳಗಡೆಯಿಂದ ಯಾರು ಅಂತ ಕೇಳ್ತಾಳೆ. ಆಗ ಹೊರಗಡೆ ನಿಂತಂತ ಪ್ರವಾದಿಗಳು, ಅಮ್ಮ ದಿನಾ ನನ್ನ ಮೇಲೆ ಕಸ ಹಾಕ್ತಿದ್ರಲ್ಲ ತಾಯಿ, ಇವತ್ತು ಯಾಕೋ ನೀವು ಕಸ ಹಾಕ್ಲಿಲ್ಲ, ಹೀಗಾಗಿ ನಾನು ಬಂದೆ ಅಂತ ಬಾಗಿಲು ತಟ್ಟಿದ್ರು. ಆ ಹೆಣ್ಣು ಮಗಳಿಗೆ ಭಯ, ದಿಗಿಲು ಶುರುವಾಯ್ತು. ಯಾಕೆಂದ್ರೆ ಅವಳಿಗೆ ಈಗ ದೇಹದಲ್ಲಿ ಶಕ್ತಿ ಇಲ್ಲ. ಅವಳು ಕೇಳ್ತಾಳೆ, ಸ್ವಾಮಿ ನಿಮ್ಮ ಹತ್ರ ಜಗಳ ಆಡೋ ಶಕ್ತಿ ನನಗಿಲ್ಲ, ನಾನು ರೋಗಿ ಆಗಿದ್ದೀನಿ, ನನಗೆ ನೀರು ಕುಡಿಯೋದಕ್ಕೂ ಶಕ್ತಿ ಇಲ್ಲ, ದಯವಿಟ್ಟು ಬೇರೆ ಯಾವತ್ತಾದರೂ ಬನ್ನಿ, ಇವತ್ತು ಬೇಡ ಅಂತ ಹೇಳಿದ್ರು. ಪ್ರವಾದಿಗಳು ಮತ್ತೆ ಕೂಗಿ ಹೇಳ್ತಾರಮ್ಮ, ನೀನ್ ನನಗೆ ಒಳಗಡೆ ಬರೋದಕ್ಕೆ ಅನುಮತಿ ಕೊಡು, ನಿನ್ ಜೊತೆ ಜಗಳ ಕಾಯೋದಕ್ಕಲ್ಲ ತಾಯಿ, ನೀನು ತುಂಬಾ ಕ್ಷೀಣಳಾಗಿದ್ಯಾ, ತುಂಬಾ ದುರ್ಬಲವಾಗಿದ್ಯಾ ಅಂತ ನೀನೇ ಹೇಳ್ತಾ ಇದೀಯಾ, ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗೋದಕ್ಕಾಗಲ್ಲ, ನಿನ್ನ ಸೇವೆ ಮಾಡೋದಕ್ಕೆ ಅವಕಾಶ ಕೊಡು, ನಾನು ಒಳಗೆ ಬರ್ತೀನಿ ಅಂತ ಪ್ರವಾದಿಗಳು ಕೇಳ್ಕೊಳ್ತಾರೆ. ತನ್ನ ಮೇಲೆ ಕಸ ಎರಚಿಸಿದಂಥ ಹೆಣ್ಣು ಮಗಳನ್ನ, ತನ್ನ ಮೇಲೆ ದ್ವೇಷ ಸಾಧಿಸಿದಂಥವಳೊಬ್ಬಳನ್ನ ಪ್ರವಾದಿಯೊಬ್ಬರು ಗೆಲ್ಲುವುದಕ್ಕೆ ತೋರಿದ ಮಾರ್ಗ ಹಿಂಸೆ ಆಗಿರಲಿಲ್ಲ, ಕ್ರೌರ್ಯ ಆಗಿರಲಿಲ್ಲ. ಆ ಮೂಲಕ ಈ ಜಗತ್ತಿಗೆ ಅವರೊಂದು ಅದ್ಭುತವಾದ ಸಂದೇಶವನ್ನ ಕೊಟ್ಟಿದ್ದಾರೆ. ಇನ್ ಎ ಜೆಂಟಲ್ ವೇ ಯು ಕ್ಯಾನ್ ಶೇಕ್ ದ ವರ್ಲ್ಡ್. ಮಹಾತ್ಮ ಗಾಂಧಿ ಈ ಮಾತು ಹೇಳ್ತಾ ಇದ್ರು. ನೀವು ಒಂದು ಉನ್ನತವಾದ ನಡವಳಿಕೆಯಿಂದ ಈ ಜಗತ್ತನ್ನ ಗೆಲ್ಲಬಹುದು, ಈ ಜಗತ್ತನ್ನೇ ಅಲ್ಲಾಡಿಸಬಹುದು. ಆ ಮೂಲಕ ತನ್ನನ್ನು ಟೀಕೆ ಮಾಡ್ತಿದ್ದ ಹೆಣ್ಣುಮಗಳನ್ನ, ತನ್ನ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದ ಹೆಣ್ಣುಮಗಳನ್ನ, ಇವರ ಮಾನಹಾನಿ ಮಾಡಬೇಕು ಅಂತ ಯೋಜನೆ ಹಾಕಿದ್ದಂತಹ ಹೆಣ್ಣುಮಗಳನ್ನ ಪ್ರವಾದಿಗಳು ಹೇಳಿದ್ರು, ತಾಯಿ ನಾನು ನಿನ್ನ ಸೇವೆ ಮಾಡೋದಕ್ಕೆ ಬಂದಿದ್ದೀನಿ. ಪ್ರವಾದಿಗಳು ಹೋದರು, ಒಂದು ದಿವಸ ಅವಳು ಸೇವೆ ಮಾಡಿದ್ದಲ್ಲ, ಅವಳು ಆರೋಗ್ಯವಾಗಿ ಮತ್ತೆ ವಾಪಸ್ ಎದ್ದು ಕೂರೋ ತನಕ ಪ್ರತಿದಿನ ಹೋಗಿ ಅವರು ಸೇವೆ ಮಾಡ್ತಾರೆ. ಹಾಗೆ ಪ್ರವಾದಿಯವರ ಜೀವನದಲ್ಲಿ ನಾನು ಮತ್ತೊಂದು ಘಟನೆಯನ್ನು ನೋಡಿದೆ. ಬಹುಶಃ ಇದೆಲ್ಲ ಯಾವುದೋ ಒಂದು ಸಮುದಾಯಕ್ಕೆ ಪಾಠ ಅಲ್ಲ, ಇಡೀ ಮನುಕುಲಕ್ಕೆ ಸಾರಿದ ಪಾಠ ಇದು. ಇನ್ನೊಂದು ಯಾವುದೋ ಒಂದು ಸಂದರ್ಭದಲ್ಲಿ ಪ್ರವಾದಿಗಳು ಎಷ್ಟು ಸುಂದರವಾಗಿ ನಡ್ಕೊಳ್ತಾರೆ. ಒಂದು ದಿವಸ ಈ ಅಪಪ್ರಚಾರಗಳ ಬಗ್ಗೆ ನಾನು ಹೇಳ್ತಿರೋದು, ಅವರಿದ್ದಾಗಲೂ ಇಂಥ ಅಪಪ್ರಚಾರಗಳು ನಡೆದಿತ್ತು. ಪ್ರವಾದಿಗಳನ್ನ ಬಿದ್ದಂತ ಒಂದು ಊರಲ್ಲಿ, ಅವರೊಂದು ಊರಿಗೆ ಹೋಗ್ತಾರೆ. ಆ ದಿವಸ ನೋಡ್ತಾರೆ, ಒಬ್ಬ ವಯಸ್ಸಾದ ಮುದುಕಿ ತಲೆ ಮೇಲೆ ಒಂದು ದೊಡ್ಡ ಸಾಮಾನುಗಳ ಗಂಟನ್ನು ಹೊತ್ಕೊಂಡು ಬೆನ್ನು ಬಾಗಿ ನಡೆಯೋದಕ್ಕಾಗದೆ ಕಷ್ಟಪಟ್ಟು ನಡ್ಕೊಂಡು ಹೋಗ್ತಿರ್ತಾಳೆ, ಊರು ಖಾಲಿ ಮಾಡ್ಕೊಂಡು ಹೋಗ್ತಿರ್ತಾಳೆ. ಪ್ರವಾದಿಗಳು ಅವಳನ್ನು ನೋಡಿ ಕರುಣೆ ಬರುತ್ತೆ ಇವ್ರಿಗೆ. ಓಡ್ ಹೋಗಿ, ಅಮ್ಮ ಎಷ್ಟು ಕಷ್ಟಪಡ್ತಿದ್ದೀರಿ, ನಾನು ನಿಮಗೆ ಸಹಾಯ ಮಾಡ್ಲಾ? ಅಯ್ಯೋ ಬೆನ್ನು ಬಾಗಿದೆ, ವಯಸ್ಸಾಗಿದೆ. ಆ ಗಂಟನ್ನ ಆ ಮುದುಕಿ ಅಜ್ಜಿ ಆ ಪ್ರವಾದಿಗಳ ಕೈಗೆ ಹಸ್ತಾಂತರಿಸಿದ್ರು. ಪ್ರವಾದಿಗಳು ಆ ಗಂಟನ್ನು ತಲೆ ಮೇಲೆ ಹೊತ್ಕೊಂಡು ನಡ್ಕೊಂಡು ಬರ್ತಾ ಇದ್ರು. ಆ ಪ್ರವಾದಿಗಳ ಮುಖದಲ್ಲಿ ಒಂದು ತೇಜಸ್ಸಿತ್ತು. ಆ ಪ್ರವಾದಿಗಳ ಬಿಳಿಗಡ್ಡದ ನಡುವೆ ಅವರದೊಂದು ಮುಗುಳ್ನಗೆ ಇತ್ತು.
ಪ್ರವಾದಿಗಳು ಹಾಗೇ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಪ್ರವಾದಿಗಳು ಸುಂದರವಾದ ಮುಗುಳ್ನಗೆಯಿಂದ ತಾಯಿನ ಕೇಳ್ತಾರೆ, ಆ ಅಜ್ಜಿನ ಕೇಳ್ತಾರೆ, ಅಮ್ಮ ನೀವ್ ಯಾಕೆ ಈ ರಾತ್ರಿ ಊರು ಬಿಟ್ಟು ಹೋಗ್ತಾ ಇದ್ದೀರಿ? ಆ ಪ್ರಶ್ನೆಗೆ ಆ ಮುದುಕಿ ಒಂದು ಸುಂದರವಾದ ಉತ್ತರವನ್ನ ಕೊಟ್ಲು. ಅವಳು ಹೇಳಿದ್ಲು, ನಮ್ಮೂರಿಗೆ ಯಾರೋ ಒಬ್ಬ ಪ್ರವಾದಿಯೊಬ್ಬ ಬಂದಿದ್ದಾರಂತೆ, ಆತ ದೊಡ್ಡ ಮಂತ್ರವಾದಿಯಂತೆ, ಜಾದೂಗಾರನಂತೆ. ಅಂಥ ಜಾದೂಗಾರ ಮಂತ್ರವಾದಿ ಇರುವಂತ ಊರಲ್ಲಿ ನಮ್ಮಂಥವ್ರು ಇರಬಾರ್ದು, ಅವ್ರಿದ್ದ ಕಡೆ ನಾವಿರಲ್ಲ, ನಾವು ಊರು ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಆ ಹೆಂಗಸು ಹೇಳೋದು. ಕಡೆಗೆ ಅವಳನ್ನ ಇನ್ನೇನು ಆ ಊರಿನ ಗಡಿಯನ್ನು ದಾಟಿಸಿ ಅವಳು ಸೇರಬೇಕಾದ ಗಮ್ಯದವರೆಗೂ ಒಬ್ಬ ಕೂಲಿಯಂತೆ ಅವಳ ಇಡೀ ಸಾಮಾನುಗಳನ್ನು ಹೊತ್ಕೊಂಡೋಗಿದ್ದಂತ ಆ ಮನುಷ್ಯ ಮುಗುಳ್ನಗ್ತಾ ಆಕೆಯನ್ನು ಕೇಳ್ತಾರೆ, ಏನಮ್ಮ ಇದನ್ನ ನೀನು ಇಳಿಸ್ಲಾ? ಅಲ್ಲಿ ಇಳಿಸಿ. ತಕ್ಷಣ ಆ ಮುದುಕಿ ಕೇಳ್ತಾಳಪ್ಪ, ಎಷ್ಟು ಸೇವೆ ಮಾಡಿದೆ, ಎಷ್ಟು ಸಹಾಯ ಮಾಡಿದೆ ನೀನು ನನಗೆ, ನೀವು ಯಾರು? ಎಲ್ಲ ಕೆಲಸ ಮುಗಿದ ಮೇಲೆ ಆಕೆ ಕೇಳಿದ್ಲು, ನೀವು ಯಾರು? ಆಗ ಪ್ರವಾದಿಯವರು ಕೊಟ್ಟ ಉತ್ತರ, ಇಷ್ಟೊತ್ತು ಯಾರೋ ಒಬ್ಬ ಮಂತ್ರವಾದಿ ಜಾದೂಗಾರ ಬಂದ್ಬಿಟ್ಟಿದ್ದಾನೆ ನನ್ನ ಊರಿಗೆ, ಅವನ ನೆರಳು ನನಗೆ ಸೋಕಬಾರ್ದು ಅಂತ ಊರು ಬಿಡೋದಕ್ಕಾಗಿ ಹೊರಟಿದ್ದಲ್ಲ ತಾಯಿ, ಆತ ಬೇರೆ ಯಾರೂ ಅಲ್ಲ, ಅದು ನಾನೇ ಅಂತ ಪ್ರವಾದಿ ಮುಗುಳ್ನಗ್ತಾರೆ. ಕಣ್ಣೀರು ಗರಿತಾ ಹೆಣ್ಣುಮಗಳು ಪ್ರವಾದಿ ಮುಂದೆ ಕೈ ಜೋಡಿಸಿ ಕ್ಷಮಾಪಣೆ ಕೇಳ್ತಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಜಗತ್ತನ್ನ ಗೆಲ್ಲೋದಕ್ಕೆ ಅವರು ನಮಗೆ ತೋರಿಸಿದ ಮಾರ್ಗ ಇದು. ಇನ್ ಎ ಜೆಂಟಲ್ ವೇ ಯು ಕ್ಯಾನ್ ಶೇಕ್ ದ ವರ್ಲ್ಡ್. ಮಹಾತ್ಮ ಗಾಂಧಿ ಹೇಳಿದ್ದನ್ನೇ. ಪ್ರವಾದಿಯವರ ಬಗ್ಗೆ ನಾನು ಹೀಗೆ ಈ ಥರದ ಅನೇಕ ಕಥೆಗಳು, ಘಟನೆಗಳು ಪ್ರವಾದಿಯವರ ಜೀವನದಲ್ಲಿ ನಡೆದಿದೆ. ಒಂದೊಮ್ಮೆ ಪ್ರವಾದಿಯವರು ನಡ್ಕೊಂಡು ಬರ್ತಾ ಇರ್ತಾರೆ, ನೋಡಬೇಕಾದ್ರೆ ಅವ್ರಿಗೊಂದು ಬಹಳ ಕರಾಳವಾದ ದೃಶ್ಯ ಕಾಣಿಸುತ್ತೆ. ಆ ಕಾಲದಲ್ಲಿ ಗುಲಾಮಗಿರಿ ತುಂಬಾ ತೀವ್ರವಾಗಿದ್ದಂಥ ಕಾಲ. ಒಬ್ಬ ಗುಲಾಮ ಎಣ್ಣೆ ಬೀಜಗಳನ್ನ ಪ್ರಾಣಿಗಳ ಕೈಲಿ ಕಟ್ಟಿ ಸುತ್ತಿಸಬಹುದಾದಂತ ಒಂದು ಗಾಣದಲ್ಲಿ ಅವನು ಅದನ್ನ ಸುತ್ತುತ್ತಾ ಎಣ್ಣೆ ತೆಗೆಯುವಂತ ಕೆಲಸ ಮಾಡ್ತಿರ್ತಾನೆ. ಪ್ರವಾದಿಗಳು ಅವನು ಅಳ್ತಾ ಇರೋದನ್ನ ನೋಡ್ತಾರೆ, ಅವನು ದುಃಖದಿಂದ ಅಳ್ತಿರ್ತಾನೆ. ಹೋಗಿ ಕೇಳ್ತಾರೆ, ಯಾಕಪ್ಪ ಏನಾಯ್ತು, ಯಾಕೆ ಅಳ್ತಾ ಇದೆಯಾ? ಸ್ವಾಮಿ, ನನ್ನ ದೇಹಾರೋಗ್ಯ ಸರಿ ಇಲ್ಲ, ಆದ್ರೆ ನನ್ನ ಯಜಮಾನ ನನಗಿಷ್ಟು ಎಣ್ಣೆ ತೆಗಿಲಿಲ್ಲ ಅಂದ್ರೆ ಸಂಜೆ ತುಂಬಾ ಹೊಡಿತಾನೆ, ನಾನು ರೋಗಿಷ್ಠನಾಗಿದ್ದೀನಿ ಸ್ವಾಮಿ, ನನ್ನ ಕೈಲಿ ಎಣ್ಣೆ ತೆಗಿಯೋದಕ್ಕಾಗ್ತಾ ಇಲ್ಲ, ಅದಕ್ಕೆ ಅಳ್ತಾ ಇದ್ದೀನಿ. ಪ್ರವಾದಿಗಳು, ಹೌದಾ, ಈ ಬೀಸು ಕಲ್ಲನ್ನ ನೀನು ಬಿಡು ಅಂತ ಹೇಳಿ ಅವನನ್ನು ಪಕ್ಕಕ್ಕೆ ಕೂರಿಸಿ ತಾನೇ ನಿಂತು ಆ ಬೀಸು ಕಲ್ಲನ್ನ ತಿರುಗಿಸಿ ಆ ಎಣ್ಣೆಯನ್ನೆಲ್ಲ ತೆಗೆದು ಅವನು ಬೇರೆ ಎಲ್ಲ ಕೊಟ್ಟ ಕೆಲಸವನ್ನೆಲ್ಲ, ಆ ಗುಲಾಮನ ಕೆಲಸವನ್ನೆಲ್ಲ ತಾವು ಮಾಡಿ ಅವನಿಗೆ ಮತ್ತೆ ಹೇಳ್ತಾರೆ, ನಾನು ಇನ್ನು ಸ್ವಲ್ಪ ದಿವಸ ಇಲ್ಲೇ ಇರ್ತೀನಿ, ನಿನ್ನ ಆರೋಗ್ಯ ಸರಿ ಹೋಗೋ ತನಕ ನಿನಗೆ ಏನೇ ಸಂಕಷ್ಟ ಬಂದರೆ ಹೇಳಿ ಕಳಿಸು, ನಾನು ಬಂದು ಗಾಣ ತಿರುಗಿಸ್ತೀನಿ ಅಂತ ಹೇಳಿ ಕಳಿಸ್ತಾರೆ. ಅಂದರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಗೌರವಿಸುವುದನ್ನು ಪ್ರವಾದಿ ಇಲ್ಲಿ ಕಲಿಸ್ಕೊಟ್ಟಿದ್ದಾರೆ. ಈ ಥರದ ಸಾವಿರಾರು ಘಟನೆಗಳು ನಮ್ಮ ಕಣ್ಮುಂದೆ ತೆರೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಧರ್ಮಗಳ ಬಗ್ಗೆ ನಾವು ಮಾತಾಡ್ತಾ ಇರಬೇಕಾದ್ರೆ ಬಹುಶಃ ಆಗಲೇ ಫಾದರ್ ತುಂಬ ಚಂದ ಮಾತನಾಡಿದರು, ದತ್ತಣ್ಣ ಕೂಡ ಬಹಳ ಚಂದ ಮಾತಾಡಿದ್ರು. ಮೊಹಮ್ಮದ್ ಕುಯಿ ಅಂತೂ ನಾನು ಅವರ ಒಂದು ಅಭಿಮಾನಿಯೇ ಅಂತ ಹೇಳಬೇಕು. ಆದ್ರೆ ಇವರೆಲ್ಲರ ಮಾತುಗಳನ್ನು ಕೇಳಬೇಕಾದ್ರೆ ನನಗನ್ಸಿದ್ದೇನು ಅಂತಂದ್ರೆ, ನಾವೆಲ್ಲರೂ ಒಬ್ಬ ದೇವರ ಮಕ್ಕಳು, ನಾವೆಲ್ಲರೂ ಒಬ್ಬ ತಂದೆ ತಾಯಿಯ ಮಕ್ಕಳು. ಯಾವುದೇ ಧರ್ಮ, ಜಾತಿ, ಪಂಥ, ಪಂಗಡ, ಬಣ್ಣ, ಭಾಷೆ, ದೇಶ ಯಾವುದೇ ಆಗಿದ್ರು ಕೂಡ ಮನುಷ್ಯ ಕುಲ ತಾನು ಒಂದು ಅನ್ನೋದನ್ನ ಉಚ್ಚಕಂಠದಿಂದ ಪ್ರವಾದಿಗಳು ಈ ಜಗತ್ತಿಗೆ ಕೇಳುವಂತೆ ಸಾರಿದ್ದಾರೆ. ಪ್ರವಾದಿಗಳು ಸಾರಿದ್ರು, ಬಹುಶಃ ಕ್ರಿಸ್ತ ಕೂಡ ಇದನ್ನೇ ಸಾರಿದ್ರು, ಭಗವಾನ್ ಬುದ್ಧ ಕೂಡ ಇದನ್ನೇ ಸಾರಿದ್ರು, ಬಸವಣ್ಣ ಕೂಡ ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಅನ್ನೋದರ ಮೂಲಕ ಇವನ್ ಯಾವ ಜಾತಿಯವನು, ಇವನ್ ಯಾವ ಧರ್ಮದವನು, ಇವನ್ ಯಾವ ಭಾಷೆಯವನು ಅಂತ ಕೇಳಬೇಡಿ, ಇವರೆಲ್ಲರೂ ಕೂಡ ಮನುಷ್ಯರು, ಇವ್ರು ನಮ್ಮವರು ಅಂತ ಬಾಚಿ ತಪ್ಪಿಕೊಳ್ಳಿ ಅಂತ ಹೇಳೋದ್ರ ಮೂಲಕ ಬಸವಣ್ಣ ಕೂಡ ಇದೇ ಪ್ರವಾದಿಯವರ ಮಾತನ್ನೇ ಮತ್ತೆ ಮರು ನುಡಿದಿದ್ದಾರೆ. ಇನ್ನು ಉಪನಿಷತ್ತಿನ ಋಷಿಗಳು, ಬಹಳಷ್ಟು ಜನ ಹಿಂದೂ ಸಮಾಜದ ಬಗ್ಗೆ ನಾವು ಮಾತಾಡ್ತೀವಲ್ಲ, ಉಪನಿಷತ್ತಿನ ಋಷಿಗಳು ಏನು ಹೇಳಿದ್ದಾರೆ? ಅಯಂ ಬಂಧು ಅಯಂ ನೇತಿ ಗಣನಾಂ ಲಘು ಚೇತಸಾಂ ಉದಾರ ಚರಿತಾನಾಂ ತು ವಸುದೈವ ಕುಟುಂಬಕಂ. ಅದರ ಅರ್ಥ, ಇವನ್ ನನ್ನವನಲ್ಲ, ಇವನ್ ನನ್ನ ದೇಶದವನು, ಇವನ್ ನನ್ನ ಭಾಷೆಯವನು, ಇವನ್ ನನ್ನ ಧರ್ಮದವನು, ಇವನ್ ನನ್ನ ಧರ್ಮದವನಲ್ಲ, ಇವನ್ ನನ್ನ ಭಾಷೆಯವನಲ್ಲ, ಇವನ್ ನನ್ನ ಜಾತಿಯವನಲ್ಲ ಅಂತ ವಿಭಾಗ ಮಾಡೋರು ಯಾರು? ಉಪನಿಷತ್ತಿನ ಋಷಿ ಹೇಳ್ತಾ ಇದ್ದಾನೆ, ಲಘು ಚೇತಸ, ಅಲ್ಪ ಬುದ್ಧಿಯವರು, ತೀರಾ ಕೊಳಕು ಮನಸ್ಸಿನವರು.
ಮುಂದುವರಿಸಿ ಉಪನಿಷತ್ತಿನ ಋಷಿ ಏನ್ ಹೇಳ್ತಾನೆ ಅಂತಂದ್ರೆ, ಆ ಋಷಿ ಹೇಳ್ತಾ ಇದ್ದಾನೆ, ಮಹೋಪನಿಷತ್ತಿನ ವಾಕ್ಯ ಇದು, ಉದಾರ ಚರಿತಾನಾಂತು ವಸುದೈವ ಕುಟುಂಬಕಂ. ಉದಾರ ಚರಿತನಾದವನು ಇಡೀ ವಸುದೈವ ಅಂದ್ರೆ ಇಡೀ ಭೂಮಿ, ಇಲ್ಲಿರುವಂತ ಎಲ್ಲ ಮನುಷ್ಯರು ಕೂಡ ಒಂದೇ ಕುಟುಂಬದ ಅಣ್ಣ ತಮ್ಮ ಅಕ್ಕ ಬಂಧು ಬಳಗ ಅಂತ ಬದುಕ್ತಾರೆ. ಇದೇ ಹಿಂದೂ ಧರ್ಮದ ಸಾರ ಕೂಡ ಆಗಿತ್ತು. ಆದರೆ ಪ್ರೀತಿಯ ಬಂಧುಗಳೇ, ಧರ್ಮವನ್ನ ಅರಿತವರು ಧರ್ಮದ ನಡುವೆ ದ್ವೇಷವನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಧರ್ಮವನ್ನ ಅರ್ಧಂಬರ್ಧ ತಿಳ್ಕೊಂಡವರು ಧರ್ಮದ ನಡುವೆ ದ್ವೇಷವನ್ನ ಬೆಚ್ಚುತ್ತಾರೆ. ಧರ್ಮವನ್ನ ಅರಿತವರು ಮೃಗತ್ವದಿಂದ ಮನುಷ್ಯತ್ವದ ಕಡೆಗೆ, ಮನುಷ್ಯತ್ವದಿಂದ ದೈವತ್ವದ ಕಡೆಗೆ ಮನುಷ್ಯನನ್ನ ಮುನ್ನಡೆಸಬೇಕು ಅನ್ನೋದು ಧರ್ಮದ ಗುರಿ. ಆದರೆ ಇವತ್ತು ಈ ಧರ್ಮವನ್ನ ಗುತ್ತಿಗೆ ಪಡೆದವರು ಬಹಳಷ್ಟು ಜನ ಏನಾಗಿದ್ದಾರೆ ಅಂತಂದ್ರೆ, ತಮ್ಮ ರಾಜಕೀಯ ಲಾಭಗಳಿಗೋಸ್ಕರ ಧರ್ಮವನ್ನ ದುರುಪಯೋಗ ಪಡಿಸ್ಕೊಂಡೋದ್ರಿಂದ ಇವತ್ತು ಧರ್ಮ ತನ್ನ ಉನ್ನತವಾದ ಶಕ್ತಿಯನ್ನ ಕಳ್ಕೊಂಡು ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲವೂ ಕೂಡ ಬರೀ ಶಬ್ದಗಳಾಗಿದ್ದಾವೆ, ಓಟುಗಳಾಗಿದ್ದಾವೆ. ಅವು ಮನುಷ್ಯನಿಗೆ ಮಾರ್ಗದರ್ಶನ ಮಾಡೋದರಲ್ಲಿ ಎಲ್ಲೋ ಒಂದು ಕಡೆ ಈ ದುಷ್ಟ ರಾಜಕೀಯದಿಂದ ಅವು ಶಕ್ತಿ ಕಳ್ಕೊಳ್ತಿದ್ದಾವೆ. ಅವುಗಳನ್ನು ಮೀರಿ ನಾವು ಒಂದಾಗಬೇಕು. ಅವುಗಳನ್ನು ಮೀರಿ ಈ ಸಮಾಜ ಮತ್ತೆ ಕೈ ಜೋಡಿಸ್ಬೇಕು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರವಾದಿಗಳು ಕೂಡ ಆ ಕಾಲದಲ್ಲಿ ಪ್ರವಾದಿಯವರನ್ನ ವಿರೋಧಿಸುತ್ತಿದ್ದಂಥ ಒಬ್ಬ ಯಹೂದಿಯ ಶವ, ಬಹುಶಃ ನಾನು ಇದನ್ನೆಲ್ಲ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಿದೆ. ಅವರು ತಮ್ಮ ಸಹಚರರ ಜೊತೆಗೆ ಕೂತಿದ್ದಾಗ ಅಲ್ಲಿ ಶವಯಾತ್ರೆ ನಡೀತಿತ್ತು. ಅದು ಒಬ್ಬ ಯಹೂದಿಯ ಶವವಾಗಿತ್ತು. ಪ್ರವಾದಿಗಳು ಎದ್ದು ನಿಂತರು. ಪ್ರವಾದಿಗಳೇ ಎದ್ದು ನಿಂತಿದ್ದನ್ನ ನೋಡಿ ಪಕ್ಕದಲ್ಲಿದ್ದವರು ಹೇಳಿದರು, ಪ್ರವಾದಿಗಳೇ, ಅವರು ನಿಮ್ಮ ವಿರೋಧಿಗಳು, ಅವರು ಯಹೂದಿಗಳು. ಪ್ರವಾದಿಗಳು ಹೇಳಿದರು, ಓ, ನಿನ್ನ ಕಣ್ಣಿಗೆ ಅವನು ಯಹೂದಿ, ಆದರೆ ನನಗೆ ಅವನು ಮನುಷ್ಯ. ಅವನು ಮನುಷ್ಯ. ಅವನು ಯಹೂದಿಯೋ, ಮುಸಲ್ಮಾನನೋ, ಕ್ರೈಸ್ತನೋ, ಹಿಂದುವೋ, ಅವನು ಮನುಷ್ಯ. ಆ ಹುಡುಗ ಹಿಂದುವೋ ಮುಸ್ಲಿಮೋ, ಅವನ ಹೆತ್ತ ತಾಯಿ ಹಿಂದುವೋ ಮುಸ್ಲಿಮೋ, ಅವನು ಮನುಷ್ಯ. ಅವನನ್ನು ನೋಡಬೇಕಾದ್ರೆ ಅವನ ಧರ್ಮ ಜಾತಿಗಳಿಂದ ನೋಡೋದಲ್ಲ, ಅವನನ್ನು ನೋಡಬೇಕಾದ್ರೆ ಅವನು ಯಾವುದೋ ತಾಯಿಯ ಮಗ, ಯಾವುದೋ ತಂದೆಯ ಮಗ, ಯಾವುದೋ ಮಗುವಿನ ತಂದೆ, ಯಾವುದೋ ಹೆಂಡತಿಯ ಗಂಡ, ಅವಳ ತಂಗಿ ಕಾಯ್ತಾ ಇದ್ದಾಳೆ, ನನ್ನ ಅಣ್ಣ ಬರ್ತಾನೆ ಮದುವೆ ಮಾಡ್ತಾನೆ ಅಂತ ಹೇಳಿ. ಆದರೆ ನಾವು ನೋಡಿದ್ವೇನು, ಅವನನ್ನ ಧರ್ಮದ ಮೂಲಕ ನೋಡಿದ್ವಿ. ಅವನೊಬ್ಬ ಮನುಷ್ಯನನ್ನಾಗಿ ನೋಡಬೇಕು. ಈ ಮನುಷ್ಯತ್ವವನ್ನ ಈ ಸಮಾಜದಲ್ಲಿ ನಾವು ಮತ್ತೆ ಜೋಡಿಸುವಂತ ಕೆಲಸ ಮಾಡಬೇಕಾಗಿದೆ. ಇಸ್ಲಾಮಿನ ಬಗ್ಗೆ ಇರುವಂತ ದುರಭಿಪ್ರಾಯಗಳಿಗೆ ಸ್ವಾಮಿ ವಿವೇಕಾನಂದರು ಉತ್ತರವನ್ನ ಕೊಟ್ಟರು. ನಾನು ಯಾಕೆ ಹೇಳಿದೆ ಈ ಮಾತನ್ನ ಅಂದ್ರೆ, ಧರ್ಮವನ್ನ ಅರಿತವರು ಇನ್ನೊಂದು ಧರ್ಮವನ್ನ ಟೀಕೆ ಮಾಡಲಿಲ್ಲ, ಅವರು ಅದು ತಪ್ಪು ಅಂತ ಹೇಳಿದ್ರು. ಉದಾಹರಣೆಗೆ ಹೇಳೋದಾದ್ರೆ, ಇವತ್ತಿಗೂ ಅನೇಕ ಟಿವಿಗಳಲ್ಲಿ ಚರ್ಚೆ ಆಗಬೇಕಾದ್ರೆ ಒಂದು ಮಾತು ಬರುತ್ತೆ, ಮಹಿಳೆಯರಿಗೆ ಆತ್ಮವೇ ಇಲ್ಲ ಅಂತ ಇಸ್ಲಾಂ ಹೇಳುತ್ತೆ ಅನ್ನುವ ಮಾತನ್ನು ಅನೇಕ ಜನ ಮಾಧ್ಯಮದ ಚರ್ಚೆಗಳಲ್ಲಿ ಚರ್ಚೆ ಮಾಡ್ತಾರೆ. ಇದರ ಕುರಿತಂತೆ ಸ್ವಾಮಿ ವಿವೇಕಾನಂದರು ತಮ್ಮ ಒಂದು ಭಾಷಣದಲ್ಲಿ ಹೇಳ್ತಾರೆ. ಯಾರೋ ವಿವೇಕಾನಂದರ ಮುಂದೆ ಇಸ್ಲಾಂನಲ್ಲಿ ಹೀಗೆ ಹೇಳಲಾಗಿದೆ ಅಂತ ಮಾತು ಹೇಳಿದಾಗ, ನನ್ನ ಮಾತಲ್ಲ, ವಿವೇಕಾನಂದರ ಮಾತು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಐ ಆಮ್ ನಾಟ್ ಎ ಮೊಹಮ್ಮದಿಯನ್, ಬಟ್ ಯೆಟ್ ಐ ಹ್ಯಾವ್ ಹ್ಯಾಡ್ ಆಪರ್ಚುನಿಟಿ ಫಾರ್ ಸ್ಟಡಿಯಿಂಗ್ ದಿಸ್ ರಿಲಿಜಿಯನ್. And there is not one word in Quran which says that women have no souls. But in fact, it says they have and they are equal. ಯಾರು ಹೇಳಿದ ಈ ಮಾತನ್ನ? ಇಸ್ಲಾಮಿನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದನ್ನ ಕೇಳಿದಂತ ವಿವೇಕಾನಂದರು ಸಿಡಿದದ್ದು ಹೇಳ್ತಾರೆ, ಇಸ್ಲಾಂನಲ್ಲಿ ಹಾಗೆ ಹೇಳಲಿಲ್ಲ. ಇದು ಕಂಪ್ಲೀಟ್ ವರ್ಕ್ಸ್ ಆಫ್ ವಿವೇಕಾನಂದದಲ್ಲಿ ಸ್ವಾಮಿ ವಿವೇಕಾನಂದರ ಉಪನ್ಯಾಸಗಳಿಂದ ನಾನು ಹೇಳ್ತಾ ಇರುವಂಥದ್ದು. ಭಾರತಕ್ಕೂ ಕೂಡ ವಿವೇಕಾನಂದರು ಒಂದು ಸ್ಪಷ್ಟತೆಯನ್ನು ಕೊಟ್ಟರು. ಇವತ್ತು ಪ್ರತಿ ದಿವಸ ಟಿವಿ ಆನ್ ಮಾಡಿದರೆ, ಪತ್ರಿಕೆಗಳನ್ನು ತೆಗೆದ್ರೆ ಹಿಂದೂ ಮುಸ್ಲಿಂ ಅಂತ ಬರ್ತಾ ಇದೆ. ಒಂದು ಕಾಲದಲ್ಲಿ ನಮ್ಮ ತಲೆಗಳಲ್ಲೆಲ್ಲ ಇದೇ ಭ್ರಮೆಗಳು ತುಂಬಿತ್ತು. ಆದರೆ ನೆನ್ಪಿಟ್ಕೊಳ್ಳಿ, ವಿವೇಕಾನಂದರೇ ಈ ದೇಶದ ಹಿಂದೂಗಳಿಗೆ, ಈ ದೇಶದ ಮುಸ್ಲಿಮರಿಗೆ, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಒಂದು ಕರೆಯನ್ನು ಕೊಟ್ಟರು. ಅವರು ಕೊಟ್ಟ ಕರೆ ಏನು? ಅವರು ಹೇಳಿದ್ರು, ಐ ಸೀ ಇನ್ ಮೈ ಮೈಂಡ್ಸ್ ಐ the future perfect India rising out of this chaos and strife, the glorious and invincible, with Vedantic brain and Islamic body together. ಭಾರತಕ್ಕೊಂದು ಭವಿಷ್ಯ ಅಂತ ಇದ್ರೆ
ಯಾರೂ ಸೋಲಿಸಲಾರದ, ಯಾರೂ ಎಂದೂ ಕಡೆಗಣಿಸಲಾರದಂತ ಶಕ್ತಿಶಾಲಿ ಭಾರತ ಈ ದೇಶ ಆಗಬೇಕಾದ್ರೆ ಈ ಭಾರತಕ್ಕೆ ಎರಡು ಅವಶ್ಯಕತೆ ಇದೆಯಂತೆ. ವೇದಾಂತಿಯ ಮಿದುಳು ಮತ್ತು ಒಬ್ಬ ಸದೃಢ ಮುಸಲ್ಮಾನನ ಬಾಹುಬಲ ಎರಡೂ ಕೂಡ ಒಟ್ಟಾಗಿ ಭಾರತವನ್ನು ಮುನ್ನಡೆಸೋಕೆ ನಿಂತರೆ ಭಾರತವನ್ನು ಗೆಲ್ಲೋಕೆ ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ನಾವು ಒಟ್ಟಿಗೆ ನಿಲ್ಲಬೇಕು. ಯಾರು ಹೇಳಿದ್ದಿ ಮಾತನ್ನ? ಒಬ್ಬ ದೊಡ್ಡ ಈ ದೇಶ ಗೌರವಿಸುವಂತ ಒಬ್ಬ ಶ್ರೇಷ್ಠ ಹಿಂದೂ ಸಂತ ಹೇಳಿದಂತ ಮಾತಿದು. ನಾನು ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ, ಸ್ವಾತಂತ್ರ್ಯ ಹೋರಾಟ ನಮಗೆ ಕೊಟ್ಟ ವಿಚಾರದಲ್ಲಿ ಇದನ್ನು ಕೂಡ ಹೇಳಿದ್ರು. ದೇಶದ ಹಿತಚಿಂತನೆಗಳಲ್ಲಿ ಪ್ರವಾದಿ ಮೊಹಮ್ಮದರ ಬೆಳಕು. ಭಾರತದಂತ ಒಂದು ದೇಶವನ್ನು ನಡೆಸಬೇಕಾದ್ರೆ ಎಲ್ಲ ಧರ್ಮ ಸಂಸ್ಕೃತಿಗಳನ್ನ ಜೊತೆಗಿಟ್ಕೊಂಡು ಈ ದೇಶವನ್ನು ಕಟ್ಟಬೇಕು. ಯಾಕೆ? ಮಾರ್ಕ್ ಟ್ವೇನ್ ಅನ್ನುವಂಥ ಒಬ್ಬ ಅಮೆರಿಕ ದೇಶದ ಫಿಲಾಸಫರ್ ಭಾರತ ದೇಶದ ಬಗ್ಗೆ ಒಂದು ಮಾತು ಹೇಳಿದ. ಅವನು ಯೂನಿವರ್ಸಿಟಿಯಲ್ಲಿ ನಿಂತ್ಕೊಂಡು ಅವನು ಹೇಳ್ತಾನೆ, ದಿಸ್ ಇಸ್ ಇಂಡಿಯಾ, ದ ಲ್ಯಾಂಡ್ ಆಫ್ ಡ್ರೀಮ್ಸ್ ಅಂಡ್ ಆಫ್ ರೊಮ್ಯಾನ್ಸ್, ಆಫ್ ಫ್ಯಾಬ್ಯುಲಸ್ ವೆಲ್ತ್ ಅಂಡ್ ಆಫ್ ಫ್ಯಾಬ್ಯುಲಸ್ ಪಾವರ್ಟಿ, of genie and giants and Aladdin lamps, of tigers and elephants, the cobra and the jungle, the country of 100 tongues, 1,000 religion, 2 million gods, cradle of human race, birthplace of human speech, mother of history, grandmother of tradition, the one sole country under the sun which is endowed with an imperishable interest for an alien man. That country I call as India. That country I call as India. ಅಂದ್ರೆ ಈ ದೇಶದಲ್ಲಿ ಕಂಟ್ರಿ ಆಫ್ 100 ಟಂಗ್ಸ್, ನೂರಾರು ಸಾವಿರಾರು ಭಾಷೆಗಳು ದೇಶದಲ್ಲಿ ಇದಾವೆ. ಕಂಟ್ರಿ ಆಫ್ 100 ಟಂಗ್ಸ್, 1000 ರಿಲಿಜಿಯನ್, 1000 ಧರ್ಮಗಳು ಈ ದೇಶದಲ್ಲಿ ಇದಾವೆ. 1000 ರಿಲಿಜಿಯನ್ಸ್, 2 million ಗಾಡ್ಸ್, ಕ್ರಾಡಲ್ ಆಫ್ ಹ್ಯೂಮನ್ ರೇಸ್, ಬರ್ತ್ ಪ್ಲೇಸ್ ಆಫ್ ಹ್ಯೂಮನ್ ಸ್ಪೀಚ್, ಮದರ್ ಆಫ್ ಹಿಸ್ಟ್ರಿ. ಈ ದೇಶದ ಇತಿಹಾಸವನ್ನು ಹುಡುಕೋದಕ್ಕೆ ಸಾಧ್ಯ ಇಲ್ಲ. ಅವತ್ತಿಂದ ಈ ದೇಶದ ಇತಿಹಾಸ ಆರಂಭವಾಗಿದೆ. ಈ ದೇಶದಲ್ಲಿ ಸಾವಿರಾರು ಭಾಷೆಗಳನ್ನು ಮಾತನಾಡುವ ಜನ ಇದ್ದಾರೆ, ಸಾವಿರಾರು ಜಾತಿ ಜನ ಇದ್ದಾರೆ, ಹತ್ತಾರು ನೂರಾರು ಧರ್ಮಗಳನ್ನು ಅನುಸರಿಸುವಂತ ಜನ ಇದ್ದಾರೆ, ಕೋಟ್ಯಾನು ಕೋಟಿ ದೇವರುಗಳನ್ನು ನಂಬುವಂತ ಜನ ಇದ್ದಾರೆ. ಆದರೂ ಕೂಡ ಇವರೆಲ್ಲರೂ ಕೂಡ ಒಂದೇ ನೆರಳಿನಲ್ಲಿ ಅಣ್ಣ ತಮ್ಮಂದಿರಂತೆ ಪ್ರೀತಿಯಿಂದ ಬಾಳಿ ಬದುಕ್ತಾರೆ. ಇದೇ ಭಾರತ ಅಂತ ಒಬ್ಬ ಮಾರ್ಕ್ ಟ್ವೇನ್ ಅನ್ನುವಂಥ ವಿದೇಶಿ ಇತಿಹಾಸಗಾರ, ಒಬ್ಬ ವಿದೇಶಿ ಚಿಂತಕ ಭಾರತ ದೇಶದ ಬಗ್ಗೆ ನೂರಾರು ವರ್ಷಗಳ ಹಿಂದೆ ಹೇಳಿದ. ಆದರೆ ಭಾರತೀಯರಾದಂಥ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತಿದ್ದೇವೆ. ಸ್ವಾಮಿ ವಿವೇಕಾನಂದರ ಜೀವನದಲ್ಲೇ ನಡೆದ ಘಟನೆ ಇದು. ಸ್ವಾಮಿ ವಿವೇಕಾನಂದರು ಆಳ್ವಾರ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಭಾರತವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಡೀತಾ ಹೊರಟರು. ಆಳ್ವಾರಿನ ಬಳಿಗೆ ವಿವೇಕಾನಂದರು ಹೋಗೋ ಅಷ್ಟೊತ್ತಿಗೆ ಆ ಕಾಲದಲ್ಲಿ ಬಹಳ ದುರ್ಭಿಕ್ಷೆ ಇತ್ತು ಭಾರತದಲ್ಲಿ. ಎಲ್ಲಿ ನೋಡಿದ್ರಲ್ಲಿ ಹೊಟ್ಟೆಗೆ ಇಟ್ಟಿಲ್ಲದೆ ಜನ ಸಾಯುವ ಸ್ಥಿತಿ ಇತ್ತು. ಬ್ರಿಟಿಷರ ಆಡಳಿತ ದೋಚಿದ್ರು. ಹೀಗಿದ್ದ ಕಾಲದಲ್ಲಿ ವಿವೇಕಾನಂದರು ಹೊಟ್ಟೆಗೆ ಅನ್ನವೇ ಇಲ್ಲದೆ ಕೆಳಗಡೆ ಕುಸಿದು ಬಿದ್ದರು. ಅಲ್ಲಿ ರಸ್ತೆಯೊಳಗಡೆ ಯಾರೂ ಅವರನ್ನ ನೋಡಲಿಲ್ಲ, ಸಹಾಯ ಮಾಡಲಿಲ್ಲ. ಆದರೆ ಒಬ್ಬ ಮುಸ್ಲಿಂ ಫಕೀರನೊಬ್ಬ, ಒಬ್ಬ ಸೂಫಿ ಫಕೀರನೊಬ್ಬ ವಿವೇಕಾನಂದ ಅನ್ನೋ ಈ ಹಿಂದೂ ಸನ್ಯಾಸಿಯನ್ನು ನೋಡ್ದ. ವಿವೇಕಾನಂದರು ಅಮೆರಿಕಾಗೂ ಹೋಗಿರಲಿಲ್ಲ, ವಿಶ್ವಧರ್ಮ ಸಮ್ಮೇಳನಕ್ಕೂ ಹೋಗಿರಲಿಲ್ಲ, ಅವರ ಹೆಸರು ಭಾರತದಲ್ಲೂ ಗೊತ್ತಿರಲಿಲ್ಲ. ಒಬ್ಬ ಅನಾಮಧೇಯ ಸನ್ಯಾಸಿ ಆತ. ಆಗ ಸನ್ಯಾಸಿಯ ಬಳಿ ಓಡಿ ಹೋದಂತ ಫಕೀರ, ಬಾಬಾ ಬಾಬಾ ಕ್ಯಾ ಹುವಾ ಅಂತ ಅಲ್ಲಾಡಿಸ್ತಾನೆ. ವಿವೇಕಾನಂದರ ಹತ್ರ ಅವನಿಗೆ ಉತ್ತರ ಕೊಡೋದಕ್ಕೂ ಹಣ ಇಲ್ಲ. ಹೊಟ್ಟೆಗೆ ಊಟ ಮಾಡಿ ಎಷ್ಟೋ ದಿವಸ ಆಗಿದೆ. ಕಡೆಗೆ ಈ ಸನ್ಯಾಸಿಗೆ ಏನೂ ಸಗದೆ ಇದ್ದಾಗ ಆ ಫಕೀರ, ಮುಸ್ಲಿಂ ಫಕೀರ ಓಡ್ ಹೋಗಿ 2 ಸೌತೆಕಾಯಿಗಳನ್ನು ತಗೊಂಡು ಬಂದು ವಿವೇಕಾನಂದರಿಗೆ ತಿನ್ನಿಸ್ತಾನೆ. ವಿವೇಕಾನಂದರಿಗೆ ಸೌತೆಕಾಯಿ ಕೊಟ್ಟರೆ ಆ ಸೌತೆಕಾಯಿನ ಬಾಯಲ್ಲಿ ಇಟ್ಕೊಳ್ಳೋ ಶಕ್ತಿ ಇಲ್ಲ, ಅವನೇ ತಿನ್ನಿಸ್ತಾನೆ. ತಿನ್ಸಿದ ಮೇಲೆ ನಿಧಾನವಾಗಿ ವಿವೇಕಾನಂದರು ಸಾವರಿಸ್ಕೊಳ್ತಾರೆ. ವಿವೇಕಾನಂದರ ಸೇವೆ ಮಾಡ್ತಾನೆ ಅವನು. ಕಡೆಗೆ ವಿವೇಕಾನಂದರು ಆ ಮುದುಕನನ್ನ ಬಾಚಿ ತಬ್ಕೊಂಡು ಹೇಳ್ತಾರೆ, ನೀನು ನನ್ನ ಪ್ರಾಣ ಉಳಿಸ್ಬಿಟ್ಟೆ. ನೋಡಿ, ಇದೇ ಭಾರತ. ಹಿಂದೂ ಸನ್ಯಾಸಿಯೊಬ್ಬ ಸಾಯ್ತಾ ಇದ್ದಾನೆ, ದೇಹದೊಳಗಡೆ ಪ್ರಾಣ ಇಲ್ಲ. ಒಬ್ಬ ಮುಸ್ಲಿಂ ಫಕೀರ ಬಂದು ಅವನ ಪ್ರಾಣ ಉಳಿಸ್ಬಿಡ್ತಾನೆ. ಮುಸ್ಲಿಂ ಫಕೀರ ಬಂದು ಪ್ರಾಣ ಉಳಿಸ್ತಾನೆ. ಕಡೆಗೆ ಈ ಸನ್ಯಾಸಿ ಮುಂದೆಂದೋ ಒಂದು ದಿವಸ ಅಮೆರಿಕ ದೇಶದಲ್ಲಿ ನಿಂತು ಸಿಸ್ಟರ್ಸ್ ಬ್ರದರ್ಸ್ ಆಫ್ ಅಮೆರಿಕಾ ಅಂದಿದ್ದ ದಿವಸ ಇಡೀ ಜಗತ್ತು ಆತನ್ನ ಕೊಂಡಾಡುತ್ತೆ. ಅವರು ವಾಪಸ್ಸಿ ನೆಲಕ್ಕೆ ಬರ್ತಾರೆ. ಬಂದಾಗ ಇವರನ್ನ ನೋಡೋದಕ್ಕೆ, ಇವರನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ನಡು ರಸ್ತೆಯಲ್ಲಿ ರಾಜ ಮಹಾರಾಜರುಗಳು ನಿಂತಿರ್ತಾರೆ. ದೇಶದ ದೊಡ್ಡ ದೊಡ್ಡ ಕವಿಗಳು, ವಿದ್ವಾಂಸರುಗಳು, ಪ್ರಜ್ಞಾವಂತರುಗಳು, ಬರಹಗಾರರು, ಚಿಂತಕರು, ಧರ್ಮವೀರುಗಳು ನಿಂತಿರ್ತಾರೆ. ಅವರೆಲ್ಲರ ನಡುವೆ ವಿವೇಕಾನಂದರು ಏನ್ ಮಾಡ್ತಾರೆ ಗೊತ್ತಾ? ಮೂಲೆಯಲ್ಲೊಬ್ಬ ಅನಕ್ಷರ ಕುಕ್ಷಿ ಮುಸ್ಲಿಂ ಆ ಫಕೀರನ್ನು ನೋಡ್ತಾರೆ.
ಆ ಜನರನ್ನೆಲ್ಲ ಸೈಡ್ ಮಾಡ್ಕೊಂಡು ಓಡ್ ಹೋಗಿ ಆ ಮುಸ್ಲಿಂ ಮುದುಕನ ಕೈ ಹಿಡ್ಕೊಂಡು, ಆ ಫಕೀರನ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಆ ಜನಗಳ ಮುಂದೆ ಅವನನ್ನು ಹಿಡಿದು ಹೇಳ್ತಾರೆ, ಈ ಪುಣ್ಯಾತ್ಮ ಅವತ್ತಿಲ್ಲದೆ ಹೋಗಿದ್ದಿದ್ರೆ ಇವತ್ತು ಇಡೀ ಜಗತ್ತು ಯಾವ ವಿವೇಕಾನಂದನ ಬಗ್ಗೆ ನೀವೆಲ್ಲರೂ ಚಪ್ಪಾಳೆ ಹೊಡಿತಾ ಇದ್ದೀರೋ ಇವನ ಪ್ರಾಣವನ್ನು ಉಳಿಸಿದ್ದು ಇವನು ಅಂತ ಹೇಳಿ ಅವನಿಗೆ ಒಂದು ಪ್ರೀತಿಯ ನಮಸ್ಕಾರವನ್ನು ವಿವೇಕಾನಂದರು ಸಲ್ಲಿಸ್ತಾರೆ. ಇದೇ ಭಾರತ, ದಿಸ್ ಇಸ್ ಇಂಡಿಯಾ, ಇದೇ ಭಾರತ. ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಈ ದೇಶದ 1857ರ ಕ್ರಾಂತಿಯನ್ನು ನೋಡಿದ್ರೂ ಕೂಡ ಲಕ್ಷಾಂತರ ಹೆಣಗಳನ್ನು ಬ್ರಿಟಿಷರು ಅವತ್ತು ಲಕ್ಷಾಂತರ ಜನರನ್ನ ಗಲ್ಲಿಗೇರಿಸಿದ್ರು. ರಸ್ತೆ ಉದ್ದಕ್ಕೂ ದೆಹಲಿಯ ಗಲ್ಲಿಗಳಲ್ಲಿ ಗಲ್ಲಿಗೆ ನೇಣಿಗೇರಿಸಿದ್ರು. ಆ ಒಂದು ಮರದ ಟೊಂಗೆಗೆ ಗಲ್ಲಿಗೆ ಕತ್ತು ಕೊಟ್ಟವನು ಹಿಂದೂ ಆಗಿರ್ತಿದ್ದ, ಇನ್ನೊಂದು ಗಲ್ಲಿಗೆ ತಲೆಗೆ ಕೊಟ್ಟವನು ಒಬ್ಬ ಮುಸಲ್ಮಾನ ಆಗಿರ್ತಿದ್ದ, ಇನ್ನೊಬ್ಬ ಫಕೀರ ಆಗಿರ್ತಾ ಇದ್ದ. ಇದು ಈ ಭಾರತ ದೇಶದ ನಿಜವಾದ ಇತಿಹಾಸ. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅನ್ನುವಂಥ ಒಬ್ಬ ಹಿಂದೂ, ಇನ್ನೊಬ್ಬ ಮುಸಲ್ಮಾನ ಗೆಳೆಯ, ಅವರಿಬ್ಬರು ಕೂಡ ದೇಶಕ್ಕೋಸ್ಕರ ಒಟ್ಟಿಗೆ ಹೋರಾಟ ಮಾಡಿದ್ರು, ಒಟ್ಟಿಗೆ ದುಡಿದ್ರು, ಒಟ್ಟಿಗೆ ಪ್ರೀತಿಯಿಂದ ಬದುಕಿದ್ರು. ಅವನು ಪದ್ಯವನ್ನು ಕೊಟ್ಟ. ಅಶ್ಫಾಕುಲ್ಲಾ ಖಾನ್ ಒಬ್ಬ ದೊಡ್ಡ ಕವಿ. ಅಶ್ಫಾಕ್ ಸುಂದರವಾದ ಕವಿ. ಈ ದೇಶದ ಜನಗಳ ಬಗ್ಗೆ, ದೇಶದ ವ್ಯವಹಾರಗಳ ಬಗ್ಗೆ, ಈ ದೇಶದ ಆದರ್ಶಗಳ ಬಗ್ಗೆ ಸುಂದರವಾದ ಪದ್ಯಗಳನ್ನು ಅವನು ಬರೀತಾ ಇದ್ದ. ಅವನು ಬರೆದ ಪದ್ಯಗಳನ್ನು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಖುಷಿಯಿಂದ ಹಾಡ್ತಾ ಇದ್ದ. ಇವನು ಪಂಡಿತ್, ಅವನೊಬ್ಬ ಮುಸ್ಲಿಂ. ಇವರಿಬ್ರು ಕೂಡ ಜೊತೆಗೆ ಹೋರಾಟ ಮಾಡಿದ್ರು. ಗಲ್ಲಿಗೆ ಇರುವ ದಿವಸ ಒಟ್ಟಿಗೆ ಒಂದೇ ದಿನ ಗಲ್ಲಿಗೆ ಇರಿದ್ರು. ಗಲ್ಲಿಗೆ ಇರಬೇಕಾದ್ರೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವನು ಭಗವದ್ಗೀತೆಯ ಶ್ಲೋಕವನ್ನು ಪಠಿಸ್ತಾ ಗಲ್ಲಿಗೆ ಏರಿದ್ನಂತೆ. ಅವನು ಹೇಳಿದ್ನಂತೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತೆ. ಹುಟ್ಟಿದ ಮನುಷ್ಯನಿಗೆ ಹೇಗೆ ಮಗುವಾಗಿದ್ದ, ಶಿಶುವಾಗಿದ್ದ, ಕುಮಾರಾವಸ್ಥೆ ಬಂತು, ಯೌವನಾವಸ್ಥೆ ಬಂತು, ಜರಾ, ರೋಗ, ವೃದ್ಧಾಪ್ಯಗಳು ಬಂತು, ಅದೇ ರೀತಿ ಸಾವು ಕೂಡ ಒಂದು ದಿವಸ ಬರುತ್ತೆ. ಈ ಸಾವಿಗೆ ಯಾಕೆ ಅಂಜಬೇಕು? ಅದು ಸಹಜ. ಹೀಗಾಗಿ ಅದಕ್ಕೆಲ್ಲ ಹೆದರುವವನು ಯಾವತ್ತು ಮೂರ್ಖ, ಧೀರನಾದವನು ಇದಕ್ಕೆ ಹೆದರಲ್ಲ ಅಂತ ಹೇಳಿ ಅವನು ಗಲ್ಗಂಬವನ್ನೇ ಏರಿದ. ಆ ಮಾತು ಭಗವದ್ಗೀತೆಯ ಮಾತನ್ನು ಅವನು ಹೇಳ್ತಾ ಗಲ್ಗಂಬವನ್ನೇ ಏರಿದ್ರೆ ಅವನು ಹೇಳಿದ್ನಂತೆ, ಮತ್ತೊಂದು ಮಾತು ಹೇಳಿದ್ನಂತೆ, ನಾನು ಮತ್ತೆ ಹುಟ್ಟು ಬರ್ತೀನಿ, ಇದೇ ನೆಲದಲ್ಲಿ ಹುಟ್ಟು ಬಂದು ನಾನು ಮತ್ತೆ ಬ್ರಿಟಿಷರಿಂದ ಭಾರತವನ್ನು ಬಿಡುಗಡೆಗೊಳಿಸೋದಕ್ಕೋಸ್ಕರ ಕೆಲಸ ಮಾಡ್ತೀನಿ ಅಂತ ಹೇಳಿ ಅವನು ಗಲ್ಲಿಗೆ ಏರಿದ. ಬಹುಶಃ ಇಸ್ಲಾಮಲ್ಲಿ ಒಂದು ನಂಬಿಕೆ ಇದೆ, ಏನು ಅಂತಂದರೆ ಅಲ್ಲಿ ಮರಣ ಹೊಂದಿದವರಿಗೆ ಪುನರ್ಜನ್ಮ ಇಲ್ಲ ಅನ್ನುವ ನಂಬಿಕೆ ಇದೆ. ಅಶ್ಫಾಕುಲ್ಲಾ ಅಲ್ಲಿ ಇನ್ನೊಂದು ಕಡೆ ಗಲ್ಲಿಗೆ ಇರಬೇಕಾದ್ರೆ ಅವನಿಗೆ ಗೊತ್ತಾಯ್ತು ನನ್ನ ಗೆಳೆಯ ಹಿಂಗೆ ಹೇಳಿ ಸತ್ತ ಅಂತ. ಅವನು ಅಲ್ಲಿ ನಿಂತ್ಕೊಂಡು ಏನು ಹೇಳ್ದ ಗೊತ್ತಾ? ಕುರಾನಿನ ವಾಕ್ಯಗಳನ್ನು ಅವನು ಉದಾಹರಿಸಿದ್ದಂತೆ. ಪ್ರವಾದಿಗಳು ಹೇಳಿದ್ದಾರೆ, ಯಾರೋ ಒಬ್ಬ ನಾಳೆ ದಿವಸ ಮೆಕ್ಕಾದ ಭೂಮಿಯಿಂದ ನಿನ್ನ ನೆಲದ ಮೇಲೆ ಯುದ್ಧಕ್ಕೆ ಬಂದರೆ ನೀನು ನಿನ್ನ ನೆಲದ ಪರವಾಗಿಯೇ ಖಡ್ಗವನ್ನು ಹಿಡಿದು ನಿಲ್ಲಬೇಕು, ನಿನ್ನ ದೇಶವನ್ನು ಕಾಪಾಡೋದು ನಿನ್ನ ಕರ್ತವ್ಯ ಅಂತ ಹೇಳಿದ್ದಾರೆ. ಇದು ನನ್ನ ನೆಲಕ್ಕೆ ನಾನು ಸಲ್ಲಿಸುವ ಸೇವೆ. ಆದರೆ ನನ್ನ ಗೆಳೆಯ ರಾಮ್ ಪ್ರಸಾದ್ ಅವನು ಮತ್ತೆ ಹುಟ್ಟು ಬರ್ತೀನಿ ಅಂತ ಹೇಳಿದ್ದಾನೆ. ನಾನು ಮೇಲೆ ಹೋದ್ಮೇಲೆ ನಾನು ಅಲ್ಲಾಹುನನ್ನು ಪ್ರಾರ್ಥನೆ ಮಾಡ್ತೀನಿ, ನನ್ನ ಗೆಳೆಯ ವಾಪಸ್ ಹೋಗೋದಾದರೆ ನಾನು ವಾಪಸ್ ಹೋಗ್ತೀನಿ, ನಾನು ಅವನು ಒಟ್ಟಿಗೆ ಮತ್ತೆ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ದುಡಿತೀವಿ, ನಾವು ಭಾರತವನ್ನು ಕಟ್ತೀವಿ ಅಂತ ಹೇಳಿ ಅವನು ಗಲ್ಲಿಗೇರಿದ್ನಂತೆ. ಪ್ರೀತಿಯ ಬಂಧುಗಳೇ, ಇದಲ್ಲವೇ ಭಾರತ, ಇದಲ್ಲವೇ ಧರ್ಮ, ಇದಲ್ಲವೇ ಸಂಸ್ಕೃತಿ. ನಮ್ಮ ಅಜ್ಞಾನದಿಂದ ಈ ದೇಶ ಎಷ್ಟೋ ದುಃಖವನ್ನು ಕಂಡಿದೆ. ನಮ್ಮ ಅಜ್ಞಾನದಿಂದ ಈ ದೇಶ ಧರ್ಮದ ಹೆಸರಲ್ಲಿ ಒಡೆದು ಚೂರಾಗಿದೆ. ನಮ್ಮ ಅಜ್ಞಾನದಿಂದ ಈ ದೇಶದಲ್ಲಿ ಮನುಷ್ಯನನ್ನು ಅವನ ಧರ್ಮ ಬೇರೆ ಅನ್ನುವ ಕಾರಣಕ್ಕಾಗಿ ದ್ವೇಷ ಮಾಡಿದ್ದಾನೆ. ಆದರೆ ಪ್ರವಾದಿಯವರು ಹೇಳಿದಂತೆ ಯಾರೋ ಒಬ್ಬ ವ್ಯಕ್ತಿಯನ್ನು, ಅವನು ನಿನ್ನ ಭಾಷೆಯವನಲ್ಲ, ನಿನ್ನ ಧರ್ಮದವನಲ್ಲ, ನಿನ್ನ ಜಾತಿಯವನಲ್ಲ, ನಿನ್ನ ದೇಶದವನಲ್ಲ, ನಿನ್ನ ವರ್ಣದವನಲ್ಲ, ನಿನ್ನ ಬಣ್ಣದವನಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಬ್ಬ ಮನುಷ್ಯನನ್ನ ಯಾರಾದರೂ ಕೊಂದರೆ ಇಟ್ ಅಮೌಂಟ್ಸ್ ಟು ಕಿಲ್ಲಿಂಗ್ ಆಫ್ ಎಂಟೈರ್ ಹ್ಯುಮ್ಯಾನಿಟಿ. ಅದು ಇಡೀ ಮನುಕುಲದ ಪಾಪಕ್ಕೆ ಸಮಾನ. ಇಡೀ ಮನುಷ್ಯ ಕುಲವನ್ನೇ ನಾಶ ಮಾಡಿದ ಪಾಪ ನಿಮಗೆ ಬರುತ್ತೆ ಅಂತ ಅವರು ಹೇಳಿದರು. ಆ ಮಾತು ಹೇಳಿದ ಪ್ರವಾದಿಗಳು ಇನ್ನೂ ಒಂದು ಮಾತು ಹೇಳಿದ್ದಾರೆ. ಯಾರೋ ಒಬ್ಬ ಮನುಷ್ಯ ಸಾವಿನ ಭಯದಲ್ಲಿದ್ದರೆ ಅವನ ಭಯವನ್ನು ದೂರ ಮಾಡಿ ಅವನಿಗೆ ಬದುಕುವ ಸಾಮರ್ಥ್ಯವನ್ನು, ಬದುಕುವ ದಾರಿಯನ್ನು ತೋರಿಸಿಕೊಟ್ರೆ
ಇಡೀ ಮನುಷ್ಯ ಕುಲವನ್ನೇ ರಕ್ಷಣೆ ಮಾಡಿದಂಥ ಭಾಗ್ಯಕ್ಕೂ ನೀವು ಕಾರಣರಾಗ್ತೀರಿ ಎನ್ನುವ ಮಾತನ್ನು ಅವರು ಹೇಳಿದ್ದಾರೆ. ನನ್ನ ಪ್ರಕಾರ ಋಷಿಗಳು ಹೇಳಿದ ಮಾತು ಇದೆ. ನನ್ನ ಪ್ರಕಾರ ಋಷಿಗಳು ಹೇಳಿದ ಮಾತು ಇದೆ. ಉಪನಿಷತ್ತುಗಳು ಹೇಳಿದ ಮಾತು ಇದೆ. ಬಹುಶಃ ಬೈಬಲ್ ಹೇಳಿದ ಮಾತು ಇದೆ, ಕುರಾನ್ ಹೇಳಿದ ಮಾತು ಇದೆ, ಗೀತೆ ಹೇಳಿದ ಮಾತು ಇದೆ. ಮನುಷ್ಯ ಮನುಷ್ಯನನ್ನ ಗೌರವಿಸಬೇಕು, ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕು. ಮನುಷ್ಯ ಮನುಷ್ಯನ ನಡುವೆ ಸೇತುವೆ ಕಟ್ಟುವುದೇ ಧರ್ಮ. ಮನುಷ್ಯ ಮನುಷ್ಯನ ನಡುವೆ ಗೋಡೆ ಕಟ್ಟುವುದು ಧರ್ಮ ಅಲ್ಲ. ಗೋಡೆಯ ನಡುವೆ ಬಿರುಕು ಬಂದರೆ ಒಂದು ದಿವಸ ಗೋಡೆ ಬಿದ್ದು ಹೋಗುತ್ತೆ. ಆದರೆ ಸಂಬಂಧಗಳ ನಡುವೆ ಬಿರುಕು ಬಂದರೆ ಗೋಡೆಗಳು ಎದ್ದು ನಿಲ್ತಾವೆ. ಗೋಡೆಗಳು ಎದ್ದು ನಿಲ್ತಾವೆ. ಮನುಷ್ಯ ಸಂಬಂಧಗಳ ನಡುವೆ ಗೋಡೆಗಳು ನಿಲ್ಲಬಾರದು, ಸೇತುವೆಗಳು ನಿರ್ಮಾಣ ಆಗಬೇಕು. ಅದಾಗಬೇಕಾದ್ರೆ ನನಗನ್ಸುತ್ತೆ ನಾವು ನಮ್ಮ ದೇವರುಗಳನ್ನು, ನಮ್ಮ ಪ್ರವಾದಿಗಳನ್ನು, ನಮ್ಮ ಸಂತರನ್ನು, ನಮ್ಮ ಋಷಿಗಳನ್ನು ನಮ್ಮ ದೇವಸ್ಥಾನಗಳಿಗೆ, ಮಠಗಳಿಗೆ, ಚರ್ಚ್ಗಳಿಗೆ, ಮಸೀದಿಗಳಿಗೆ ಸೀಮಿತಗೊಳಿಸಬಾರ್ದು. ಮಸೀದಿಗಳ ಗೋಡೆಯೊಳಗಡೆ ಪ್ರವಾದಿಯವರನ್ನು ಬಂಧಿಸಬೇಡಿ. ಅಥವಾ ದೇವಾಲಯದ ಕಲ್ಲು ಕಟ್ಟಡದ ಒಳಗಡೆ ನಾವು ನಮ್ಮ ಸಂತರನ್ನ, ಋಷಿಗಳನ್ನ, ಅವರ ತತ್ವಗಳನ್ನು ಬಂಧಿಸಬಾರದು. ಅವು ಅವರ ಪಾಲಿಗೆ ಜೈಲುಗಳಾಗಬಾರದು. ಅವುಗಳನ್ನು ಮೀರಿ ಅವರು ವಿಶ್ವವನ್ನ ಬಾಚಿ ತಬ್ಬಬೇಕು. ಪ್ರತಿಯೊಬ್ಬನ ಹೃದಯಕ್ಕೂ ಅವರು ಪ್ರವೇಶ ಮಾಡಬೇಕು. ಪ್ರತಿಯೊಬ್ಬನ ಹೃದಯಕ್ಕೂ ಬಸವಣ್ಣನೂ ಹೋಗಬೇಕು. ಪ್ರತಿ ಮುಸಲ್ಮಾನನಿಗೂ ಕೂಡ ಬಸವಣ್ಣನೂ ಅರ್ಥ ಆಗಬೇಕು, ಕ್ರಿಸ್ತನೂ ಅರ್ಥ ಆಗಬೇಕು, ಗಾಂಧಿಯೂ ಅರ್ಥ ಆಗಬೇಕು, ಉಪನಿಷತ್ತುಗಳು ಅರ್ಥ ಆಗಬೇಕು. ಪ್ರತಿ ಮುಸಲ್ಮಾನನಿಗೂ ಹೇಗೆ ಇದೆಲ್ಲವೂ ಅರ್ಥವಾಗಬೇಕು, ಪ್ರತಿ ಹಿಂದುವಿಗೂ ಕೂಡ ಯಾವ ನಾರಾಯಣ ಗುರು ಹೇಳಿದಂಥ ತತ್ವ ಇತ್ತು, ಜಾತಿ ಭೇದಂ ಮತದ್ವೇಷಂ ಯದುವಿಲ್ಲಾದು ಸರ್ವರಂ ಅಂತ ಹೇಳಿ ಅವತ್ತು ಕೂಗಿ ಸಾರಿದರೋ ನಾರಾಯಣ ಗುರು, ಆ ನಾರಾಯಣ ಗುರುಗಳ ತತ್ವ ಪ್ರತಿಯೊಬ್ಬ ಹಿಂದುವಿಗೂ ಅರ್ಥವಾಗಬೇಕು. ಕುರಾನಿನಲ್ಲಿ ಹೇಳಿದಂಥ ಈ ಒಳ್ಳೆಯ ಸಂದೇಶಗಳು ಪ್ರತಿ ಹಿಂದುವಿಗೂ ಅರ್ಥವಾಗಬೇಕು. ಬೈಬಲಿನಲ್ಲಿ ಹೇಳಿರುವ, ಬುದ್ಧ ಹೇಳಿದ ಧಮ್ಮ ಗ್ರಂಥದ ಪ್ರತಿ ಮಾತುಗಳು ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಹೇಳಿದ್ದು, ಅದು ಕೇವಲ ಒಂದು ಜಾತಿ ಒಂದು ವರ್ಗದವರಿಗೆ ಹೇಳಿದ್ದಲ್ಲ ಅಂತ ನನ್ನ ಭಾವನೆ. ಹೀಗಾಗಿ ಸಮಯ ಕಳೆದಿದೆ. ಗುಡಿ, ಚರ್ಚು, ಮಸೀದಿಗಳನ್ನು ಬಿಟ್ಟು ಹೊರಬನ್ನಿ. ಬಡತನವ ಬುಡಮಟ್ಟ ಕೀಳ ಬನ್ನಿ. ದೇಶದಲ್ಲಿ ಇವತ್ತಿರೋ ಸಮಸ್ಯೆ ಜಾತಿ, ಧರ್ಮ, ಮತ, ಪಂಥ ಅಲ್ಲ. ದೇಶದಲ್ಲಿ ಇವತ್ತಿರೋ ಸಮಸ್ಯೆ ನಿರುದ್ಯೋಗ. ದೇಶದಲ್ಲಿ ಇವತ್ತಿರುವಂಥ ಸಮಸ್ಯೆ ಅಸಮಾನತೆ. ದೇಶದಲ್ಲಿ ಇವತ್ತಿರುವಂತಹ ಸಮಸ್ಯೆ ಹಸಿವು. ದೇಶದಲ್ಲಿ ಇವತ್ತಿರುವಂಥ ಸಮಸ್ಯೆ, ನೀವೊಂದ್ಸಲ ಕಿದ್ವಾಯಿ ಆಸ್ಪತ್ರೆಗೆ ಹೋದರೆ ಅಲ್ಲೊಂದು ಮಗು ಅಳ್ತಾ ಇರುತ್ತೆ. ಯಾಕೆ ಅಳ್ತಾ ಇದೆ ಅಂದರೆ ಆ ಮಗು ಕ್ಯಾನ್ಸರ್ ಬಂದಿದೆ. ಇಂಜೆಕ್ಷನ್ ತಗೊಳ್ಳೋದಕ್ಕೆ 17,000 ರೂಪಾಯಿ ಒಂದು ಇಂಜೆಕ್ಷನ್ನಿನ ಬೆಲೆ. ಆ ಇಂಜೆಕ್ಷನ್ ಕೊಟ್ಟರೆ ಆ ಮಗುವಿಗೆ ಎಷ್ಟೋ ದಿವಸ ನೋವು ಕಡಿಮೆ ಆಗುತ್ತೆ. ಆ ಮಗು ಆ ನರ್ಸಿನ ಹಿಂದೆ ಓಡ್ತಾ, ಡಾಕ್ಟ್ರೇ ನನಗೆ ಇಂಜೆಕ್ಷನ್ ಕೊಡಿ ಅಂತ ಅಳ್ತಾ ಇದೆ. ಆ ನರ್ಸು ಫೀಸ್ ಆಗುತ್ತಪ್ಪ ಅದಕ್ಕೆ ಅಂತಾಳೆ. ಬಡವರ ಮಕ್ಕಳಿಗೆ ಬದುಕೋ ಹಕ್ಕಿಲ್ವಾ? ಇದು ಈ ದೇಶದ ಸಮಸ್ಯೆ. 2 ಕಿಡ್ನಿ ಕಳ್ಕೊಂಡ್ರು ಅಂತ ಒಬ್ಬ ವ್ಯಕ್ತಿಗೆ ಡಯಾಲಿಸಿಸ್ ಮಾಡಿಸ್ಕೊಳ್ಳೋದಕ್ಕೆ ಹಣ ಇಲ್ಲದೆ ಒದ್ದಾಡ್ತಾ ಇದ್ದಾನೆ. ಶ್ರೀಮಂತರಾದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳ್ತಾರೆ. ಬಡವ ನರಳಿ ಸಾಯ್ಬೇಕಾ? ಇದು ಈ ದೇಶದ ಸಮಸ್ಯೆ. ಹಿಂದೂ, ಮುಸಲ್ಮಾನ, ಸಿಖ, ಬೌದ್ಧ ಇವರೆಲ್ಲರೂ ಕೂಡ ಈ ಗುರುಗಳನ್ನು ಓದ್ಕೊಂಡು ನಾವು ಮಾಡಬೇಕಿರೋ ಕೆಲಸ ಏನು ಅಂದರೆ, ಈ ಮನುಷ್ಯನ ಕಣ್ಣೀರನ್ನು ಒರೆಸೋದೇ ಧರ್ಮ ಅಂತ ಹೇಳಿ ಅವರ ಕಣ್ಣೀರು ಒರೆಸೋದಕ್ಕೆ ನಾವೆಲ್ಲರೂ ಕೈ ಹಿಡ್ಕೊಂಡು ನಿಂತ್ಕೋಬೇಕು. ನಾವೆಲ್ಲರೂ ಯಾಕೆ ಕೈ ಹಿಡ್ಕೋಬೇಕು ಅಂದರೆ, ಅವರ ಕಣ್ಣೀರುಗಳನ್ನು ಒರೆಸೋದಕ್ಕೋಸ್ಕರ ನಾವು ಕೈ ಹಿಡ್ಕೊಂಡು ನಿಂತ್ಕೊಳ್ಬೇಕು. ಅದು ನಮ್ಮ ಪಾಲಿಗೆ ಧರ್ಮ ಆಗಬೇಕು. ಹೀಗಾಗಿಯೇ ಕುವೆಂಪು ಹೇಳಿದರು, ಗುಡಿ, ಚರ್ಚು, ಮಸೀದಿಗಳ ಬಿಟ್ಟು ಹೊರಬನ್ನಿ. ಬಡತನವ ಬುಡಮಟ್ಟ ಕೀಳ ಬನ್ನಿ. ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈ ತನ್ನಿ. ಅದೇನು ಮೌಢ್ಯತೆ ಒಂದು ಜಾತಿ ಒಂದರದಲ್ಲಿಲ್ಲ, ಎಲ್ಲ ಕಡೆಯೂ ಇದೆ. ಇದು ಎಲ್ಲ ದೇಶದಲ್ಲೂ ಇದೆ. ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈ ತನ್ನಿ. ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ. ಓ ಬನ್ನಿ ಸೋದರರೇ ಬೇಗ ಬನ್ನಿ. ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ. ಮತಿಯಿಂದ ದುಡಿಯಿರೈ ರಾಷ್ಟ್ರಹಿತಕ್ಕೆ. ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ. ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ. ಬಹುಶಃ ಮತದ ಮತಿಹೀನತೆಯು ಸಾಕೆ ಮಗೆ, ಬೇಕು ಸನ್ಮತಿಯು. ನರನ ಸನ್ಮತಿಗಿಂತ ಬೇರೆಯ ಜಗದ್ಗುರುವೇ. ಈ ಜಗತ್ತಿನಲ್ಲಿರುವಂಥ ಅತ್ಯಂತ ದೊಡ್ಡ ಗುರು ಯಾರು ಅಂದರೆ ನಮ್ಮೊಳಗಡೆ ಇರುವಂಥ ಸನ್ಮತಿ. ಆ ಸನ್ಮತಿಯು ನಮಗೆ ಸನ್ಮಾರ್ಗವನ್ನು ತೋರಿಸಲಿ. ಆ ಸನ್ಮತಿಯೇ ಒಮ್ಮೆ ಪ್ರವಾದಿಯಾಗಿ ಬಂದಿತ್ತು. ಆ ಸನ್ಮತಿಯೇ ಒಬ್ಬ ಇನ್ನೊಬ್ಬ ಸಂತನಾಗಿ ಬಂದಿತ್ತು, ಒಬ್ಬ ಕ್ರಿಸ್ತನಾಗಿ ಬಂದಿತ್ತು, ಒಬ್ಬ ರಾಮನಾಗಿ ಬಂದಿತ್ತು. ಆ ಸನ್ಮತಿ ನಮಗೆ ಬೆಳಕನ್ನು ತೋರಿಸಲಿ ಅಂತ ಹೇಳ್ತಾ ಈ ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ವಿಶೇಷವಾಗಿ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆ, ನನ್ನ ಪ್ರಕಾರ ರಮಾನಾಥರೈಗಳು ಬಂದಿದ್ದಾರೆ.
ನಾನು ತುಂಬ ಇಷ್ಟಪಡುವಂತಹ ಒಬ್ಬ ಒಳ್ಳೆ ನಾಯಕರು ಅವರು. ಇಂಥ ಕಾರ್ಯಕ್ರಮಗಳಿಗೆ ರಾಜಕಾರಣಿಗಳು ರಾಜಕೀಯ ಕಾರ್ಯಕ್ರಮಗಳಿಗೆ ಹೋಗ್ತಾರೆ. ದತ್ತಣ್ಣ, ನೀವು ಅವ್ರನ್ನ ನೋಡಿದ್ದೀರಿ, ನಾನು ಅವ್ರನ್ನ ನೋಡಿದ್ದೀನಿ. ಆದರೆ ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಎಲ್ಲ ಕೆಲಸಗಳನ್ನು ಬಿಟ್ಟು ಬರುವಂಥ ಒಂದು ಸಹೃದಯತೆ ಆ ಅವ್ರಿಗಿದೆ, ಅವರೊಳಗಡೆ ಇದೆ. ಹೀಗಾಗಿ ಅವರಿಗೆ ನಾನು ವಿಶೇಷವಾಗಿ ನಮಸ್ಕಾರವನ್ನು ಸಲ್ಲಿಸ್ತೀನಿ. ಜೊತೆಗೆ ಅಮೀನ್ ಅವರೇ, ನಾನು ಆಶಾನ್ ಅವರು ಮತ್ತು ಇನ್ನೂ ಅನೇಕ ಸ್ನೇಹಿತರು, ಇಲ್ಲಿ ಫೈಜಲ್ ಅವರು ಎಲ್ಲರೂ ಇದ್ದಾರೆ. ನಾನು ಇನ್ನೊಬ್ಬರು ಸ್ನೇಹಿತರು, ನಾನಿವತ್ತು ಭಾರಿ ಸಂಕಷ್ಟದಲ್ಲಿದ್ದೆ, ನನ್ನ ಮೊಬೈಲನ್ನು ಕಳ್ಕೊಂಡು ಅವರೆಲ್ಲೋ ಕಾಣಿಸ್ತಾ ಇಲ್ಲ. ಅವರೆಲ್ಲರೂ ಕೂಡ ನನಗೆ ಎಷ್ಟು ಸಹಾಯ ಮಾಡಿದರು ಇವತ್ತು. ಆದರೆ ನನಗೆ ಆಗನ್ಸಿದ್ದೇನು ಅಂತಂದರೆ, ದೊಡ್ಡ ಧರ್ಮ ಅಂತಂದರೆ ಮನುಷ್ಯತ್ವ ಒಂದೇ. ಆ ಮನುಷ್ಯತ್ವ ಉಳಿಲಿ, ಮನುಷ್ಯತ್ವ ಬಂಧುತ್ವವಾಗಲಿ, ಮನುಷ್ಯನನ್ನು ಪ್ರೀತಿಸೋದೇ ದೇಶ ಪ್ರೇಮ ಅನ್ನೋದು ನಮಗೆಲ್ಲರಿಗೂ ಕೂಡ ಅರಿವಾಗಲಿ ಅಂತ ಹೇಳ್ತಾ ಈ ಮಾತುಗಳನ್ನು ಇಲ್ಲಿಗೆ ನಾನು ಇತಿಶ್ರೀಯನ್ನು ಆಡ್ತಾ ಇದ್ದೇನೆ. ನಮಸ್ಕಾರ. ಆರಂಭಿಕ ಸಾಲಿನ ಆಸನದಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ನಾಡಿನ ಅನೇಕ ಜನಜನಿತ ನಾಯಕರು ಸಭಿಕರಾಗಿ ಇದ್ದಾರೆ. ಅವರೆಲ್ಲರ ಭಾಗವಹಿಸುವಿಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಮ್ಮೆಯಾಗಿದೆ ಎನ್ನುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆಯೂ ನಮ್ಮ ಕರೆಗೆ ಆತ್ಮೀಯವಾಗಿ ಹೋಗೊಟ್ಟು ಮುಖ್ಯ ಅತಿಥಿಗಳಾಗಿ ಬರಲು ಮನಪೂರ್ವಕವಾಗಿ ಒಪ್ಪಿ ಇಲ್ಲಿಗೆ ಆಗಮಿಸಿದ ಅತಿಥಿ ಗಣ್ಯರಿಗೆ ನೆನಪಿನ ಕಾಣಿಕೆಯನ್ನು ನೀಡುವ ಕಾರ್ಯಕ್ರಮ. ಚಿಂತಕರು, ಮಾಜಿ ಶಾಸಕರು ಕಡೂರು, ಇವರಿಗೆ ಜಮಾತೆ ಇಸ್ಲಾಮಿ ಹಿಂದ್ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡಲು ನಾನು ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಡಾಕ್ಟರ್ ಬೆಳಗಾವಿ ಮೊಹಮ್ಮದ್ ಸಾದ್ ಅವರನ್ನು ಕೋರಿಕೊಳ್ಳುತ್ತಿದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳು ಫಾದರ್ ಕ್ಲಿಫರ್ಡ್ ಫೆರ್ನಾಂಡೆಸ್, ಇವರಿಗೂ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಬೆಳಗಾವಿ ಮೊಹಮ್ಮದ್ ಸಾದ್ ರವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸಭಿಕರೇ, ನಮ್ಮೊಂದಿಗೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿದ್ದಾರೆ ಶ್ರೀ ನಿಕೇತ್ ರಾಜ್ ಮೌರ್ಯ. ಶ್ರೀ ನಿಕೇತ್ ರಾಜ್ ಮೌರ್ಯ ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಲಿಕ್ಕಾಗಿ ನಾನು ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರಾಗಿರುವ ಜನಾಬ್ ಮೊಹಮ್ಮದ್ ಕುಂಜಿ ಇವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿರುವ ಪದ್ಮಶ್ರೀ ಶ್ರೀಯುತ ಹರೇಕಳ ಹಾಜಬ್ಬ ಇವರಿಗೂ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರಾಗಿರುವ ಮೊಹಮ್ಮದ್ ಕುಂಜಿ ಇವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಸಭಿಕರೇ, ಚಪ್ಪಾಳೆ ತಟ್ಟಿ ನಮ್ಮ ಗೌರವ ಪ್ರೀತಿಯನ್ನು ಶ್ರೀ ಹರೇಕಳ ಹಾಜಬ್ಬರವರಿಗೆ ತೋರಿಸಬೇಕಾಗಿ ನಿಮ್ಮೆಲ್ಲರೊಂದಿಗೆ ವಿನಂತಿಸುತ್ತಿದ್ದೇನೆ. ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಮುಂದಿನ ಭಾಗ, ಕಾರ್ಯಕ್ರಮದ ಪ್ರಮುಖ ಅಂಗವಾದಂತಹ ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಿಕೊಡಲಿಕ್ಕಾಗಿ ನಾನು ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬೆಳಗಾವಿ ಮೊಹಮ್ಮದ್ ಸಾದ್ ಇವರನ್ನು ಕೋರಿಕೊಳ್ಳುತ್ತಿದ್ದೇನೆ. ನಹಮದುಹು ವ ನಸಲ್ಲಿ ಅಲಾ ರಸೂಲಿಹಿಲ್ ಕರೀಮ್. قال الله تعالى في القرآن المجيد أعوذ بالله من الشيطان الرجيم بسم الله الرحمن الرحيم واتقوا فتنة لا تصيبن الذين ظلموا منكم خاصة. ದೇಶದ ಹಿತಚಿಂತನೆ, ಪ್ರವಾದಿಯವರ ಚಿಂತನೆಗಳ ಬೆಳಕಿನಲ್ಲಿ ಎಂಬ ಈ ವಿಚಾರಗೋಷ್ಠಿಯಲ್ಲಿ ಸೇರಿರುವ ಎಲ್ಲ ಗಣ್ಯ ಅತಿಥಿಗಳಿಗೆ ಮತ್ತು ಇಲ್ಲಿ ಸಭೆಯಲ್ಲಿ ನೆರೆದಿರುವ ಎಲ್ಲ ಮಹಿಳೆಯರು ಮತ್ತು ಮಹನೀಯರಿಗೆ ಈ ಒಂದು ಸಂಜೆ ನಡೆದಂತಹ ವಿಚಾರಗೋಷ್ಠಿ ಮತ್ತು ಇದರಲ್ಲಿ ನಮ್ಮ ಮುಂದೆ ಬಂದಿರುವ ಅತ್ಯಮೂಲ್ಯವಾದ ಅನಿಸಿಕೆಗಳು, ಅದ್ಭುತವಾದ ಭಾಷಣಗಳು, ಇದನ್ನೆಲ್ಲ ಆಲಿಸಿದ ನಂತರ ಮತ್ತೆ ಬೇರೆ ವಿಷಯ ಹೇಳುವ ಅವಶ್ಯಕತೆ ಹೆಚ್ಚಾಗಿ ನನಗೆ ಕಾಣಲ್ಲ. ಆದರೂ ಈ ಮಹತ್ವವಾದ ಈ ಟಾಪಿಕ್ ಮೇಲೆ, ಈ ಶೀರ್ಷಿಕೆಯಲ್ಲಿ ನಾವು ಸಾಗುತ್ತಿರುವ ಇತ್ತೀಚಿನ ಕಾಲದ ಕಷ್ಟ ಕಾರ್ಪಣ್ಯಗಳಲ್ಲಿ
ನಮಗೇನು ಸಂದೇಶವಿದೆ ಎಂಬುದನ್ನು ನಾನು ಕೆಲವು ಮಾತುಗಳಲ್ಲಿ ಮಾತ್ರ ನಿಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಪಡುತ್ತೇನೆ. ಭಾರತ ನಮ್ಮ ಹೆಮ್ಮೆಯ ದೇಶ. ದೇಶ ಪ್ರೇಮ ಒಂದು ಸಹಜವಾದ ಮತ್ತು ಪ್ರಾಕೃತಿಕ ಭಾವನೆ. ನಾವೆಲ್ಲರೂ ನಮ್ಮ ದೇಶದ ಪ್ರಗತಿ, ಏಳಿಗೆಯನ್ನು ಬಯಸುತ್ತೇವೆ. ದೇಶದ ಹಿತಕ್ಕೋಸ್ಕರ ತ್ಯಾಗ, ಬಲಿದಾನ ಕೊಡಲು ನಾವು ಯಾವಾಗಲೂ ಸಿದ್ಧರಿರುತ್ತೇವೆ. ಅಗತ್ಯವಿದ್ದರೆ ದೇಶದ ಸಂರಕ್ಷಣೆಗೆ ಜೀವನವನ್ನು ಅರ್ಪಿಸುವುದು ನಮ್ಮ ಕರ್ತವ್ಯ ಎಂದು ನಾವು ಭಾವಿಸುತ್ತೇವೆ. ಹೆಮ್ಮೆಯ ವಿಷಯ ಏನೆಂದರೆ, ನಮ್ಮ ಭಾರತ ದೇಶವು ಜಗತ್ತಿನ ಮಹತ್ವದ ದೇಶಗಳಲ್ಲಿ ಒಂದಾಗಿದೆ. ನಮ್ಮ ವಿಜ್ಞಾನ, ತಾಂತ್ರಿಕ ಬೆಳವಣಿಗೆ, GDPಯ ಹೆಚ್ಚುವರಿ, ಸೈನಿಕ ಬಲ, ಆರ್ಥಿಕ ಪ್ರಗತಿ, ಯುವಕರ ಸಂಖ್ಯೆ ಇತ್ಯಾದಿ ವಿಷಯಗಳಲ್ಲಿ ನಮ್ಮ ದೇಶ ಅತಿ ವೇಗದಿಂದ ಮುಂದೆ ಸಾಗುತ್ತಿದೆ. ಹಲವಾರು ಅಚೀವ್ಮೆಂಟ್ಸ್ ನಮ್ಮದಿದೆ. ನಮ್ಮ ದೇಶದ ವೈಶಿಷ್ಟ್ಯಗಳನ್ನು ವಿವರಿಸಲಿಕ್ಕೆ ಹೊರಟರೆ ಅದೇ ಒಂದು ಭಾಷಣ ಆಗಬಹುದು. ಆದರೂ ದುರದೃಷ್ಟವಶಾತ್ ನಮ್ಮ ದೇಶ ಹಲವಾರು ಘೋರ ಸಮಸ್ಯೆಗಳನ್ನು ಸಹ ಎದುರಿಸುತ್ತಿದೆ. ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ. ಇವತ್ತು ನಾವು ಸೇರಿರುವುದು ರಬಿಯುಲ್ ಅವಲ್ ತಿಂಗಳು. ಇನ್ನು 2 ದಿವಸದಲ್ಲಿ 12th ರಬಿಯುಲ್ ಅವಲ್ ಬರುತ್ತೆ, ಪ್ರವಾದಿಯ ಜನನದ ದಿವಸ. ಈ ತಿಂಗಳಲ್ಲಿ ಪ್ರವಾದಿ ಮಹಮ್ಮದರ ಬೋಧನೆಗಳನ್ನು, ಅವರ ಟೀಚಿಂಗ್ಸನ್ನು ನೆನಪು ಮಾಡಿಕೊಳ್ಳುವ, ಇತರರಿಗೆ ತಲುಪಿಸುವ ಒಂದು ಪರಂಪರೆ ಜಮಾತೆ ಇಸ್ಲಾಮಿದು ಮೊದಲಿಂದ ನಡೆಯುತ್ತಾ ಬಂದಿದೆ. ಪ್ರವಾದಿ ಮಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಡೀ ಮಾನವ ಕುಲಕ್ಕೆ ಪ್ರವಾದಿಯಾಗಿ ಬಂದರು. ಸಾರ್ವಕಾಲಿಕ, ಸಾರ್ವತ್ರಿಕ ಮತ್ತು ಇಡೀ ಪ್ರಪಂಚಕ್ಕೆ, ಲೋಕಗಳಿಗೆ ಲೋಕಾನುಗ್ರಹಿಯಾಗಿ ಬಂದರು. ರಬ್ಬುಲ್ ಆಲಮೀನ್ ಕಡೆಯಿಂದ ರಹಮತುಲ್ಲಿಲ್ ಆಲಮೀನ್ ಆಗಿ, ಹುದಲ್ಲಿನ್ನಾಸ್ ಎಲ್ಲರಿಗೂ ಅನ್ವಯವಾಗುವಂತಹ ಒಂದು ಹಿದಾಯತನ್ನು, ಒಂದು ಪುಸ್ತಕವನ್ನು ತಂದರು. ಗತಿಸಿ ಹೋದ ಎಲ್ಲ ಕಾಲ ಮತ್ತು ಪ್ರದೇಶಗಳಲ್ಲಿ ಬಂದ ಎಲ್ಲ ಪ್ರವಾದಿಗಳ ದೃಢೀಕರಣ ಮತ್ತು ಅಂಗೀಕರಣವಾಗಿ ಮತ್ತು ಸೃಷ್ಟಿಕರ್ತನ ವತಿಯಿಂದ ಅಂತಿಮ ಮತ್ತು ಸಂಪೂರ್ಣ ದಿವ್ಯವಾಣಿ ಖುರಾನ್ ಜೊತೆ ಅವರು ಆಗಮಿಸಿದರು. ಪ್ರವಾದಿಯ ಬೋಧನೆಗಳು ಪ್ರಳಯ ಕಾಲದವರೆಗೂ ಸುರಕ್ಷಿತ ಮತ್ತು ಅಧಿಕೃತವಾಗಿ ಉಳಿದುಕೊಂಡಿವೆ. ಸೂರ್ಯ, ಚಂದ್ರ, ಗಾಳಿ, ನೀರಿನಂತೆ ಪ್ರವಾದಿ ತೋರಿಸಿಕೊಟ್ಟ ಸನ್ಮಾರ್ಗವು ಎಲ್ಲ ಕಾಲದ ಜನರಿಗೆ, ಪ್ರತಿಯೊಬ್ಬರಿಗೂ ಇಹಪರ ಲೋಕಗಳ ಮುಕ್ತಿಯ ಮಾರ್ಗವಾಗಿದೆ. ಮಾನವ ಸಮಾಜವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳ ಪರಿಹಾರವು ಪ್ರವಾದಿಗಳ ಮಾರ್ಗದರ್ಶನದಲ್ಲಿ ನಾವು ಕಂಡುಹಿಡಿಯಬಹುದಾಗಿದೆ. ದೇಶದ ಹಿತಚಿಂತನೆಯ ವಿಷಯದಲ್ಲಿ ನಾನು 7 ಪ್ರಶ್ನೆಗಳನ್ನು, 7 ಸವಾಲುಗಳನ್ನು, 7 ಚಾಲೆಂಜಸನ್ನು ನಿಮ್ಮ ಮುಂದೆ ಮೆನ್ಷನ್ ಮಾಡಬೇಕನ್ನಿಸುತ್ತೇನೆ. ಅದರಲ್ಲಿ ಪ್ರವಾದಿಯ ಟೀಚಿಂಗ್ಸಲ್ಲಿ ನಮಗೆ ಅವರ ಚಿಂತನೆಗಳಲ್ಲಿ ಏನು ಬೆಳಕಿದೆ ಎಂಬುದನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ನಾನು ಮಾಡಬಯಸುತ್ತೆ. ಮೊಟ್ಟ ಮೊದಲನೆಯದಾಗಿ, ನಮ್ಮ ದೇಶ ಸ್ವಾತಂತ್ರ್ಯ ಗಳಿಸಿ 75 ವರ್ಷ ಆದರೂ ನಮ್ಮ ದೇಶದಲ್ಲಿ ಕಂಡುಬರುವ ಸಾಮಾಜಿಕ ತಾರತಮ್ಯ, ಉಚ್ಚ ನೀಚತೆ, ಅಸ್ಪೃಶ್ಯತೆ, ಭೇದ ಭಾವ ಇದೊಂದು ದೊಡ್ಡ ಕಳಂಕವಾಗಿ ನಮ್ಮ ಸಮಾಜದಲ್ಲಿ ಎದ್ದು ತೋರುತ್ತೆ. ಮೀಸಲಾತಿ ನೀತಿಯಿಂದ ಹಿಂದುಳಿದ ವರ್ಗಗಳಲ್ಲಿ ಕೆಲವು ಮೇಲ್ಮಟ್ಟದ ಜನರಿಗೆ ಮಾತ್ರ ಆರ್ಥಿಕ ಮತ್ತು ಬೌದ್ಧಿಕವಾಗಿ ಸ್ವಲ್ಪ ಉನ್ನತಿಯಾಗಿರಬಹುದು. ಆದರೆ ಸಾಮಾಜಿಕ ಮತ್ತು ಮಾನಸಿಕವಾಗಿ ಏನೂ ವ್ಯತ್ಯಾಸ ಉಂಟಾಗಿಲ್ಲ. ದೀನ ದಲಿತರ ಮೇಲೆ ಆಗುವ ದೌರ್ಜನ್ಯಗಳನ್ನು ದಿನನಿತ್ಯ ನಾವು ಕೇಳುತ್ತಲೇ ಇದ್ದೇವೆ. ಇತ್ತೀಚೆಗೆ ಕಳೆದ 2 ವಾರಗಳಲ್ಲಿ ಕೋಲಾರಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ, ಕೊಪ್ಪಳಲ್ಲಿ ಎಂತಹ ಘಟನೆಗಳು ನಡೆದಿದ್ದೇವೆ, ನಾವು ಅದನ್ನು ನೋಡಿದ್ದೇವೆ. ಚಿಕ್ಕ ಮಗುವೊಂದು ಸವರ್ಣೀಯ ದೇವಾಲಯದಲ್ಲಿ ಒಳಗೆ ಹೋಗಿ ಮೂರ್ತಿಗೆ ಕೈ ತಟ್ಟಿದ್ದಕ್ಕೋಸ್ಕರ ಅದರ ಮೇಲೆ 60,000 ರೂಪಾಯಿಯ ವಿಧಿಯನ್ನು
ಅವರ ಮೇಲೆ ಹೇರಲಾಯಿತು. ರಾಜಸ್ಥಾನದಲ್ಲಿ ತನ್ನ ಅಧ್ಯಾಪಕನ ನೀರು ಕುಡಿದದಕ್ಕೋಸ್ಕರ ಒಬ್ಬ ಮಗುವಿನ ಹತ್ಯೆ ಆಯಿತು. ಇದು ಒಕೇಶನಲ್, ಯಾವಾಗಲೂ ಒಂದು ಸಾರಿ ಆಗುವಂತಹ ಕೃತ್ಯಗಳಲ್ಲ. ಇದು ದಿನನಿತ್ಯ ನಾವು ನೋಡುತ್ತಿರುವ, ಓದುತ್ತಿರುವ, ವೀಕ್ಷಿಸುತ್ತಿರುವ ಸಮಸ್ಯೆಗಳಾಗಿದೆ. ಕುರಾನ್ ಹೇಳುವುದು, ನಾವು ಆದಮರ ಸಂತತಿಗೆ ಈ ತಾರತಮ್ಯವನ್ನು ಹೋಗಲಾಡಿಸಬೇಕಾದರೆ ಜನರ ಮಾನಸಿಕ ಪರಿವರ್ತನೆಯಾಗಬೇಕು. ಕುರಾನ್ ಹೇಳುತ್ತೆ, ವಲಕದ್ ಕರ್ರಮ್ನಾ ಬನಿ ಆದಮ್, ನಾವು ಆದಮರ ಸಂತತಿಗೆ ಘನತೆ, ಶ್ರೇಷ್ಠತೆ ಮತ್ತು ಉತ್ಕೃಷ್ಟತೆಯನ್ನು ದಯಪಾಲಿಸಿದೆವು. ಎಲ್ಲ ಮನುಷ್ಯರಿಗೆ, ಪ್ರತಿಯೊಬ್ಬ ಮನುಷ್ಯನಿಗೆ ಈ ಘನತೆಯನ್ನು, ಈ ಸ್ವಾತಂತ್ರ್ಯವನ್ನು, ಈ ಉತ್ಕೃಷ್ಟತೆಯನ್ನು ಅಲ್ಲಾಹನು ದಯಪಾಲಿಸಿದ್ದಾನೆ. ಇನ್ನೊಂದು ಕಡೆ ಕುರಾನ್ ಹೇಳುತ್ತೆ, ಯಾ ಅಯ್ಯುಹನ್ನಾಸ್ ಇನ್ನಾ ಖಲಕ್ನಾಕುಂ ಮಿನ್ ಝಕರಿನ್ ವ ಉನ್ಸಾ, ಜನರೇ ನಾವು ನಿಮ್ಮನ್ನು ಒಬ್ಬ ಪುರುಷನಿಂದ ಮತ್ತು ಒಬ್ಬ ಸ್ತ್ರೀಯಿಂದ ಉಂಟು ಮಾಡಿದೆವು. ತರುವಾಯ ನೀವು ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ ನಿಮ್ಮನ್ನು ಗೋತ್ರಗಳಲ್ಲಿ ಮತ್ತು ಜನಾಂಗಗಳಾಗಿ ನಾವು ಮಾಡಿದೆವು. ನಿಮ್ಮ ಪೈಕಿ ಅತ್ಯಧಿಕ ಧರ್ಮನಿಷ್ಠ ಉಳ್ಳವನೇ ವಾಸ್ತವದಲ್ಲಿ ಅಲ್ಲಾಹನ ಬಳಿ ಅತಿ ಹೆಚ್ಚು ಗೌರವಕ್ಕೆ ಪಾತ್ರ. ನಿಶ್ಚಯವಾಗಿಯೂ ಅಲ್ಲಾಹು ಸರ್ವಜ್ಞನೂ ವಿವರಪೂರ್ಣನೂ ಆಗಿರುತ್ತಾನೆ. ಈ ಕಾಮನ್ ಬ್ರದರ್ಹುಡ್, ಒಬ್ಬ ದೇವ, ಒಬ್ಬ ತಾಯಂದಿರು ಮತ್ತು ಎಲ್ಲ ಮನುಷ್ಯರ ಸಹೋದರತ್ವ, ಈ ಟೀಚಿಂಗನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತುಂಬ ಒತ್ತಾಯ ಕೊಟ್ಟು ಹೇಳಿದ್ದಾರೆ. ಮತ್ತು ಅಂತಿಮ ಹಜ್ ಸಮಯದಲ್ಲಿ ವಿದಾಯ ಭಾಷಣೆಯಲ್ಲಿ ಅವರು ಮಾಡಿದ ಘೋಷಣೆ, ಯಾವ ಅರಬನಿಗೆ ಯಾವ ಅರಬೇತರನ ಮೇಲೆ ಯಾವ ಶ್ರೇಷ್ಠತೆಯೂ ಇಲ್ಲ, ಯಾವ ಅರಬೇತನಿಗೂ ಯಾವ ಅರಬನ ಮೇಲೆ ಶ್ರೇಷ್ಠತೆ ಇಲ್ಲ, ಕರಿಯನಿಗೆ ಬಿಳಿಯನ ಮೇಲೆ, ಬಿಳಿಯನಿಗೆ ಕರಿಯನ ಮೇಲೆ ಏನೂ ಶ್ರೇಷ್ಠತೆ ಇಲ್ಲ. ಧರ್ಮನಿಷ್ಠೆ ಮತ್ತು ಉನ್ನತ ಚಾರಿತ್ರ್ಯದ ಹೊರತು ನೀವೆಲ್ಲರೂ ಆದಮನ ಸಂತತಿಗಳು ಮತ್ತು ಆದಮರನ್ನು ಮಣ್ಣಿನಿಂದ ಸೃಷ್ಟಿಸಲಾಗಿದೆ. ಇಂತಹ ಬೋಧನೆಗಳ ಅವಶ್ಯಕತೆ ಇಂದಿಗೂ ಇದೆ. ಈ ಮನ ಪರಿವರ್ತನೆ ಮಾಡದೆ, ಈ ಸಮಾನತೆಯನ್ನು ಸಾರದೆ, ಇದು ನಮ್ಮ ಹೃದಯಗಳಲ್ಲಿ ಬೇರೂರದೆ ಈ ಸಮಸ್ಯೆಯನ್ನು ನಾವು ಹೋಗಲಾಡಲಿಕ್ಕೆ ಸಾಧ್ಯವಿಲ್ಲ. ಎರಡನೇ ಮಾತು, ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಗೌರವ ಕೊಡುವುದು. ಇತ್ತೀಚೆಗೆ ಧರ್ಮ ಪರಿವರ್ತನೆ ನಿಷೇಧ ಕಾಯ್ದೆಗಳು ಬರುತ್ತಾ ಇದೆ. ನಮ್ಮ ಸಂವಿಧಾನ ಇನ್ನೊಂದು ಮಾತು ಹೇಳುತ್ತೆ, ತುಂಬ ಅಗ್ರೆಸಿವ್ ಆಗಿ ಜನರು ತಮ್ಮ ಧರ್ಮವೇ ಸರಿ, ಶ್ರೇಷ್ಠ ಎಂದು ಸಾರುತ್ತಾರೆ. ಇದರ ಹಿನ್ನೆಲೆಯಲ್ಲಿ ಪ್ರವಾದಿ ಏನು ಹೇಳಿದ್ದಾರೆ, ಕುರಾನ್ ಏನು ಸಾರುತ್ತೆ ಎಂಬುದನ್ನು ನಾವು ನೋಡಬಹುದು. ಅಲ್ಲಾಹನು ಎಲ್ಲ ಮನುಷ್ಯರನ್ನು ಅಭಿಪ್ರಾಯ ಮತ್ತು ಅಧಿಕಾರದ ಸ್ವಾತಂತ್ರ್ಯ ಕೊಟ್ಟು ಸೃಷ್ಟಿಸಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನಿಗೆ ಈ ಸ್ವಾತಂತ್ರ್ಯ ಇದೆ ಮತ್ತು ಇದೇ ಅಧಿಕಾರದ ಬಳಕೆಯ ಪ್ರಕಾರ ಪರಲೋಕದಲ್ಲಿ ಅವನನ್ನು ಪ್ರಶ್ನಿಸಲಾಗುವುದು. ದುರಾಸೆ, ದ್ರೋಹ ಅಥವಾ ದಬ್ಬಾಳಿಕೆಯಿಂದ ಯಾರ ಧರ್ಮವನ್ನು ನಾವು ಪರಿವರ್ತಿಸಬಾರದು. ಅದೇ ತರಹ ಸ್ವತಃ ಇಷ್ಟದಿಂದ ಧರ್ಮವನ್ನು ಆಚರಿಸುವ ಅಥವಾ ಬದಲಾಯಿಸುವ ಅಧಿಕಾರವನ್ನು ಯಾರಿಂದಲೂ ಕಸಿಯಲಿಕ್ಕೂ ಅನುಮತಿ ಇಲ್ಲ. ಮುಕ್ತ ಮನಸ್ಸಿನಿಂದ ವಿಚಾರಿಸುವ ಮತ್ತು ಸ್ವೀಕರಿಸುವ ಅಥವಾ ನಿರಾಕರಿಸುವ, ತಿರಸ್ಕರಿಸುವ ಹಕ್ಕು ಎಲ್ಲರಿಗೂ ಇದೆ. ಕುರಾನ್ ಹೇಳುತ್ತೆ, ಲಾ ಇಕ್ರಾಹ ಫಿದ್ದೀನ್, ಧರ್ಮದ ವಿಷಯದಲ್ಲಿ ಯಾವ ರೀತಿಯ ಒತ್ತಾಯ ಬಲಾತ್ಕಾರ ಇಲ್ಲ. ಲಕುಂ ದೀನಕುಂ ವಲಿಯ ದೀನ್, ನಿಮಗೆ ನಿಮ್ಮ ಧರ್ಮ, ನನಗೆ ನನ್ನ ಧರ್ಮ. ವಕುಲಿಲ್ ಹಕ್ಕು ಮಿರ್ ರಬ್ಬಿಕುಂ ಫಮನ್ ಶಾ ಫಲ್ಯುಮಿನ್ ವಮನ್ ಶಾ ಫಲ್ಯಕ್ಫುರ್. ಇದು ನಿಮ್ಮ ಪ್ರಭುವಿನ ಕಡೆಯಿಂದ ಬಂದ ಸತ್ಯ. ಇಷ್ಟವಿದ್ದವನು ಸ್ವೀಕರಿಸಿಕೊಳ್ಳಲಿ, ಇಷ್ಟವಿದ್ದವನು ನಿರಾಕರಿಸಲಿ. ಪ್ರವಾದಿಗಳಿಗೂ ಸಹ ಬೇರೆಯವರ ಮೇಲೆ ಒತ್ತಾಯವಾಗಿ ಧರ್ಮವನ್ನು ಹೇರಿಸುವ ಅವರಿಗೂ ಕೂಡ ಈ ಅಧಿಕಾರವಿರಲಿಲ್ಲ. ಇನ್ನೊಂದು ಕಡೆ ಹೇಳುತ್ತೆ, ಪ್ರವಾದಿಗಳೇ, ನೀವು ಇಚ್ಛಿಸಿದವರಿಗೆ ಸನ್ಮಾರ್ಗ ನೀಡಲು ನಿಮ್ಮಿಂದಾಗದು, ಆದರೆ ಅಲ್ಲಾಹನು ತಾನಿಚ್ಛಿಸಿದವರಿಗೆ ಸನ್ಮಾರ್ಗ ನೀಡುತ್ತಾನೆ. ಒಂದು ವಾಸ್ತವಿಕತೆಯನ್ನು ನಾವೆಲ್ಲ ಅರಿಯಬೇಕಾಗಿದೆ.
ವಮಾ ಕಾನನ್ನಾಸು ಇಲ್ಲ ಉಮ್ಮತಂ ವಾಹಿದ, ಮೊಟ್ಟ ಮೊದಲು ಆರಂಭದಲ್ಲಿ ಮಾನವರೆಲ್ಲರೂ ಒಂದೇ ಸಮುದಾಯದವರಾಗಿದ್ದರು. ಆದರೆ ಅನಂತರ ಅವರು ವಿವಿಧ ತತ್ವ ಆದರ್ಶಗಳಲ್ಲಿ ಹಂಚಿ ಹೋದರು. ಇದೊಂದು ವಾಸ್ತವಿಕತೆ, ಇದನ್ನು ನಾವು ಮರೆಯಬಾರದು, ಇದನ್ನು ನಾವು ಮೀರಬಾರದು. ಫಖ್ತಲಫು, ಅವರ ಮಧ್ಯೆ ಭಿನ್ನಾಭಿಪ್ರಾಯ ಒಂದು ವಾಸ್ತವಿಕತೆ. ನಾವು ಧರ್ಮದ ಪ್ರಚಾರವಲ್ಲ, ಪರಿಚಯ ಮಾಡಿಸಬೇಕು. ವಲೌ ಶಾ ಹದಾಕುಂ ಅಜ್ಮೈನ್, ಅಲ್ಲಾಹನು ಇಚ್ಛಿಸಿದರೆ ಎಲ್ಲರನ್ನೂ ಒಂದೇ ರೀತಿಯಾಗಿ ಸೃಷ್ಟಿಸುತ್ತಿದ್ದ. ಇದು ಅವನ ಕಾನೂನು, ಅದನ್ನು ನಾವು ಉಲ್ಲಂಘಿಸಬಾರದು. ಈ ಇತ್ತೀಚಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಹಿಂದುಳಿದ ಜನಾಂಗದವರನ್ನು ತಾವು ಹುಟ್ಟಿದ ಧರ್ಮ ಮತ್ತು ಕುಲಗೋತ್ರಗಳಲ್ಲಿ ಉಳಿಸುವ ಪ್ರಯತ್ನ ಒಂದು ಕಡೆ, ಇನ್ನೊಂದು ಕಡೆ ಎಲ್ಲ ಧರ್ಮ ಪರಿವರ್ತನೆಗಳನ್ನು ದ್ರೋಹ ಮತ್ತು ಒತ್ತಾಯದಿಂದ ಮಾಡಲಾದ ಪರಿವರ್ತನೆ ಎಂದು ಬಿಂಬಿಸಲಾಗುತ್ತಿದೆ. ಮನುಷ್ಯನ ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನಕ್ಕೆ ನಾವು ಧಕ್ಕೆ ತರಬಾರದು. ಸಂವಿಧಾನವೇ ಕೊಟ್ಟಿರುವ ಹಕ್ಕುಗಳನ್ನು ನಾವು ನಿರಾಕರಿಸಬಾರದು. ಪ್ರವಾದಿಯ ಈ ನಿಟ್ಟಿನ ಬೋಧನೆಗಳಲ್ಲಿ ನನಗೆ ಒಂದು ಸಂತುಲಿತ ಮಾರ್ಗದರ್ಶನವಿದೆ. ಮೂರನೇ ವಿಷಯ, ನೆರೆಹೊರೆಯವರ ಜೊತೆ ನಾವು ಯಾವ ರೀತಿ ಬಾಳಬೇಕು, ಅವರ ಹಕ್ಕು ಬಾಧ್ಯತೆಗಳೇನು, ಮತ್ತು ಶಾಂತಿಯುತ ಸಮಾಜ ಯಾವ ರೀತಿ ನಿರ್ಮಾಣವಾಗುತ್ತೆ. ಸ್ವಾರ್ಥ, ವ್ಯಕ್ತಿವಾದ, ಭೌತಿಕವಾದ ಹೆಚ್ಚಾಗಿರುವ ಇಂದಿನ ಕಾಲದಲ್ಲಿ ಪ್ರವಾದಿಯವರು ವಿವರಿಸಿರುವ ನೆರೆಹೊರೆಯವರ ಹಕ್ಕು ಬಾಧ್ಯತೆಗಳ ಪಾಲನೆ ನಿಜವಾಗಿ ಶಾಂತಿ ಮತ್ತು ಮಾನವೀಯತೆಯನ್ನು ಬೆಳೆಸುವಲ್ಲಿ ಸಹಕಾರಿಯಾಗುತ್ತೆ. ಪ್ರವಾದಿ ಹೇಳುತ್ತಾರೆ, ನಿನ್ನ ನೆರೆಹೊರೆಯವನು ಹಸಿದು ಮಲಗಿರುವಾಗ ನೀನು ಹೊಟ್ಟೆ ತುಂಬ ಉಂಡರೆ ನೀನು ವಿಶ್ವಾಸಿಯಲ್ಲ. ನೆರೆಹೊರೆಯವನು ನಿನ್ನ ಕಿರುಕುಳದಿಂದ ಬೇಸತ್ತಿದ್ದರೆ ನಿನ್ನ ನಮಾಜು ಮತ್ತು ದಾನ ಧರ್ಮ ನಿನ್ನನ್ನು ನರಕದಿಂದ ರಕ್ಷಿಸುವುದಿಲ್ಲ. ಹಣ್ಣು ಹಂಪಲು ತಂದರೆ ಪಕ್ಕದ ಮನೆಯವರೆಗೂ ಕೂಡ ನೀಡಿ, ಅಥವಾ ಕನಿಷ್ಠ ಪಕ್ಷ ಸಿಪ್ಪೆಗಳನ್ನು ಹೊರಗೆ ಹಾಕಬೇಡ. ಅದರಿಂದ ಪಕ್ಕದ ಮನೆಯ ಮಕ್ಕಳಿಗೆ ಅದನ್ನು ನೋಡಿ ನಮಗಿಲ್ಲವೆಂದು ನೋವಾದೀತು ಎಂದು ಪ್ರವಾದಿ ಹೇಳಿದ್ದಾರೆ. ಇಂತಹ ಅನೇಕ ಬೋಧನೆಗಳನ್ನು ನಾವು ನೋಡಿದರೆ ಎಷ್ಟರ ಮಟ್ಟಿಗೆ ಅಂದರೆ ಪ್ರವಾದಿಯ ಅನುಯಾಯಿಗಳಿಗೆ ಸಂಶಯವಾಯಿತು. ನೆರೆ ಮನೆಯವರನ್ನು ನಮ್ಮ ವಾರಿಸುದಾರರನ್ನಾಗಿ ಆಜ್ಞಾಪಿಸಬಹುದು ಎಂಬ ಸಂಶಯ ಅವರಲ್ಲಿ ಹುಟ್ಟು ಬಂತು. ಇಂತಹ ಸಂಬಂಧ ಬೆಳೆದರೆ ಈ ನೆರೆಹೊರೆಯವರಲ್ಲಿ ಮುಸ್ಲಿಮ, ಹಿಂದೂ ಎಂಬ ವ್ಯತ್ಯಾಸವಿಲ್ಲ. ಎಲ್ಲರೂ ನೆರೆಹೊರೆಯವರು, ಯಾವುದೇ ಧರ್ಮ ಪಾಲಿಸುವವರಾಗಲಿ. ಇದನ್ನು ನಾವು ಸರಿಯಾಗಿ ಅನುಸರಿಸಿದರೆ ಮತ್ತು ಇಂತಹ ಸಂಬಂಧ ಜನರ ಮಧ್ಯೆ, ಸಮುದಾಯಗಳ ಮಧ್ಯೆ, ಪಟ್ಟಣಗಳ ಮಧ್ಯೆ ಇಂತಹ ಸುಮಧುರ ಸಂಪರ್ಕ ಬೆಳೆದು ಬಂದರೆ ಯಾರು ಇದನ್ನು ಕೆದರಲಿಕ್ಕೆ ಸಾಧ್ಯ? ನಮ್ಮ ಸಮಾಜ ಮತ್ತು ದೇಶದಲ್ಲಿ ಶಾಂತಿ ನೆಲೆಸಲು ಇದೊಂದು ಉಪಾಯವೇ ಸಾಕು. ಸಾಮಾಜಿಕ ಜಾಲತಾಣಗಳ ಇನ್ನೊಂದು ವಿಷಯ, ಸಾಮಾಜಿಕ ಜಾಲತಾಣಗಳ ಇಂದಿನ ಕಾಲದಲ್ಲಿ ವದಂತಿಗಳು ಯಾವ ರೀತಿ ಹರಡಿ ಹಾನಿಕಾರಿಯಾಗುತ್ತೆ ಎಂಬುದನ್ನು ನಾವು ಕಾಣುತ್ತಿದ್ದೇವೆ. ಅದರ ಬಗ್ಗೆ ಪ್ರವಾದಿ ಏನು ಹೇಳಿದ್ದಾರೆ? ಕುರಾನ್ ಆದೇಶಿಸಿದಂತೆ ನಾವು ವದಂತಿಗಳ ಯಾವುದೇ ಸುದ್ದಿಯನ್ನು ಖಚಿತಪಡಿಸದೆ ಹರಡಿಸಬಾರದು ಮತ್ತು ಅದನ್ನು ಅಧಿಕಾರಿಗಳಿಗೆ ಮೊದಲು ತಲುಪಿಸಬೇಕೆಂದು ಕುರಾನ್ ವಾದಿಸುತ್ತೆ. ಇದನ್ನು ನಾವು ಪಾಲಿಸಿದರೆ ಎಷ್ಟೋ ಅನಾಹುತಗಳನ್ನು ನಾವು ತಪ್ಪಿಸಬಹುದು. ಪ್ರವಾದಿಯವರು ಹೇಳಿದ್ದಾರೆ, ಮನುಷ್ಯನ ಸುಳ್ಳುಗಾರನಾಗಲಿಕ್ಕೆ ಅವನ ಅನಧಿಕೃತ ಸುದ್ದಿಗಳನ್ನು ಹರಡುವುದೇ ಸಾಕು. ಈ ತತ್ವಗಳನ್ನು ನಾವು ಪಾಲಿಸಿದರೆ ಸಮಾಜದಲ್ಲಿ ಯಾವ ಥರ ಶಾಂತಿ ಬೆಳೆಯಲಿಕ್ಕೆ ಸಾಧ್ಯ ಎಂಬುದನ್ನು ನಾವು ಪರಿಗಣಿಸಬಹುದು. ನಾಲ್ಕನೇ ವಿಷಯ, ಚಾರಿತ್ರ್ಯ ಮತ್ತು ನೈತಿಕತೆಯ ಮಹತ್ವ. ವೈಯಕ್ತಿಕ ಮತ್ತು ಸಾಮಾಜಿಕ ಚಾರಿತ್ರ್ಯ, ನೈತಿಕತೆ ಮತ್ತು ಮೌಲ್ಯಗಳಿಲ್ಲದ ಸಮಾಜ ಎಂದೂ ನಿಜವಾದ ಬೆಳವಣಿಗೆ ಸಾಧಿಸಲು ಅಸಮರ್ಥ. ಇಂದಿನ ಕಾಲದಲ್ಲಿ ಬೌದ್ಧಿಕ ಮತ್ತು ಆರ್ಥಿಕ ಬೆಳವಣಿಗೆ ಹೆಚ್ಚು ಮಹತ್ವ ನೀಡಲಾಗುತ್ತೆ. ಮೊದಲು 5 ಇಯರ್ ಪ್ಲ್ಯಾನ್ ಮತ್ತು ನೀತಿ ಆಯೋಗ ನಮ್ಮಲ್ಲಿ ಇರುವುದನ್ನು ನಾವು ಕಾಣುತ್ತಿದ್ದೇವೆ. ಆದರೆ ಪ್ರಜೆಗಳ ನೈತಿಕ ಉನ್ನತಿಗೋಸ್ಕರ ವಿಶೇಷ ಏನು ಕಾಳಜಿ ವಹಿಸುವುದನ್ನು ನಾವು ಕಾಣುತ್ತಿಲ್ಲ. ಇದರ ಪರಿಣಾಮವಾಗಿ ಭ್ರಷ್ಟಾಚಾರ, ವ್ಯಭಿಚಾರ, ಹಿಂಸೆ, ದೌರ್ಜನ್ಯ, ಅನ್ಯಾಯ, ಅಪ್ರಾಮಾಣಿಕತೆ ವ್ಯಾಪಕವಾಗಿ ಹರಡಿಕೊಂಡಿದೆ. ಪ್ರವಾದಿವರ್ಯರು ಸೃಷ್ಟಿಕರ್ತನಲ್ಲಿ ನಿಜವಾದ ಮತ್ತು ಆಳವಾದ ಪ್ರಜ್ಞೆ, ವಿಶ್ವಾಸ ಮತ್ತು ಪರಲೋಕದಲ್ಲಿ ನಾನು ಲೆಕ್ಕ ಕೊಡಬೇಕಾಗಿದೆ ಎಂಬ ಜವಾಬ್ದಾರಿತನವನ್ನು ಜನರಲ್ಲಿ ಮೂಡಿಸಿ
ತಂದ ನೈತಿಕ ಕ್ರಾಂತಿಯನ್ನು, ಅವರು ಕೊಟ್ಟ ಒಂದು ಸಂತುಲಿತ ನಿಷ್ಪಕ್ಷವಾದ ಕಾನೂನಿನಲ್ಲಿ ನಾವು ನಮ್ಮ ಸಮಾಜ ಸುಧಾರಣೆಯ ಒಂದು ಒಳ್ಳೆಯ ರೀತಿಯನ್ನು ಕಾಣಬಹುದಾಗಿದೆ. ಇದು 4ನೇ ವಿಷಯ. ಇದೇ ತರಹ ಮಹಿಳೆಯರ ವಿಷಯ, ಅದರ ಬಗ್ಗೆ ಮಾತು ಬಂದಿದೆ. ನಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ಯಾವ ರೀತಿಯ ಅತ್ಯಾಚಾರ ಮತ್ತು ಅನ್ಯಾಯ, ಶೋಷಣೆ ನಡೆಯುತ್ತಿದೆ ಎಂಬುದನ್ನು ನಾವು ಕಾಣುತ್ತಿದ್ದೇವೆ. ಪ್ರವಾದಿಗಳು ವಿಶೇಷವಾಗಿ ಮಹಿಳೆಯರ ಬಗ್ಗೆ, ಅವರ ಸ್ಥಾನಮಾನ ಮತ್ತು ಗೌರವದ ಬಗ್ಗೆ ವಿವರವಾದ ಆಜ್ಞೆಗಳನ್ನು ನೀಡಿದ್ದಾರೆ. ತಾಯಿಯ ಪಾದ ಅಡಿಯಲ್ಲಿ ಸ್ವರ್ಗವಿದೆ. ತಮ್ಮ ಪತ್ನಿಯರ ಜೊತೆ ಯಾರ ವ್ಯವಹಾರ ಉತ್ತಮವಾಗಿರುವುದೋ ಅವರೇ ಉತ್ತಮ ಪುರುಷರು. ಮತ್ತು 2 ಮಕ್ಕಳನ್ನು ಪೋಷಿಸಿ, ಹೆಣ್ಣು ಮಕ್ಕಳನ್ನು ಪೋಷಿಸಿ ಬೆಳೆಸಿದವನಿಗೆ ಸ್ವರ್ಗ ಎಂಬ ಬೋಧನೆಗಳಿಂದ ಪ್ರವಾದಿಯವರು ಜನರ ಮಾನಸಿಕ ತರಬೇತಿ ಮಾಡಿದ್ದಾರೆ ಎಂಬುದನ್ನು ನಾವು ಕಾಣಬಹುದು. ತಮ್ಮ ಜೀವನದ ಅಂತಿಮ ಕ್ಷಣಗಳಲ್ಲೂ ಕೂಡ 2 ಮಾತುಗಳನ್ನು ಪ್ರವಾದಿಯವರು ವಿಶೇಷವಾಗಿ ಹೇಳಿದ್ದಾರೆ: ನಮಾಜ್ ಮತ್ತು ಮಹಿಳೆಯರ ಹಕ್ಕು ಬಾಧ್ಯತೆಗಳು. ಮಹಿಳಾ ಸಮಸ್ಯೆಗಳಿಗೆ ಅತಿ ಉತ್ತಮ ಪರಿಹಾರ ಸ್ತ್ರೀ ವಿಮೋಚಕರಾದ ಪ್ರವಾದಿಯ ಚಿಂತನೆಗಳಲ್ಲಿದೆ. ಇನ್ನು 2 ವಿಷಯ ಇದೆ, ನಿಮ್ಮ ಮುಂದೆ ಇಟ್ಟು ನನ್ನ ಮಾತನ್ನು ಮುಗಿಸುತ್ತೇನೆ. ಇತ್ತೀಚೆಗೆ ನಾವು ಕಾಣುತ್ತಿರುವ ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ಆರ್ಥಿಕ ಶೋಷಣೆ. ಇತ್ತೀಚೆಗೆ ವ್ಯಾಪಕವಾಗಿರುವ ಭೌತಿಕವಾದದ ಪರಿಕಲ್ಪನೆಯ ಪ್ರಭಾವದಲ್ಲಿ ನಮ್ಮ ದೇಶದಲ್ಲಿ ಕೂಡ ಶ್ರೀಮಂತ ಬಡವರ ಮಧ್ಯೆ ಅಂತರವು ಹೆಚ್ಚಾಗುತ್ತಲೇ ಹೋಗುತ್ತಾ ಇದೆ. ಮತ್ತು ನಿರುದ್ಯೋಗ, ಬಡತನ, ಹಸಿವಿನಿಂದ ಸಾಮಾನ್ಯ ಜನರು ಬಳಲಾಡುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. ಪ್ರವಾದಿ ಏನು ಹೇಳಿದ್ದಾರೆ? ಮತ್ತು ನಾವು ನೋಡುತ್ತಾ ಇರೋದು ಬಡ್ಡಿಯ ಶಾಪಕ್ಕೆ ಸಾಮಾನ್ಯ ಜನರೇ ಅಲ್ಲ, ಬಡ ದೇಶಗಳು ಕೂಡ ಬಲಿಪಶುಗಳಾಗುತ್ತಿವೆ. ಇಂತಹ ಬ್ಯಾಕ್ಗ್ರೌಂಡಲ್ಲಿ ಪ್ರವಾದಿಯರು ಹೇಳಿದ ಆಜ್ಞೆಗಳು: ಬಡ್ಡಿ ನಿಷಿದ್ಧ, ವ್ಯವಹಾರ ಮಾಡಬೇಕಾದರೆ ಲಾಭ ನಷ್ಟಗಳಲ್ಲಿ ಪಾಲುಗಾರಿಕೆಯ ನಿಯಮವನ್ನು ಪಾಲಿಸಬೇಕು. ನಮ್ಮ ವಶದಲ್ಲಿರುವ ಸ್ವತ್ತುಗಳು, ಅದಕ್ಕೆ ನಾನು ಮಾಲೀಕನಲ್ಲ, ನಾನು ವಿಶ್ವಸ್ತ, ಟ್ರಸ್ಟಿ. ಝಕಾತ್ ಮತ್ತು ದೇವನ ಸಂಪ್ರೀತಿಗೆ ತನ್ನ ಸಂಪತ್ತನ್ನು ವ್ಯಯಿಸುವುದು, ಅಸಭ್ಯ, ಅಸತ್ಯ ಮತ್ತು ಅಶ್ಲೀಲ ವ್ಯಾಪಾರಗಳನ್ನು ನಿಲ್ಲಿಸುವುದು, ಮತ್ತು ಆಸ್ತಿಯನ್ನು ವಾರಿಸುದಾರರಲ್ಲಿ ಹಂಚಿಬಿಡುವುದು. ಇದರ ಮೂಲಕ ಸಂಪತ್ತನ್ನು ಸಮಾಜದಲ್ಲಿ ಯಾವ ರೀತಿ ಸ್ಪ್ರೆಡ್ ಮಾಡಬೇಕು ಎಂಬುದನ್ನು ಪ್ರವಾದಿಗಳು ತಿಳಿಸಿದ್ದಾರೆ. ಶ್ರೀಮಂತ ಮತ್ತು ಬಡವನ ನಡುವೆ ಇರುವ ದ್ವೇಷ, ಹಗೆತನ ಮತ್ತು ವೈರತ್ವವನ್ನು ನಾವು ಈಗ ಇತ್ತೀಚಿನ ಸಮಾಜದಲ್ಲಿ ನೋಡುತ್ತಿದ್ದೇವೆ. ಅದನ್ನು ನಾವು ಪರಸ್ಪರ ಸಹಕಾರ, ಗೌರವ ಮತ್ತು ಒಲವಿನ ಪರಿಸರವಾಗಿ ಬೆಳೆಸಬಹುದು ಈ ಬೋಧನೆಗಳನ್ನು ನಾವು ಪಾಲಿಸಿದರೆ. ಇಂತಹ ಆರ್ಥಿಕ ಸುಧಾರಣೆಗಳಿಂದ ಇತ್ತೀಚೆಗೆ ವ್ಯಾಪಕವಾಗಿರುವ ಆರ್ಥಿಕ ಶೋಷಣೆಯನ್ನು ನಿಯಂತ್ರಿಸಬಹುದು. ಇನ್ನೊಂದು ವಿಷಯ, ನಾವು ಇತ್ತೀಚೆಗೆ ನೋಡುತ್ತಾ ಇರುವ ಆಕ್ರಮಣಕಾರಿ ರಾಷ್ಟ್ರೀಯತೆ, ತಿಳುವಳಿಕೆ, ಸಂಪರ್ಕ ಮತ್ತು ಪ್ರಯಾಣದ ಸವಲತ್ತುಗಳು, ಕಮ್ಯುನಿಕೇಷನ್, ನಾಲೆಡ್ಜ್, ಇನ್ಫಾರ್ಮೇಷನ್, ಟ್ರಾನ್ಸ್ಪೋರ್ಟ್ ಎಲ್ಲ ಈಗ ತುಂಬ ಬೆಳೆದು ಇಡೀ ಪ್ರಪಂಚವು ಒಂದು ಚಿಕ್ಕ ಹಳ್ಳಿಯಾಗಿ ಮಾರ್ಪಟ್ಟಿದೆ. ಆದರೆ ನಾವು ಕಾಣ್ತಾ ಇರುವುದು ಮಾನವೀಯತೆ, ಅಂತಾರಾಷ್ಟ್ರೀಯ ಕಾನೂನು ಮತ್ತು ಜೊತೆಗೂಡಿ ಬಾಳುವ ಅವಶ್ಯಕತೆ ಎಂದೆಂದಿಗಿಂತಲೂ ಇವತ್ತು ಹೆಚ್ಚಾಗಿದೆ. ಆದರೆ ಇಂದಿನ ದೊಡ್ಡ ಪಿಡುಗು ಎಂದರೆ ವಿವಿಧ ರಾಷ್ಟ್ರಗಳ ಪರಸ್ಪರ ಕಚ್ಚಾಟ, ಹಗೆತನ ಮತ್ತು ಅನಾರೋಗ್ಯಕರ ಸ್ಪರ್ಧೆ. ढूंढने वाला सितारों की गुजरगाहों का अपने अफ्तार की दुनिया में सफ़र कर न सका. ಮತ್ತು ಈ ಆಕ್ರಮಣಕಾರಿ ರಾಷ್ಟ್ರೀಯತೆ, ಅಗ್ರೆಸಿವ್ ನ್ಯಾಷನಲಿಸಮ್ ಎಂಬುದು ಧರ್ಮಕ್ಕೆ ಇದಕ್ಕೇನು ಸಂಬಂಧವಿಲ್ಲ. ಇದು ನಮ್ಮ ದೇಶದ ಒಂದು ಟ್ರೆಡಿಷನ್ ಅಲ್ಲ, ಇದು ಪಾಶ್ಚಾತ್ಯ ಪರಿಕಲ್ಪನೆ, ವೆಸ್ಟರ್ನ್ ಕಾನ್ಸೆಪ್ಟ್ ಆಗಿದೆ. 2 ಮಹಾಯುದ್ಧಗಳ ಭೀಕರ ಪರಿಣಾಮವನ್ನು ನೋಡಿಯೂ 3ನೇ ಮಹಾಯುದ್ಧದ ಕಡೆಗೆ ಪ್ರಪಂಚ ಸಾಗುವಂತೆ ಈಗ ಭಾಸವಾಗುತ್ತಿದೆ. ಏನೆಲ್ಲ ಯುದ್ಧಗಳು ನಡೆಯುತ್ತಿದೆಯೋ ಅದನ್ನು ನೋಡಿದರೆ ನಮ್ಮ ದೇಶ ಮುಂದುವರಿಯಬೇಕಾದರೆ, ಇಂಡಿಯಾ ಇಸ್ ಅ ಮೈಕ್ರೋಕಾಸಮ್ ಆಫ್ ವೇರಿಯಸ್ ಕಲ್ಚರ್ಸ್ ಆ್ಯಂಡ್ ಟ್ರೆಡಿಷನ್ಸ್ ಆ್ಯಂಡ್ ಲ್ಯಾಂಗ್ವೇಜಸ್ ಆ್ಯಂಡ್ ಪೀಪಲ್ ಬಿಲಾಂಗಿಂಗ್ ಟು ಡಿಫ್ರೆಂಟ್ ರಿಲಿಜನ್ಸ್. ಇಂತಹ ಒಂದು ನಮ್ಮ ದೇಶ ಇದೊಂದು ಮೈಕ್ರೋಕಾಸಮ್. ಆದರೆ ನಮ್ಮ ದೇಶ
ಒಂದು ನಿಜವಾದ ಮಾಡೆಲ್ ಆಗಬಹುದು ಇಡೀ ಪ್ರಪಂಚಕ್ಕೆ. ಆದರೆ ಅದಕ್ಕೆ ಬೇಕಾದ ತತ್ವಗಳು, ಪ್ರಿನ್ಸಿಪಲ್ಸ್, ಒಂದುಗೂಡುವಿಕೆ, ಇನ್ಕ್ಲೂಸಿವ್ನೆಸ್, ಬಹುತ್ವ, ಪ್ಲೂರಲಿಸಮ್, ಫೆಡರಲಿಸಮ್, ಪ್ರಜಾಪ್ರಭುತ್ವ, ಸಂವಿಧಾನ ಕೊಟ್ಟಿರುವ ಮೌಲ್ಯಗಳು, ಇದನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಂಡ್ರೆ, ಇದನ್ನು ನಾವು ಪಾಲಿಸಿದರೆ ಇದರ ಮೂಲಕ ನಾವು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ. ಆದರೆ ದುರದೃಷ್ಟವಶಾತ್ ಆಕ್ರಮಣಕಾರಿ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವ ಕೆಲವು ಶಕ್ತಿಗಳು ಇತರರನ್ನೆಲ್ಲ ಆಂಟಿ ನ್ಯಾಷನಲ್ ಅಥವಾ ದೇಶದ್ರೋಹಿಗಳನ್ನು ಚಿತ್ರಿಸುತ್ತಾ ಒಂದು ದ್ವೇಷ ಮತ್ತು ವಿಷಪೂರಿತ ವಾತಾವರಣವನ್ನು ಬೆಳೆಸುತ್ತಿವೆ. ತಮ್ಮ ರಾಜಕೀಯ ಲಾಭಕ್ಕಾಗಿ ಧ್ರುವೀಕರಣ ಮತ್ತು ದೇಶದ ಅಖಂಡತೆ, ದೀರ್ಘಕಾಲದ ಬೇಡಿಕೆಗಳನ್ನು ಅಪಾಯಕ್ಕೀಡು ಮಾಡಲಾಗುತ್ತಿದೆ. ಫ್ಯಾಸಿಸಮ್ ಎಂಬ ಭೂತವನ್ನು ನಮ್ಮ ದೇಶದಲ್ಲಿ ವ್ಯಾಪಕಗೊಳಿಸಲಾಗುತ್ತಿದೆ. ಇದರಿಂದ ಎಂತಹ ಭೀಕರ ಪರಿಣಾಮಗಳು ಆಗಬಹುದು, ಉದ್ಭವವಾಗುವು ಎಂಬುದನ್ನು ಊಹಿಸುವುದು ಕೂಡ ಕಷ್ಟವಾಗಿದೆ. ಇಂತಹ ದಂಗೆ ಮತ್ತು ಫಿತ್ನಗಳ ಬಗ್ಗೆ ಕುರಾನ್ ಹೇಳಿದ್ದು ನಾನು ಮೊದಲು ನಿಮ್ಮ ಮುಂದೆ ಪಠಿಸಿದ ವಾಕ್ಯ, ವತ್ತಕು ಫಿತ್ನತಲ್ಲಾ ತುಸೀಬನ್ನಲ್ಲಜೀನ ಝಲಮು ಮಿನ್ಕುಮ್ ಖಾಸ್ಸ. ಯಾವುದರ ಪರಿಣಾಮವು ನಿಮ್ಮ ಪೈಕಿ ಪಾಪ ಮಾಡಿದವರಿಗೆ ಮಾತ್ರ ಸೀಮಿತವಾಗಿರಲಾರದೋ ಆ ಪೀಡನೆಯಿಂದ ನೀವು ದೂರವಿರಿ ಎಂದು ಕುರಾನ್ ಸಾರುತ್ತೆ. ಅಂತಹ ಪಿಡುಗುಗಳಿಂದ ಇಡೀ ಸಮಾಜವನ್ನು ನಾವು ರಕ್ಷಿಸಬೇಕಾಗಿದೆ. ಅದರ ಬ್ಯಾಡ್ ರಿಸಲ್ಟ್ಸು ಆ ಕೆಲಸ ಮಾಡಿದವರಿಗೆ ಮಾತ್ರವಲ್ಲ, ಇಡೀ ಸಮಾಜಕ್ಕೆ ತಗಲುತ್ತೆ. ಪ್ರವಾದಿವರಿಯರು ಹಡಗಿನ ಉದಾಹರಣೆ ಕೊಡುತ್ತಾ ಅದರಲ್ಲಿ ತೂತು ಮಾಡುವವರಿಂದ ಎಚ್ಚರ ವಹಿಸಬೇಕು ಎಂದಿದ್ದಾರೆ. ಕೆಳಗಿನ ಅಂತಸ್ತಲ್ಲಿ ನೀರು ಸಿಗಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂದು ಹಡಗಿನಲ್ಲೇ ರಂಧ್ರ ಅಥವಾ ತೂತು ಮಾಡಿದರೆ ಇಡೀ ಹಡಗು ಮುಳುಗಿ ಹೋಗುವ ಸಂದರ್ಭ ಒದಗಿ ಬರುತ್ತೆ. ಅದಕ್ಕಾಗಿ ಅವರನ್ನು ತಡೆಯುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂಬ ಮಾತನ್ನು ಪ್ರವಾದಿ ಹೇಳಿದ್ದಾರೆ. ಕೊನೆಯದಾಗಿ ಪರಿಸರ ಮಾಲಿನ್ಯ ಇಡೀ ಪ್ರಪಂಚದಲ್ಲಿ, ನಮ್ಮ ದೇಶದಲ್ಲಿ ಕೂಡ ನಾವು ಈಗ ಈ ಸಮಸ್ಯೆಯನ್ನು ನೋಡುತ್ತಿದ್ದೇವೆ. ಪ್ರವಾದಿಯವರು ಹೇಳಿರುವುದು ದುಂದು ವೆಚ್ಚದಿಂದ ದೂರವಿರಿ. ನೀವು ನದಿಯ ಬಳಿ ಇದ್ದರೂ ವಜೂ ಮಾಡಲಿಕ್ಕೆ ಹೆಚ್ಚು ನೀರು ನೀವು ಉಪಯೋಗಿಸಬಾರದು ಎಂದು ಅವರು ಹೇಳಿದ್ದಾರೆ. ಪ್ರಳಯ ಕಾಲ ಬಂದರೂ ಕೂಡ ಗಿಡ ನೆಡಲಿಕ್ಕೆ ನಿಮಗೆ ಅವಕಾಶ ಇದ್ದರೆ ಅದನ್ನು ನೆಟ್ಟಿಬಿಡಿ ಎಂದರು. ಪ್ರಪಂಚದ ಎಲ್ಲ ಸವಲತ್ತುಗಳನ್ನು ನಾವು ನಮ್ಮ ಇಷ್ಟ ಬಂದಂಗೆ ಅಲ್ಲ, ಅದು ವಿಶ್ವಸ್ತ ನಿಧಿ ಎಂಬ ಅನಿಸಿಕೆಯಿಂದ ನಾವು ಉಪಯೋಗಿಸಬೇಕಾಗಿದೆ. ಇಂದಿನ ಪರಿಸರ ಮಾಲಿನ್ಯದ ನಿಜವಾದ ನಿವಾರಣೆಯೂ ಕೂಡ ಪ್ರವಾದಿಗಳ ಬೋಧನೆಯಲ್ಲಿ ನಮಗೆ ಸಿಗುತ್ತದೆ. ಈ ಕೆಲವು ಮಾತುಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇಂದಿನ ದಿವಸ, ಇತ್ತೀಚಿನ ಕಾಲದಲ್ಲಿ ನಾವು ಪರಸ್ಪರ ಸ್ನೇಹ ಸೌಹಾರ್ದತೆಯಿಂದ, ಪ್ರೀತಿಯಿಂದ, ಸಹನೆಯಿಂದ, ಸಹಕಾರದಿಂದ ಬಾಳುವ ಅವಶ್ಯಕತೆಯನ್ನು ನಾವು ಪರಿಗಣಿಸಬೇಕಾಗಿದೆ. ದತ್ತರವರು ಹೇಳಿದಂತೆ ಇತ್ತೀಚಿನ ಕಾಲ ನೋಡಿದರೆ ಪ್ರವಾದಿಯವರು ಮತ್ತೆ ಹುಟ್ಟಿ ಬರಬೇಕಾದ ಅವಶ್ಯಕತೆ ಇದೆ ಎಂದು ಕಾಣುತ್ತೆ. ಆದರೆ ಅವರು ಹುಟ್ಟಿ ಬರಬೇಕಾಗಿಲ್ಲ, ಆ ಸಂದರ್ಭ ಮತ್ತೆ ಬರಲ್ಲ. ಆದರೆ ಪ್ರವಾದಿ ತಂದ ಎಲ್ಲ ಬೋಧನೆಗಳು, ಅವರು ತಂದ ದಿವ್ಯವಾಣಿ ಅಧಿಕೃತವಾಗಿ ನಮ್ಮ ಬಳಿ ಇದೆ. ಅದನ್ನು ನಾವು ಮುಸಲ್ಮಾನರು ಸರಿಯಾಗಿ ನಿಷ್ಠೆಯಿಂದ ಪಾಲಿಸುವ ಮತ್ತು ಅದರ ಮಾದರಿಯನ್ನು ಎತ್ತಿ ತೋರುವ ಮತ್ತು ಇತರರಿಗೆ ಅದನ್ನು ಪರಿಚಯಿಸುವ ಅಗತ್ಯ ಇದೆ ಎಂದು ನಾನು ಸಾರುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ವಾಖಿರು ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಧ್ಯಕ್ಷೀಯ ಭಾಷಣವನ್ನು ಮಾಡಿದ ಡಾಕ್ಟರ್ ಬೆಳಗಾವಿ ಮೊಹಮ್ಮದ್ ಸಾದ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಧನ್ಯವಾದ ಸಮರ್ಪಣೆ ಅಭಿಯಾನ ಸಂಚಾಲಕರಾದ ಜನಾಬ್ ಅಬ್ದುಲ್ ಗಫೂರ್ ಕುಳಾಯ್ ಅವರನ್ನು ಪೋಡಿಯಂ ಕಡೆಗೆ ಆಹ್ವಾನಿಸುತ್ತಿದ್ದೇನೆ. ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಜರುಗಲು ಅನುವು ಮಾಡಿಕೊಟ್ಟ ಸೃಷ್ಟಿಕರ್ತನಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ, ದೇಶದ ಹಿತಚಿಂತನೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಚಿಂತನೆಗಳ ಬೆಳಕಿನಲ್ಲಿ ಈ ವಿಚಾರಗೋಷ್ಠಿಯಲ್ಲಿ ತಮ್ಮ ವಿಚಾರಗಳನ್ನು ಮಂಡಿಸಲು ದೂರದ ಕಡೂರಿನಿಂದ ಬಂದಂತಹ ಚಿಂತಕರು, ಮಾಜಿ ಶಾಸಕರು ಆದಂತಹ ಶ್ರೀ YSV ದತ್ತಾರವರಿಗೆ ನಾನು ಹೃದಯಾಳದಿಂದ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಇದ್ದೇನೆ. ಧರ್ಮಗುರುಗಳು, ಹೋಲಿ ಕ್ರಾಸ್ ಚರ್ಚ್ ಕುಲಶೇಖರ ಮಂಗಳೂರು
ಇಲ್ಲಿಯ ಫಾದರ್ ಕ್ಲಿಫರ್ಡ್ ಫರ್ನಾಂಡಿಸ್ ಇವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತ ಬಂದಂತಹ ಶ್ರೀ ನಿಕೇತ್ ರಾಜ್ ಮೌರ್ಯ ಅವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಅದೇ ರೀತಿ ಪದ್ಮಶ್ರೀ ಹರೇಕಲಾ ಹಾಜಬ್ಬರ್ ಅವರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸುತ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಕಿರಾತನ್ನು ಪಠಿಸಿದಂತಹ ಬ್ರದರ್ ಅಬ್ದುಲ್ ಲತೀಫ್ ಆಲಿಯಾರಿಗೂ, ಸ್ವಾಗತ ಭಾಷಣ ಮಾಡಿದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಸಂಚಾಲಕ ಅಮೀನ್ ಹಸನ್ ರವರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸುತ್ತಾ ಇದ್ದೇನೆ. ಸುಂದರವಾಗಿ ವಿಷಯ ಮಂಡನೆಯನ್ನು ಮಾಡಿದಂತಹ ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರಾದಂತಹ ಮೊಹಮ್ಮದ್ ಕುಂಜಿ ಅವರಿಗೂ ನಾನು ಧನ್ಯವಾದವನ್ನು ಅರ್ಪಿಸುತ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಜಮಾತ್ ಇಸ್ಲಾಮಿ ಹಿಂದ್ ಕರ್ನಾಟಕ ಇದರ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಬೆಳಗಾವಿ ಮೊಹಮ್ಮದ್ ಸಾದ್ರ ಅವರಿಗೂ ಕೂಡ ಕೃತಜ್ಞತೆ ಅರ್ಪಿಸುತ್ತಾ ಇದ್ದೇನೆ. ಸುಂದರವಾಗಿ ನಿರೂಪಣೆಯನ್ನು ಮಾಡಿದಂತಹ ಡಾಕ್ಟರ್ ಜಮಾಲುದ್ದೀನ್ ಹಿಂದಿ ಹಾಗೂ ಲುಬ್ನಾ ಜಕಿಯಾರ್ ಅವರಿಗೂ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಬಂದಂತಹ ಮಾಧ್ಯಮ ಮಿತ್ರರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸುತ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಬಂದಂತಹ ಪೊಲೀಸ್ ಸಿಬ್ಬಂದಿಯವರಿಗೂ, ಟೌನ್ ಹಾಲ್ನ ಸಿಬ್ಬಂದಿಯವರಿಗೂ ಕೃತಜ್ಞತೆಯನ್ನು ಅರ್ಪಿಸುತ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತಾ ಇದ್ದೇನೆ. ವಾಕ್ರದವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.